ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ವಿಚಾರ ಅಥವಾ ಕಾರ್ಯಕ್ರಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ತುಳುನಾಡಿನಲ್ಲಿ, ಕರಾವಳಿ ಭಾಗ ತುಳುನಾಡಿನಲ್ಲಿ ಪದೇ ಪದೇ ಸೃಷ್ಟಿಯಾಗ್ತಾ ಇರುವಂತಹ ವಿಚಾರ ಅಥವಾ ಹೆಚ್ಚಾಗ್ತಾ ಇರುವಂತಹ ವಿಚಾರ ಅಥವಾ ವಾದ ವಿವಾದ, ಆರೋಪ ಪ್ರತ್ಯಾರೋಪ ಇವುಗಳಿಗೆ ಕಾರಣವಾಗಿರುವಂತಹ ವಿಚಾರ, ಇವೆಲ್ಲದರ ವಿಚಾರದ ನಡುವೆ ನಾನು ಮಾತನಾಡ್ತಾ ಇರುವಂಥದ್ದು ಇವತ್ತಿನ ನಮ್ಮ ಕಾರ್ಯಕ್ರಮ ಒಂದು ವಿಚಾರ ಮಂಥನವಾಗಲಿ, ಸತ್ಯ ವಿಮರ್ಶೆ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ತುಳುನಾಡಿನ ಕಾರ್ಣಿಕ ಶಕ್ತಿಗಳ ಒಂದು ಸತ್ಯ ಏನಿದೆ, ಆ ಸತ್ಯ ಯಾರು ಏನೇ ಮಾಡಿದ್ರು ಕೂಡ ಹೊರಗೆ ಬರುತ್ತೆ, ಆ ಸತ್ಯ ಇದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಒಂದು ನಂಬಿಕೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಜೊತೆಗೆ ತಮಗೆ ಗೊತ್ತಿರುವಂತಹ ವಿಚಾರ, ಕರಾವಳಿ ಭಾಗ ತುಳುನಾಡಿನಲ್ಲಿ ವಿಟ್ಲದಲ್ಲಿ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ, ಜೊತೆಗೆ ಜನಾಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ, ತುಳುನಾಡಿನ ಜನರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡುವಂತಹ ಕಾರ್ಣಿಕ ಶಕ್ತಿ ಕೊರಗಜ್ಜ ದೈವವನ್ನ ನಿಂದಿಸಲಾಗಿದೆ, ಅಪಹಾಸ್ಯ ಮಾಡಲಾಗಿದೆ, ಅಪಚಾರ ಮಾಡಲಾಗಿದೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಕೊರಗಜ್ಜ ದೈವವನ್ನ ಇದೇ ರೀತಿ ಅಪಹಾಸ್ಯ ಮಾಡಲಾಗಿತ್ತು ಬೇರೆ ಬೇರೆ ವಿಧಗಳಿಂದ. ಆದ್ರೆ ಇದೀಗ ಒಂದು ಮದುವೆ ಮನೆಯಲ್ಲಿ ಔತಣ ಕೂಟದಲ್ಲಿ ಮದುಮಗ ಹಾಕಿದಂತಹ ವೇಷಭೂಷಣ ಏನಿದೆ, ಇದು ಕೊರಗಜ್ಜನ ವೇಷಭೂಷಣ ಏನಿದೆ ಅದನ್ನ ಹೋಲುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆರೋಪ ಪ್ರತ್ಯಾರೋಪ, ಇವೆಲ್ಲದರ ನಡುವೆ ನಾನು ಮಾತನಾಡ್ತಿರುವಂತಹ ವಿಚಾರ ಸತ್ಯ ವಿಮರ್ಶೆ ಆಗ್ಲಿ, ಸತ್ಯ ಹೊರಗೆ ಬರಲಿ, ಜೊತೆಗೆ ವಿಚಾರ ಮಂಥನ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ. ಜೊತೆಗೆ ಈ ಒಂದು ವಿಚಾರಗಳಲ್ಲಿ ಪದೇ ಪದೇ ವಿಕೃತಿ ಮರುಕಳಿಸ್ತಾ ಇದೆ. ಹಾಗಾಗಿ ವಿಕೃತಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯು ಕೂಡ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ವಿಷಯ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹೇಳಿದಾಗ ರಕ್ತ ಕುದಿಯುತ್ತೆ, ನೆತ್ತೆರು ಕುದಿ ಉಂಡು ಬಂದ್ಬಿರತ್ತೆ. ಸೊ ಅಂಚ ಒಂದು ನಿಕ್ಲೆಗ ದೃಶ್ಯಾವಳಿನ ತೂನಾಗ ರೀಸನ್ ಇದೆ. ಯಾಕಂದ್ರೆ ಈ ಒಂದು ಮದುವೆಯ ಔತಣ ಕೂಟದಲ್ಲಿ ವರ ಏನಿದ್ದಾನೆ ಆತ ತಲೆಗೆ ಮುಟ್ಟಾಳೆಯನ್ನ ಹಾಕಿದ್ದಾನೆ, ಮುಖಕ್ಕೆ ಮಸಿಯನ್ನ ಬಳದಿದ್ದಾನೆ. ಹಾಗಾಗಿ ಅಪಹಾಸ್ಯ ಆಗಿದೆ ಅನ್ನುವಂತ ಆರೋಪಗಳ ನಡುವೆ ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ. ಅದಕ್ಕಿಂತ ಮೊದಲದಾಗಿ ಆ ಒಂದು ದೃಶ್ಯಾವಳಿ ಮತ್ತೆ ಬರ್ತಾ ಇದೆ. ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು. ಹಾಗಾಗಿ ಪ್ರಥಮ ಈ ಒಂದು ಘಟನೆ ನಡೆದದ್ದು ಎಲ್ಲಿ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮದುವೆ ಮನೆಯಲ್ಲಿ ಕೊರಗಜ್ಜನಿಗೆ ಅವಮಾನ ಆರೋಪ. ಮದುಮಗನ ತಲೆಯ ಮೇಲೆ ಅಡಿಕೆಯ ಹಾಳೆಯ ಟೋಪಿ, ಮುಖಕ್ಕೆ ಮಸಿ. ಮದುವೆ ಸಮಾರಂಭವೊಂದರಲ್ಲಿ ಮದುಮಗನಿಗೆ ಹಿಂದೂಗಳ ಆರಾಧ್ಯ ದೈವ ಕೊರಗಜ್ಜನನ್ನ ಹೋಲುವ ವೇಷಭೂಷಣವನ್ನ ತೊಡಿಸಿ ಅವಮಾನ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿ ವಿಡಿಯೋ ವೈರಲ್ ಆಗಿದೆ. ಘಟನೆಯ ಬಗ್ಗೆ ಎಲ್ಲಾ ಸಮುದಾಯದವರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಜನವರಿ 6ರ ಗುರುವಾರ ರಾತ್ರಿ 10 ಗಂಟೆಗೆ ಘಟನೆ ನಡೆದಿದ್ದು ಬಂಟ್ವಾಳದ ಕೊಲ್ನಾಡು ಗ್ರಾಮದ ಅಜೀಜ್ ಎಂಬವರ ಪುತ್ರಿಯ ಮಗಳ ವಿವಾಹ ಕೇರಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಉಪ್ಪಳದ ಯುವಕನ ಜೊತೆ ನಡೆದಿತ್ತು. ಮದುವೆಯ ದಿನ ಮುಸ್ಲಿಂ ಸಂಪ್ರದಾಯದಂತೆ ವರ ವಧುವಿನ ಮನೆಗೆ ಬರುವ ಸಂಪ್ರದಾಯವಿದ್ದು, ಈ ವೇಳೆ ವರ ಕೊರಗಜ್ಜ ದೈವವನ್ನು ಹೋಲುವ ವೇಷವನ್ನು ಧರಿಸಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿತ್ತು. ವರನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿಬಂದಿದೆ. ಈ ವೇಳೆ ಮದುಮಗನ ತಲೆಗೆ ಅಡಿಕೆಯ ಹಾಳೆಯ ಟೋಪಿ,
ಮುಖಕ್ಕೆ ಮಸಿ ಬಳಿದು ವಧುವಿನ ಮನೆಯ ಮುಂದಿನ ರಸ್ತೆಯಲ್ಲಿ ಹಾಡು ಹೇಳಿ ಕೇಕೆ ಹಾಕಿ ಕುಣಿಯುತ್ತಾ ಬಂದಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ವೇಷಭೂಷಣ ಹಾಗೂ ಆ ವ್ಯಕ್ತಿಯ ನಡವಳಿಕೆ ಹಿಂದೂಗಳ ಆರಾಧ್ಯ ದೈವ ಕೊರಗಜ್ಜನನ್ನು ಹೋಲ್ತಾ ಇದೆ. ಈ ರೀತಿಯ ಹುಚ್ಚಾಟವನ್ನ ಪ್ರದರ್ಶಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಕೇಳಿಬಂದಿದೆ. ಅವಮಾನವಾದ ಮದುವೆ ಮನೆಗೆ ಹಿಂದೂ ಕಾರ್ಯಕರ್ತರ ಮುತ್ತಿಗೆ. ಹಿಂದೂ ಪರ ಸಂಘಟನೆಗಳಿಂದ ಕೊಲ್ನಾಡು ಮನೆಯ ಮುಂದೆ ಪ್ರತಿಭಟನೆ. ಇನ್ನು ಮದುವೆ ಕಾರ್ಯಕ್ರಮವೊಂದರಲ್ಲಿ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನಿಗೆ ಅವಮಾನದ ಆರೋಪದಲ್ಲಿ ಅವಮಾನವಾದ ಮನೆಗೆ ಹಿಂದೂ ಸಂಘಟನೆಗಳು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದಕ್ಷಿಣ ಕನ್ನಡದ ಬಂಟ್ವಾಳ ಕೊಲ್ನಾಡು ಗ್ರಾಮದ ಮದುವೆ ನಡೆದ ಮನೆಯ ಮುಂದೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಅತ್ತ ದಲಿತರ ಸಂಘಟನೆಗಳಿಂದಲೂ ಆಕ್ರೋಶ ವ್ಯಕ್ತವಾಗಿದ್ದು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಥವರದ ಕೊರಗಜ್ಜನ ಕಟ್ಟಿಯಲ್ಲಿ ಹಿಂದೂ ಧರ್ಮೀಯರಿಂದ ಪ್ರಾರ್ಥನೆ. ಯುವಕನಿಗೆ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸುವಂತೆ ಅಜ್ಜನಿಗೆ ಮೊರೆ. ಸಾಲೆತ್ತೂರು ವಿಟ್ಲದಲ್ಲಿ ಅನ್ಯ ಧರ್ಮದ ಕೆಲವು ಯುವಕರು ಮದುವೆಯ ವಿಜೃಂಭಣೆಯ ನಶೆಯಲ್ಲಿ ತುಳುನಾಡಿನ ಕಾರಣಿಕ ದೈವ ಸ್ವಾಮಿ ಕೊರಗಜ್ಜನ ವೇಷವನ್ನು ಧರಿಸಿ ಅವಮಾನ ಮಾಡಿರುವ ಆರೋಪ ಹೊತ್ತಿದ್ದಾರೆ. ಹೀಗಾಗಿ ಮೇಲಿನ ಮಗರು ಅತ್ತಾವರ ಪರಿಸರದ ಕೊರಗಜ್ಜನ ಭಕ್ತರೆಲ್ಲ ಸೇರಿ ಅತ್ತಾವರದಲ್ಲಿರುವ ಸ್ವಾಮಿ ಕೊರಗಜ್ಜನ ಸನ್ನಿಧಿಯಲ್ಲಿ ನಡೆದಂತಹ ಹರಕೆಯ ಸೇವೆಯ ವೇಳೆಯಲ್ಲಿ ಕೊರಗಜ್ಜ ದೈವದಲ್ಲಿ ತಪ್ಪಿತಸ್ಥ ಅನ್ಯ ಧರ್ಮೀಯ ಯುವಕರು ತಮ್ಮ ತಪ್ಪಿನ ಅರಿವಾಗಿ ಕೊರಗಜ್ಜನ ಸನ್ನಿಧಿಗೆ ಬಂದು ಕ್ಷಮೆ ಕೇಳುವಂತೆ ಮಾಡಬೇಕು. ಇಲ್ಲವಾದಲ್ಲಿ ತಕ್ಕ ಶಿಕ್ಷೆಯನ್ನ ನೀಡಬೇಕಾಗಿ ಹರಕೆಯನ್ನ ಸಲ್ಲಿಸಿ ಪ್ರಾರ್ಥಿಸಿದ್ರು. ದೇವದೇವರನ್ನು ಭಾರಿ ರೀತಿಯ ಅಪಚಾರ ಮಾಡ್ತಾರೆ. ಊರ ವಿಷಯ ಮಲ್ತೇರು, ಊರ ದೈವಗಳು ಮಲ್ತೇರು. ಮುರಂದಾನಿಗೆ ఆయన ಪತ್ನಿಯರು ಎರಸ್ತಾತಂದು ಪೂರಾತ್ಮ ಆಂಡಲ್ಲ ಇನಿತಾತ ದಿನಕ್ಕೂ ವಿಟ್ಲಾಡು ಕೊಂಚ ಊರುಡು ಇನ್ನು ಅನ್ಯ ಧರ್ಮದೇ ಇನ್ನ ವೇಷಭೂಷಣ ಪಾಡೊಂದು ಬಚ್ಚಾದ ಒಂಜಿ ಮಲ್ತೆ ಎಂಕ್ಲೆಗೆ ಇನ್ನು ಎಂಕ್ಲೆಗೆ ದೈವ ದೇವರನ್ನ ಬುಡಕ್ಕೆ ಒಂಜಿ ಬೈತನು ಸಮಸ್ಯೆ ಬೈತನು ಯಾಕೆ ನಿನ್ನ ನುಡಿಟ್ಟು ಎಂಕ್ಲ ಹಿಂದೂ ಧರ್ಮಗಾಡು ದೈವಲೇಗಾಡು ಇನ್ನು ನುಡಿಟ್ಟು ಒಂಜಿ ನಂಬಿಕೆಗೆ ಬರ್ತದೆ ಅಜ್ಜನ ಏನಂತವನು ಮಂಕುಮರಳು ಉಂಟಾರ ಮಕ್ಕಳೆಲ್ಲ ಏನು ಮಂಕುಮರಳು ಕಟ್ಟದ ಬೀದಿ ಮೇರೆ ಪೈನ ಯಾವತ್ತ ಅಜ್ಜೆ ಪನ್ನೀಲೊಂದಿಗ ತಿಂಗಳು ಒಂಜಿ ಬಾರಾಗುಟಾಯ ಕಲ ಜತ್ತನಾಂಡ ಸಣ್ಣದ ಮರಳು ಹತ್ತೊತ್ತದ ಇಲ್ಲ ತೂತಿನ ದೈವ ಯಾನತ್ತು ಈ ಮಣ್ಣದ ಅಜ್ಜೆ ಇತ್ತನಾಂಡ ಆ ಸಂಸಾರ ನಕಲೇನು ಮರಳು ಕಟ್ಟದ ಬೀದಿ ಬೇರೆ ಪೈನಿಗೆ ನಂಬಿಕೆಗೆ ಅಜ್ಜನ ಏನಂತವನು ಮಂಕುಮರಳು ಉಂಟಾರ ಮಕ್ಕಳೆಲ್ಲ ಏನು ಮಂಕುಮರಳು ಕಟ್ಟದ ಬೀದಿ ಮೇರೆ ಪೈನ ಯಾವತ್ತ ಅಜ್ಜೆ ಪನ್ನೀಲೊಂದಿಗ ತಿಂಗಳು ಒಂಜಿ ಬಾರಾಗುಟಾಯ ಕಲ ಜತ್ತನಾಂಡ ಸಣ್ಣದ ಮರಳು ಹತ್ತೊತ್ತದ ಇಲ್ಲ ತೂತಿನ ದೈವ ಯಾನತ್ತು
ಈ ಮಣ್ಣು ಅಜ್ಜ ಇತ್ತನಾಂಡ ಆ ಸಂಸಾರ ಲಕಲೇನು ಮರಳು ಕಟ್ಟದ ಬೀದಿ ಬೇರೆ ಪಾಯಿಗೆ ಜನನಿ ಅಂತ ಅವನು ಮಂಕು ಮರಳು ಉಂಟಾರ ಅಕಲೆಲ್ಲ ಏನು ಮಂಕು ಮರಳು ಕಟ್ಟದ ಬೀದಿ ಮೇರೆ ಪಾಯಿನ ಯಾವತ್ತ ಇದು ಮದುವೆ ಮನೆಯಲ್ಲಿ ಸ್ವಾಮಿ ಕೊರಗಜ್ಜ ತುಳುವರ ಆರಾಧ್ಯ ದೈವ ಕೊರಗಜ್ಜನಿಗೆ ಅವಮಾನ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆಗಿರುವಂತಹ ಆರೋಪಗಳು, ತದನಂತರ ಆಗಿರುವಂತಹ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ. ಆಗದ ಮೇಲೆ ಏನಾಯ್ತು, ನಿನ್ನೆಯ ದಿನ ಅತ್ತಾವರದ ಕೊರಗಜ್ಜ ಸ್ವಾಮಿ ಕಟ್ಟೆ ಏನಿದೆ ಅಲ್ಲೂ ಕೂಡ ಹೋಗಿ ಅಲ್ಲಿ ಕೋಲ ನಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಮುಖಂಡರು ಹೋಗಿದ್ದಾರೆ. ಹೋಗಿ ನಂಬಿಕೆ ಇರುವವರು ಆಸ್ತಿಕರು ಹೋಗಿ ಕೊರಗಜ್ಜನಲ್ಲಿ ಈ ಬಗ್ಗೆ ಹೇಳಿದಾಗ ಕೊರಗಜ್ಜ ಹೇಳಿರುವಂತಹ ವಿಚಾರವನ್ನು ಕೂಡ ತಾವು ಗಮನಿಸಿದ್ದೀರಾ. 1 ತಿಂಗಳೊಳಗೆ ಹುಚ್ಚು ಕಟ್ಟಿಸುವಂತೆ ಮಾಡ್ತೇನೆ ಅನ್ನುವಂಥದ್ದು. ಒಂಜಿ ತಿಂಗೋದೊಲೈ ಮರಳು ಕಟ್ಟವಲಕ ಮಲ್ಪೆ ಪನ್ಪುನಂಚಿನ ವಿಚಾರಲ್ಲ ಅಜ್ಜೆ ಪಂತೇರು ಅಜ್ಜನೆ ಒಂದು ವಿಚಾರದಾದ ಪನ್ನಾಗ ತರಕ ಮುಟ್ಟಲೆದಿತ್ತೆ ಆ ಜವನ್ಯೆ ಐದು ಬೊಕ್ಕ ಮೋನೆಗೆ ಮಸಿ ಪಾರ್ದೆ ಅದಕ್ಕ ದಾದನ ಡ್ಯಾನ್ಸ್ ಮಲ್ತೆ ಗೊತ್ತುಜಿ ಅಂಚೆನೆ ನಮ್ಮ ನಂಬುನಂಚಿನ ಕಾರ್ಣಿಕ ಶಕ್ತಿ ಕೊರಗಜ್ಜ ದಾದ ಭಂಗ ಬತ್ತನಲ್ಲ ನಮ್ಮ ಅಜ್ಜನೆದುರು ನಟ್ಟುವ ಅಂಚಿನ ಅಜ್ಜಾಗ್ಲ ಆ ಜವನ್ಯಾಗ್ಲ ಪಾತೆರಡು ಕೆಲವು ವಿಚಾರ ವಿಮರ್ಶೆ ಮಲ್ಪಡು ಸತ್ಯ ವಿಮರ್ಶೆ ಮಲ್ಪಡು ಇತ್ತ ಪರವಾದ ಇಂಕಲೊಟ್ಟಿಗೆ ನಿಂತ ಕಾರ್ಯಕ್ರಮದ ಗಣ್ಯ ವ್ಯಕ್ತಿನಾಗಲು ಜಾಯಿನ್ ಆಗ್ತಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ಮೊದಲದಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಜೊತೆಗೆ ಸಮಾಜಕ್ಕೆ ಒಂದು ಸ್ಪಷ್ಟವಾಗಿರುವಂತಹ ಸಂದೇಶ. ಹಾಗಾಗಿ ನಾನು ವಿಕೃತಿಗೆ ಹೊಣೆ ಯಾರು ಅನ್ನುವಂತ ಟೈಟಲ್ ಅನ್ನ ಕೊಟ್ಟಿದ್ದೇವೆ. ಇಲ್ಲಿ ಯಾರನ್ನು ಕೂಡ ಗುರಿ ಮಾಡುವಂತದ್ದಿಲ್ಲ. ನಾನು ಗಮನಿಸಿದ್ದೇನೆ. ಎಸ್ ನೇರವಾಗಿ ಹೇಳ್ತೇನೆ, ಕೊರಗಜ್ಜನ ಮೇಲೆ ಅಪಾರವಾಗಿರುವಂತಹ ನಂಬಿಕೆಯನ್ನು ಇಟ್ಕೊಂಡಿರುವವರು ನಾವು. ಕೊರಗಜ್ಜನ ಮುಂದೆ ಯಾರು ಇಲ್ಲ ಏನೂ ಇಲ್ಲ ಅನ್ನುವಂತ ನಂಬಿಕೆಯಲ್ಲಿ ಇಟ್ಟವರು ನಾವು. ಹಾಗಾಗಿ ಇಲ್ಲಿ ಕೆಲವು ವಿಚಾರಗಳನ್ನು ಕೂಡ ಗಮನಿಸಬೇಕು. ಅನ್ಯ ಧರ್ಮ ಮಾತ್ರ ಅಲ್ಲ, ನಮ್ಮ ಧರ್ಮ ಯಾವುದೇ ಧರ್ಮ ಮಾಡಿದ್ರು ಕೂಡ ಇದು ಖಂಡನೀಯ. ಇದರಲ್ಲಿ 2 ಮಾತುಗಳಿಲ್ಲ. ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಾಗಿ ತುಳು ಜಾನಪದ ವಿದ್ವಾಂಸರಾಗಿರುವಂತಹ ಕೆ ಪೇಜಾವರ ಸರ್ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಕೆ ಪೇಜಾವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಕೊರಗಜ್ಜನ ಆರಾಧಕರು ಭಟ್ರಕುಮೇರು ಕೊರಗತನಿಯ ಕ್ಷೇತ್ರ ಭಾಸ್ಕರ್ ಬಂಗೇರ ಗಂಧಕಾಡು ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಭಾಸ್ಕರ್ ಬಂಗೇರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ವಿಚಾರ ನಡೆದಾಗ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಜೊತೆಗೆ ಸ್ವಾಗತಾರ್ಹ ಕೂಡ ಮಾಡಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಒಂದು ಸಮುದಾಯದ ಮದುವೆ ಮನೆ, ಅಂದ್ರೆ ಮುಸಲ್ಮಾನ ಸಮುದಾಯದ ಮದುವೆ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಹಾಗಾಗಿ ಪ್ರಥಮವಾಗಿ ಬಹಳ ಆಕ್ರೋಶಗಳು ಕೇಳಿ ಬಂದಿತ್ತು. ಧರ್ಮದ ಬಗ್ಗೆ ಇವರುಗಳಿಗೆ ಗೊತ್ತಿಲ್ಲ, ಇವರುಗಳು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳಲ್ಲಿ ಆಕ್ರೋಶಗಳು ಖಂಡನೆಗಳು ವ್ಯಕ್ತವಾದಾಗ ನೇರವಾಗಿ ಮುಸ್ಲಿಂ ಸಮುದಾಯದ ಒಕ್ಕೂಟದ ಮುಖಂಡರುಗಳು ಜೊತೆಗೆ ಜಮಾತ್ನ ಮುಖಂಡರುಗಳು ಜೊತೆಗೆ ಮುಸ್ಲಿಂ ಒಕ್ಕೂಟಗಳು ಜೊತೆಗೆ ದೊಡ್ಡ ದೊಡ್ಡ ಮುಖಂಡರು ಈ ಒಂದು ವಿಚಾರವನ್ನ ಈ ಒಂದು ಯುವಕರ ಕುಚೇಷ್ಟೆಯನ್ನ ಖಂಡಿಸಿದ್ದಾರೆ. ಇದೆಲ್ಲವೂ ಕೂಡ ನಾವು ಸ್ವಾಗತ ಮಾಡುವಂತಹ ವಿಚಾರ. ಇದು ಒಳ್ಳೆಯ ಬೆಳವಣಿಗೆ ಕೂಡ ಹೌದು. ಹಾಗಾಗಿ ನಮ್ಮ ಜೊತೆ ಮುಸ್ಲಿಂ ಒಕ್ಕೂಟ ಮುಸ್ಲಿಂ ಯೂತ್ ಲೀಗ್ ನ ಸಿದ್ದಿಕ್ ತಲಪಾಡಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ಜೊತೆಗೆ ತಾವುಗಳು ತೆಗೆದುಕೊಂಡಿರುವಂತಹ ನಡೆ ಏನಿದೆ, ನಿರ್ಧಾರ ಏನಿದೆ, ಅದಕ್ಕೂ ಕೂಡ ಅಭಿನಂದನೆಗಳು, ಸ್ವಾಗತ. ಜೊತೆಗೆ ನಮ್ಮ ಜೊತೆ ಈ ಒಂದು ಘಟನೆ ನಡೆದಾಗ ಪರ ವಿರೋಧವಾಗಿರುವಂತಹ ಚರ್ಚೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಅಜ್ಜನ ಭಕ್ತರ ದೈವ ಭಕ್ತರ ವಿಚಾರ ಏನ್ ಹೇಳ್ತಾರೆ, ಅವರ ವಿಮರ್ಶೆ ಏನು. ನಮ್ಮ ಜೊತೆ ತಮ್ಮಣ್ಣ ಶೆಟ್ಟಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. 4 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಪೇಜಾವರ ಸರ್ ಜೊತೆ ಹೋಗ್ತಾ ಇದ್ದೇನೆ. ಯಾಕಂದ್ರೆ ಮುಟ್ಟಾಳೆ ಇಟ್ಟ ಯುವಕನಿಗೂ ನಾವು ನಂಬುವಂತಹ ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ಕೊರಗಜ್ಜನಿಗೂ ಏನು ಸಾಮ್ಯತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ನೇರವಾಗಿ. ಪೇಜಾವರ ಸರ್, ಕೊರಗಜ್ಜ ಜೊತೆಗೆ ನಂಗೆ ಆ ಯುವಕ, ನನ್ಗೆ ಆತ ಯುವಕನೇ. ಹೌದು, ಇವತ್ತು ನಡೆದಂತ ಘಟನೆ ಅಕ್ಷಮ್ಯ ಅಪರಾಧ. ಒಂದು ತುಳುಟು ಒಂದು ಪಾತ್ರ ಉಂಟು ಸರ್. ಬೆಳಕಾಯಿ ಬಾರ್ಕೂರ್ದು ತೆನಕಾಯಿ ನೀಲೇಶ್ವರ ಮುಟ್ಟ ಬುಡಾಯಿ ಗಟ್ಟದ ಬರಿಡ ಪಡ್ಡಾಯಿ ಗಣದ ಬರಿ ಮುಟ್ಟ ಸಾರ ಲಕ್ಷ ಜನ ಮಂದೆ ಅಂಗೈನು ಮರಂಕನೆ ಪತ್ತದು ಸ್ವಾಮಿ ಕೊರಗತನೆಯ ಬಂದು ಲಿಪ್ಪುನ ಚಿತ್ರ ಪೊರ್ತು ಒಂಜಿ ನಮ್ಮ ಎಲ್ಲಿ ಅಕ್ಕಡ್ದಾತ ಕಡ್ಡಿತಾತ ಒಂಜಿಲ್ಲ ದಕ್ಕದು ಪೋಂಡಲ್ಲ, ಒಂಜಿ ಇಲ್ಲೇ ಮೂಂಕುದನ ಕೆಮಿತ ದಕ್ಕದು ಪೋಂಡಲ್ಲ, ಅಜ್ಜ ಇರ್ಲಜ್ಜರ ಕಣ್ಣು ತೋಜವಜರ ಅಂದ ಪಂತಿನ ಜನಮಂದೆ ನಮ್ಮ ಇಂಚಿತ್ರ ಪೊರ್ತುಡು ಅಜ್ಜನ ವೇಷನೇ ಈ ರೀತಿ ಮಲ್ತದೆ ಒಂದು ಅಪಹಾಸ್ಯ ಮಲ್ಪಿರಂತ ಪನ್ನಾಗ ಅಜ್ಜ ನಮ್ಮದಿತ್ತಿನ ನಂಗೆ ಏತು ಮನಸ್ಸಿಗೆ ಬೇನೆ ಹೊಡ್ತಲೆ.
ಆಂಡ ಒಂಜಿ ಸಮುದಾಯನ ದೂರಿನ ಪ್ರಶ್ನೆ ಎತ್ತೊಂದು ಆಂಡ ಒಂದು ನಮ್ಮ ಈ ವಿಕೃತಿಯನ್ನು ಮೆರಪುನಕ್ಲಿಗೆ ಒಂಜಿ ಪಾಠ ಆಗೋಡು ಪನ್ಪಿನ ಮಾತ್ರ ಪಾತ್ರ ಕತೆ ನಮಗ ಒಂಜಿ ಧರ್ಮದ ಬಗ್ಗೆ ಅವಹೇಳನ ಖಂಡಿತ ಆತ್ತೆ ದೇಪಂಡ ನಮ್ಮ ಈ ಭಾರತದಂಚಿನ ಈ ದೇಶೋಡು ತುಳುನಾಡದಂಚಿನ ಈ ದೇಶೋಡು ಹಿಂದೂ ಆವಡು ಕ್ರೈಸ್ತ ಆವಡು ಮುಸಲ್ಮಾನ್ ಆವಡು ಅಥವಾ ಜೈನ ಆವಡು ಅಥವಾ ಸಿಖ್ ಪಾರ್ಸಿ ಒವೇ ಧರ್ಮ ಉಳ್ಪಾಡು ಆ ಧರ್ಮದ ಸಾಮರಸ್ಯ ಬದುಕಿನ ಚಿತ್ರ ನಮ್ಮ ಆಂಡ ಇನಿ ಅಜ್ಜ ದಿಪ್ಪಿನ ಚಿತ್ರ ಕೊಂಬಾರ್ ಮುಟ್ಟಲೇನು ಮಂಡೆಗೆ ದಿವಂತು ಅಜ್ಜ ಮಂಡೆ ಪಾಡ್ನ ಚಿತ್ರ ಕಪ್ಪುದ ಆ ಒಂಜಿ ರಂಗದಾದಂಡ ಅವೇನು ಮೋನೆಗೆ ಪಾಡ್ದು ಒಂಜಿ ವಿಕೃತವಾದ ನಲಿಪೇರಿಂದ ಪನ್ನಾಗ ಎಂಕುಲು ದಿನನಿತ್ಯ ಪುಲ್ಯಕಾಂಡ ಲಕ್ಕದು ಅತ್ರ ರಾತ್ರಿ ಜಪ್ಪನಾಗ ಕ್ಷಣ ಕ್ಷಣಲ ಅಜ್ಜರೇ ಎಂಗ್ಲೆ ಕಾಪುಲೇ ಪಂದು ಎಂಗ್ಲು ಅಂಗೈ ಮರಗಾಯಿ ಪತ್ತದಕ್ಕೆ ದಾಲ ಬಿಲೆ ಇಜ್ಜ ಅಂದ ಅಪ್ಪುಂಡು ಎಂಗ್ಲೆ ನಿಜವಾಗ್ಲೂ ఉండతే ಒಂದು ಮನಸ್ಸು ಬೇನಾದ ಪನ್ಪಿನಿ ಮನಸ್ಸು ಬೇನೆ ದಯಗಾಪುನಂದಕ್ಕೆಂಡ ಇನಿತ ಚಿತ್ರ ದಿನೊಟ್ಟು ಪ್ರತಿ ಒಂಜಿ ವಿಚಾರಲ್ಲ ಅಜ್ಜೆ ಎಂಗ್ಲು ಸುದ್ರೂಪ ತೋಜಾದು ಕೊಡ್ತೀನಿ ನಾನು ಆಂಡ ಜೋಕುಲನ ಅದನ್ನ ಅಲ್ಪ ನಲ್ತು ದಿನಕಲ್ಲ ಮದ್ಮೇನ ಆವಡು ಜೋಕುಲ್ನ ಆವಡು ಏನು ಮಲ್ತು ದಿನಕುಲ ಆವಡು ಅಕ್ಕಲು ತಿರೈತದ ಮಲ್ತದೇರಿಂದ ಮನ್ಪುಜಾನ ಇನ್ನು ಅಜ್ಜೆ ಮನಸ್ಸು ಮಲ್ತೇರಿಡ ಉಂಡತೆ ಅಜ್ಜೆ ಮನಸ್ಸು ಮಲ್ತೇರಿಡ ಕಾಲು ಹಿಡಿದು ಕೀಲು ತಪ್ಪ ಹೊಡಂಡ ಅದಕ್ಕೆ ಪರಿಹಾರ ಕೊರ್ಪಿನ ಅಜ್ಜೆ ಆಂಡ ಅಜ್ಜಗೆ ನಮ್ಮಲ ಕಡೆ ತಾಳ್ಮೆ ಉಂಡು ಅಜ್ಜಗೆ ಮಸ್ತ್ ತಾಳ್ಮೆದ ಅಜ್ಜೆ ಅಜ್ಜರು ದಾದ ಮಲ್ಪೇರಿಂದಕ್ಕೆಂಡ ಇಂದು ಈ ನೀವು ಮುಂದೆ ಮಲ್ತಿದ್ನಕ್ಲೆಲ್ಲ ಈ ಟಿವಿ ಮಾಧ್ಯಮ ತೂವೊಂದು ಉಳ್ಳೇರಿಂದಾಂಡ ಅಕ್ಕಲು ಎನ್ನೋಡು ಅಕ್ಕಲು ಪ್ರತಿ ಪೋಪಿನ ಕ್ಷಣ ಕ್ಷಣಲ ಅವು ಅಜ್ಜನ ಒಂಜ ನಡೆ ಕಡ್ಡ ಬರ್ಪೇರು ಖಂಡಿತವಾದ್ಲುಂಡು ದೂಲೆ ಪಡೋಣ ದಯಗೆಂದು ಪಂಡ ಇಲ್ಲಿ ಎಂಕಲ್ ಬೆಚ್ಚ ನೆಚ್ಚರು ಕೊದ್ದಿನಿ ಅಂಕಲ್ಲ ನೆಚ್ಚರು ಕೊದ್ದಿನಿ ಅಂಕಲ್ಲ ದಯಗೆಂದು ಪಂಡ ಎಂಕಲ್ ಅಜ್ಜಿ ಯಾರೆ ಎಂಕಲ್ ಅಜ್ಜಿ ಎಂಗುಲು ರಾತ್ರಿ ಪಗಲು ಕಣ್ಣ ನೀರು ಅಜ್ಜ ಎಂಕಲೆ ಕೊಂಚ ಎಡ್ಡಪ್ಪದ ಸಾಧಿನ ಕೊರ್ಲೆ ಪಂದ್ ಎಂಕಲು ನಂಬುದಿನ ಈ ಪೊರ್ತುಡು ಒಂಜಿ ವರ್ಗ ಅವೇನಾಕಲು ಬುದ್ಧಿ ತಿರ ಇತ್ತದ ತಿರ ಇಜ್ಜಂದ್ರೆ ರಡ್ನೇ ಪ್ರಶ್ನೆ ಆಂಡ ಆ ಒಂಜಿ ರಂಜಿನ ಕಾರದ ಏಸ ಕಟ್ಟವೇರಂದು ಪನ್ನಾಗ ನಂಗೆ ಉಡಲ್ ಏತಿ ಬೇನ ಹೊಡು ಸರ್ ಏತಿ ಬೇನ ಹೊಡು ಎಂಕಲೆಗೆ ಒಂದು ಖಂಡಿತವಾದ್ರೆ ನಾನು ಒರಿಯ ಪಾತ್ರ ವಿಚಾರತೆ ಒಂಜ ತೂಪಿನ ಉಲ್ಲೆಂದಾಂಡ ಆನ ಪ್ರತಿ ನಡೆಗಳು ಅಜ್ಜ ಮೀನು ಅಡ್ಡ ಬರ್ತಿದ್ದೀರ ಬಕ್ಕಲ್ ಬರ್ಲೆ ಓಕೆ ಓಕೆ ಸರಿ ಪೇಜೋಡ ಸರ್ನ ಪಾತ್ರ ಫಸ್ಟ್ ರಿಯಾಕ್ಷನ್ ಅಂಚನೆ ಆ ಜವನೇರು ಮಲ್ದಿನ ಅಂಚಿನ ಮರ್ಲ್ ನಿಕುಲ್ ತೂತಾರೆ ಅಜ್ಜೆ ಕೊರ್ನ ಅಂಚಿನ ನುಡಿಲ ನಿಕುಲ್ ತೂತಾರೆ ನೆತ್ತ ವಿಚಾರದ ನಡುಟು ಕೆಲವು ಪಾತೆರೋಡು ನೇರವಾದ ಕಾಡಲಕ್ಕದು ಅಜ್ಜನ ಆರಾಧನೆ ಮಲ್ಪುನಾರು ಕೊರಗತನಿಯ ಕ್ಷೇತ್ರ ಭಟ್ರ ಕುಮೆರದ ಭಾಸ್ಕರ್ ಬಂಗೇರ ಗಂಧಕಾಡು ಸರ್ ಫಸ್ಟ್ ರಿಯಾಕ್ಷನ್ ದಾದ ಪನ್ಪರ್ ಈ ಒಂದು ಕಟ್ಟಡ ಎಸ್ ಮುಖ್ಯವಾದ ಕೊರಗತನಿಯನ ವಿಷಯಡು ಎಂಕ್ಲೆಗೆ ತನಿಯೇಂದು ಪನ್ಪುನಂಚುತ್ತನ ಯೋಗ್ಯತೆ ಅರ್ಹತೆ ಮಾನವಾಗಿಜ್ಜಿ ತನಿಯೇ ಪಂಡ ದಾದ ಪಂಡದು ಜಗತ್ತಡು ತೂತಿನಾಯೆ ಮಾನವೇ ಏರ್ಲಜ್ಜಿ ಅಂಚಾದು ಪುನಗ ತನಿಯಾಗಿ ಈ ಪೊರ್ತುಡು ಒಂಜಿ ರೂಪುಡು ಚಿತ್ತನ ಅವೇ ಒಂಜಿ ಜನಾಂಗ ಅದು ಪಡೆಯಲ್ಲ ಆ ಜನಾಂಗ ಈ ಜನಾಂಗ ಪಂಡದು ಅವು ಎಂಚ ಆತನು ಅವು ದಾದ ಆತನು ಪಂಡದು ತೆರಿನಾಯಗೆ ತೆರಿದುಪ್ಪುಣು ಅಂಚ ಪಂಡದು ತಪ್ಪು ಮಲ್ತೆನ್ನಂಡ ದೈವದ ಪೆಟ್ಟೊಂಜಿ ರಡ್ಡು ತುಂಡು ಪಲ್ಲೆಕ ಅವು ಪ್ರತಿ ಒಂಜಿ ಮಾನವಗಿಲ ಕಟ್ಟು ಕಟ್ಟಲು ಎಡಿತಿನ ಅಂಚಾದುಪ್ಪನಾಗ ಒಂಜಿ ರೂಪುಡು ದೇವೇರ್ನ ಅಂಡಲ ಕೋಪ ತಾಪಗು ಹೊರಗು ಅಂಡಲ ತಾಳ್ಮೆಂಡು ದೈವದ ಒಂಜಿ ರೂಪುಡು ತುಳುನಾಡು ದೈವ ದೇವೇರಿಂದ ಪನ್ಪಿನೈಕ್ ಅಂಚ ಬಂಡದ ಒಂಜಿ ರೂಪುಡು ತನಿಯನ ಕಾಯರ್ದ ದಂಟೆ ಪಾಲೆದ ಕೊಂಬರ ಅಂಚನೆ ಸುಣ್ಣದ ಬೊಟ್ಟ ಅಂಚನೆ ಕಪ್ಪುದ ಒಂಜಿ ರೂಪುಡು ಆ ವರ್ಣನಿಕೆ ಕರಿಗಂದೋಗು ಬೆಲೆ ಕಟ್ಟಿನ ಮಾನವೇರ್ಲಜ್ಜಿ ಇನಿ ಈ ಕರಿಗಂದವನ್ನು ಪೂಜಿದೊಂಜಿ ಮಾನವೇ ಪಾಳೆದ ಕೊಂಪರುನಾಯ ದೀಪಾದ ಅಲ್ಪ ಹಾಗೆ ಬೋಡಾಪು ನಂಚಿತ್ತನ ಮತ್ತ ಕೆಲವು ಕೆಕ್ಕಿಲ್ದ ಇರೆತ್ತ ಮತ್ತ ಕಾಟಿ ಇರೆತ್ತ ಮತ್ತ ಮಾಲೆನು ಪಾಡ್ಪಾದ ಆಗ ಆ ಮುಂಡುನು ತುತ್ತಾದ ಅಂಚಿತ್ತನ ಒಂಜಿ ಅವೇಳನ ಮಲ್ಪೋಡು ಅನ್ನಂಡ ಅಜ್ಜನ ಕಟ್ಲೇಡುಂಡು ಒರ ತೆಲಿಪೆ ಒರ ನಲಿಪೆ ಒರ ಬುಲಿಪೆ ಒರ ಇಂಕ್ ಮರ್ಲು ಕಟ್ಟ ಇರ್ಲ ಗೊತ್ತುಂಡು ಮರ್ಲು ಪತ್ತ ಇರ್ಲ ಗೊತ್ತುಂಡು ಇಂದು ಅಜ್ಜನೇ ಮರ್ಲು ಪತ್ತ ಏನಿಂದು ಯಾನ್ ಪನ್ಪಿನ್ ದಾಯಂದಿಕೆ ಎನ್ನಂಡ ಆ ನಮ್ನದ ಒಂಜಿ ರಾಜ್ಯೋಡು ಆ ನಮ್ನದ ಒಂಜಿ ಗ್ರಾಮೋಡು ಅಲ್ಪ ಆಯ್ನಾತ್ ಒಂಜಿ ರೂಪುಡು ತಾಳ್ಮೆದ ಊರು ಪಂಪಿನ ಕೇಂಡ ಅಂಡಲ ಅಲ್ಪದಕ್ಕಳು ತಾಳ್ಮೆ ದೆತೊಂದುಲ ಬೊಕ್ಕಲ ಈ ರೀತಿ ಇಪ್ರತಿದ ಮರ್ಲು ಕಟ್ಟೋಡಂಡ ಅಜ್ಜನೆ ಇಂದು ಮರ್ಲು ಕಟ್ಟ ಇರ್ಲ ಗೊತ್ತುಂಡು ತೆಲಿಪ ಇರ್ಲ ಗೊತ್ತುಂಡು ಗೊಬ್ಬ ಇರ್ಲ ಗೊತ್ತುಂಡು ನಲಿಪ ಇರ್ಲ ಗೊತ್ತುಂಡು ಪನ್ಲೆಕ ಅಂದು ಇತ್ತ ಮಾತೆರೆಗಿಲ ಭಕ್ತರೆಗ್ ಅಂಚನೆ ಕೇಕೆ ಬೇಜಾರು ಪನ್ಲೆಕ ಆ ಬೇನೆ ಬೇಜಾರು ಜನಕ್ಕಲೆಗೆ ಉರ್ಕರದ ಬರೋಡಂಡ ಅಜ್ಜ ಮರ್ಲು ಕಟ್ಟವನೆ ಇತ್ತೆ ನನ ಕೂಡ ನೆರ್ದಿ ಹೆಚ್ಚ ಬೇತೆ ಬೇತೆ ವರ್ಗದಕ್ಕಲು ಭಕ್ತರು ಇಡೀ ಪ್ರಪಂಚದ ಅಜ್ಜನ ನಂಬುನಂಚಿತ್ತನ ಭಕ್ತರ್ನಕಲ್ನ ಕಾಲಿ ಶಾಪೋಡು ಎಂಚಿನ ಮಾತನ ಆಕಲ ಕುಟುಂಬ ಪರಂಪರೆಗೆ ಆಯರುಂಡು ನೆಕ್ಕಿ ಏರು ಹೊಣೆ నేను ఏరు ప్రాచిత మల్పుని వా మానవర్ದು తీరుడు ಪರಮಾತ್ಮನೇ ತನಿಯನೇ ಇನಿಕಾನಗ ನಮ್ಮ ದೇವರಾದಿತ್ಯನ ಜಗತ್ತುಡು ತನಿಯನೇ ಬತ್ತನ್ನ ಲೆಕ್ಕ ಪ್ರಾಚಿತ ತಿಕ್ಕನ್ ಯಾನೊಂದು ಅಚ್ಚಕೆ ಅದು ಯಾನೊಂದು ಅಜ್ಜನ ನಂಬುನಾಯದು ಅಜ್ಜನ ಇಡೀ ಒಂಜಿ ಗಂಧ ಕೊಡ್ದು ಅಜ್ಜನ ತೊಟ್ಟಿಲ್ಬಾರ್ದು ಬಾಲ್ಯನ ತೂಂಕು ನಂಚಿತ್ತನ ಒಂಜಿ ಚಾಕಿರಿ ಮಲ್ಪುನಗಳು ಎಂಕುಲು ಎಂಕಲ್ನ ಕಣ ನೀರು ಒಂಜಿ
ಕೇಕೆಪೇಜವ್ರ ನಂಚಿತ್ರ ಕಣನೀರ್ ರಡ್ಡು ಇಡೀ ವಿಶ್ವಡು ಜಗತ್ತಡು ಏರು ಇದು ಕಲಿಯುಗ ಮಾತ್ಪಡು ಅಂತ್ಯದ ದೇವತೆ ಅಂತ್ಯದ ದೈವ ಅವು ಏರಿಂದಕ್ಕೆ ನನ್ನ ಪರಮಾತ್ಮ ಅಜ್ಜಿ ಆ ಪರಮಾತ್ಮ ಅಜ್ಜಗೆ ಏ ಪಂಚ ಮಲ್ತೆಯ ಒಂದು ಏರ್ತೇರ್ತು ಏಳು ಜಲ್ಮೂರ್ಲಾಕಲ್ಲ ವಂಶ ಪಾರಂಪರೆಗೆ ಎಂದುಕೊಂಜಿ ಕುತ್ತಿ ಆಯ್ನ ಬೊಕ್ಕ ಬೆದ ಬೇತ ವಿಧಾನೋಡು ಜನಕ್ಕಲು ಬಂದ್ಪೇರು ಆಗಬಹುದು ಕಲ್ಲಿಡ್ಬೋದು ಕೈ ಮುಗ್ಗಿಂಡ ಆಪುಣು ಆಗ ಕೋಲ ಕೊರ್ನ ಆಪುಣು ಧರ್ಮನೇಮ ಕೊರ್ನ ಆಪುಣು ಮುಟ್ಟಾಯ ಕೊರ್ನ ಆಪುಣು ದಂಟೆ ಕೊರ್ನ ಆಪುಣು ಎಂಚಿನ ಮಾಡ್ತಿನ್ನಲ್ಲ ಐಟು ಏತು ಜನ ಭಾಗಿಯಾತೇರು ಏತು ಜನ ಪಾಲಾತೇರು ಅವು ಯಾನು ಬಂತಿನತ್ತು ಅವು ಅಜ್ಜನ ಇತಿಹಾಸೋಡು ತುಳಿನಾಯಗ ಐತ ಬೆಲೆ ಹೆಂಚಿನ ಕಳೆ ಹೆಂಚಿನ ದುಣ್ಣೆ ಹೆಂಚ ಆಯ್ನ ಒಂದು ಪವಾಡದಾದ ತೂತಿನಾಯಗ ಮಾತ್ರ ಗೊತ್ತಂದೆ ವಾ ಮಾನವಾಗಲ ತೂತಿನಾಯ ಇಜ್ಜೆ ಅವತ್ತಂದು ಐತ ಕಷ್ಟ ಹೆಂಚಿನ ದುಣ್ಣೆ ಹೆಂಚ ఆయన ఎంచిన కట్టకట్టలే ఆయన బాలస్వరూప అది చెప్పడండి ఆ జనాంగోర్దు ఆయన దేవరాజు చెప్పడండి దైవాదు చెప్పడండి దాదా ఆయన కలడిలే ఆయన ఏళ్ళ ఉనికానగా పత్తుకు తిగుతున్న దైవత్తాయి అంచే ಅದಪ್ಪನಾಗ ನೆಕ್ ಏಪಲ ಒಂಜಿ ರೂಪುಡು ಎನ್ನಾ ಬಂಡು ದತ್ತು ನಮ್ಮ ಬಂದ್ಬಿಡ ಚಿತ್ರ ಮಮಕಾರದ ಇದು ಇಡೀ ಪ್ರಪಂಚೋಡ ಆಕಾಶದ ಭೂಮಿಲ ಏತವರ ಮುಟ್ಟ ಉಂಡು ಅತನೆಟ್ಟ ತನಿಯನ ಕಾರ್ಮಿಕ ಒಡೆಯಲ್ಲ ಬೋಪುಜವು ಅವು ಮೆರೆ ಉಂಡು ಸತ್ಯ ಗೆಂದುಲು ನ್ಯಾಯ ದೆಪ್ಪುಡು ಆಯ ಕಲಕಾರ್ಮಿಕರು ಮರೆ ಒಂದು ಇತ್ತೆನ್ನಂಡ ತುಳುನಾಡು ದೇವರಾದು ಅವು ಸತ್ಯ ತೋಜುಂಡು ಒಂದು ಪನಿಯರ ಈ ಪೋಡ್ತಾರೆ ಯಾನು ಆಶೆ ಮಲ್ಪೆ ಭಾಸ್ಕರ್ ಬಂಗೇರ್ಲಿ ಇನ್ನ ಪಾತ್ರಕ್ಕಿಯನ್ನಾಗ ಆ ಒಂಜಿ ಘಟನೆ ದಾಯನಂಚಿನ ಬೇನೆ ಇರ್ನ ಮೋನಡಿ ಇರ್ನ ಕಣ್ಣಿಡು ತೋಜುಂಡು ಇರ್ನ ಕೋಪಡು ತೋಜುಂಡು ಅವು ಆತ ಶ್ರದ್ಧಾ ಭಕ್ತಿ ನಮ್ಮ ಅಜ್ಜನ ಮೋಕೆ ಮಲ್ಪ ಬಂದಾಗ ನಮ್ಮ ಭಕ್ತಿ ಮನ್ಪು ಮೋಕೆ ಮನ ಅಜ್ಜ ಬಣ್ಣ ನಮ್ಮ ಒಂಜಿ ಆಸ್ತಿ ತಿಲಾಕ ನಮ್ಮ ಇಲ್ಲದ ರೀತಿಲಾಕ ಅಂಚ ನಮ್ಮ ಶ್ರದ್ಧಾ ಭಕ್ತಿ ಇಡುಪುನಾಗ ಇಂಚಿನ ಒಂಜಿ ಘಟನೆ ತುನಾಗ ಕೋಪ ವರ್ಪನ ಸಹಜ ಇನ್ನ ಪಾತ್ರ ಸತ್ಯ ಇತ್ತಂಡು ಅಜ್ಜ ಕೊಡ್ತಿನ ನುಡಿಲ ಉಂಡು ಆಯ್ತ ಬಗ್ಗೆ ಕೇನೋಡು ಪಾತ್ರಡು ನೇರವಾದ ತಮ್ಮಣ್ಣ ಶೆಟ್ರ್. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ನೋಡಿ. ನಾನು ಕೊರಗ ತನಿಯನನ್ನು ಕೊರಗಜ್ಜನನ್ನು ಎರಡೂ ಶಕ್ತಿಯನ್ನು ಭಾರಿ ಪ್ರಾಚೀನ ತಂದ್ರೆ ಒಂದು 20-30 ವರ್ಷ ನನಗೆ ನನ್ನ ಜೀವನದಲ್ಲಿ ನನ್ನ ಗ್ರಾಮದೈವ ಗುಡಚಾಮುಂಡಿಯನ್ನು ಆರಾಧಿಸುವ ರೀತಿ ಅದರೊಟ್ಟಿಗೆ ಇದ್ದಂತ ಆರಾಧ್ಯ ಶಕ್ತಿಯಾಗಿ ಕೊರಗ ತನಿಯನನ್ನು ಆರಾಧಿಸುವನು. ಹಾಗೂ ನಾನು ಸಾರ್ಲಪಟ್ಟ ಮತ್ತೆ ಪಂಜಂದಾಯ ದೈವದ ಈ ನಮ್ಮ ಮಾಗಂದಾಡಿಯ ಕೊರಗಜ್ಜನನ್ನು ನಾನು ಆರಾಧಿಸಿಕೊಂಡು ಬಂದಂತ ವಿಚಾರ. ಒಂದು ಶಕ್ತಿ ಪ್ರಾಚೀನತೆಯಿಂದಲೂ ಭಾರಿ ಅದೊಂದು ಜನರಿಗೆ ಏನೋ ಒಂದು ಕಷ್ಟ ಕಾಲಕ್ಕೆ ಮತ್ತೆ ಎಲ್ಲ ಒಂದು ಶುಭ ಕಾರ್ಯಗಳು ಯಾವುದೇ ನೆನೆಸಿದಲ್ಲಿ ಒಂದು ಕಷ್ಟ ಪರಿಹಾರ ಮಾಡುವಂತ ಒಂದು ಶಕ್ತಿ. ನಿನ್ನೆ ನಡೆದಂತ ಈ ಘಟನೆ ಅವರು ಒಂದು ವೇಳೆ ಇಂಥ ಒಂದು ದುರುದ್ದೇಶ ಪೂರ್ವಕವಾಗಿ ಇಂಥ ಘಟನೆಯನ್ನು ಅವರು ಮಾಡಿದ್ದು ಹೌದೇ ಅಂತಾದರೆ ಅದಕ್ಕೆ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಅದಕ್ಕೆ ಪರಿಹಾರ ಅಂತ ಇಲ್ಲ, ಅದಕ್ಕೆ ಶಿಕ್ಷೆ ಒಂದೇ, ದೈವ ಶಿಕ್ಷೆ ಒಂದೇ ಪರಿಹಾರ. ಮತ್ತೆ ಅದನ್ನು ಖಂಡಿತವಾಗಿಯೂ ಈ ವೇದಿಕೆಯಿಂದ ನಾವು ಖಂಡಿಸುತ್ತೇವೆ. ದೈವಾರಾಧನೆಯನ್ನ ಈ ರೀತಿಯಾಗಿ ಯಾರೇ ಆಗಲಿ ಅದನ್ನು ಈ ರೀತಿ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ್ರೆ ನಿನ್ನೆ ಕೆಲವೇ ಸಮಯಗಳಲ್ಲಿ ಮಿಂಚಿನ ವೇಗದಲ್ಲಿ ಅದನ್ನು ಖಂಡಿಸುವಂತ ಕ್ರಿಯೆ ಇಡೀ ವಿಶ್ವದಾದ್ಯಂತ ಜನರದ್ದು ಆಯಿತು. ಆದರೆ ಇಲ್ಲಿ ಒಂದು ಸ್ಪಷ್ಟತೆಯನ್ನ ನಾವು ಗಮನಿಸಬೇಕಾದಂತ ವಿಚಾರ, ಮುಟ್ಟಲೆ ಎಂದ ತಕ್ಷಣ ನಾವು ಕೊರಗಜ್ಜನನ್ನು ಕಲ್ಪಿಸುವುದು ತಪ್ಪು. ಕಪ್ಪು ಬಣ್ಣ ಎಂದ ತಕ್ಷಣ ನಾವು ಕೊರಗಜ್ಜನನ್ನು ಕಲ್ಪಿಸುವುದು ತಪ್ಪು. ಅಂದ್ರೆ ಯಾಕಂತ ಹೇಳಿದ್ರೆ ಮುಟ್ಟಲೆ ಮತ್ತೆ ಚಿಲ್ಲಿಯ ಬೇರೆ ಬೇರೆ ವ್ಯತ್ಯಾಸಗಳು ನಮಗೆ ತಿಳಿದಿರಬೇಕಾಗ್ತದೆ. ಇಲ್ಲಿ ಮುಟ್ಟಲೆ ಎಂಬುದನ್ನ ಕೃಷಿ ಕಾರ್ಮಿಕರು ತನ್ನ ರಕ್ಷಣಾ ಕವಚಕ್ಕೋಸ್ಕರ ಉಪಯೋಗಿಸಿದಂತ ವಸ್ತುವೇ ವಿನಃ ಇದೊಂದು ಆರಾಧನೆಯ ಒಂದು ಆಯುಧಧಾರಿಯಾಗಿಯ ಇಂಥ ವಿಚಾರಗಳು ಇಲ್ಲಿ ಅಲ್ಲ ಎಂಬುದು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ದೈವ ಭಕ್ತಿಯ ಜೊತೆಗೆ ನಮ್ಮ ಕೆಲವು ವಿಚಾರಗಳ ಸೂಕ್ಷ್ಮತೆಯು ನಮಗೆ ಅರ್ಥವಾಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಯಾಕೋಸ್ಕರ ನಮ್ಮಲ್ಲಿ ಅದ್ರ ಭಾರಿ ಒಂದು ಕೋಪು ಸೂಕ್ಷ್ಮವಾದಂಥ ವಿಚಾರ ಇಲ್ಲಿ ಕೆಲವು ವಿಚಾರಗಳು. ಯಾಕಂತ ಹೇಳಿದ್ರೆ ಈಗ ನೋಡಿ, ನಮ್ದು ಈ ದೈವಾರಾಧನೆಯ ಸೂಕ್ಷ್ಮತೆ ಏನಂತ ಹೇಳಿದ್ರೆ ಏನಾದರೂ ವ್ಯತ್ಯಾಸಗಳಾದಾಗ ದೈವವೇ ಅದೇ ರೀತಿಯಾದಂಥ ಕೆಲವು ಸೂಕ್ಷ್ಮತೆಗಳನ್ನು ತಿಳಿಸುವುದರ ಮುಖಾಂತರ ನಮಗೆ ತಿದ್ದಲೊಂದು ಅವಕಾಶವನ್ನು ದೈವಾರಾಧನೆಯಲ್ಲಿ ಕೊಡ್ತದೆ. ಹಾಗಂತೇಳಿ ನಮಗೆ ಈಗ ಒಂದು ಎಂತ ಅನ್ಯ ಧರ್ಮ ಮುಸ್ಲಿಂ ಎಂದ ತಕ್ಷಣ ನಾವು ಇಲ್ಲಿ ತೌಲಭ ಸಂಸ್ಕೃತಿಯಲ್ಲಿ ಎಲ್ಲಾ ಧರ್ಮಗಳ ಸಮತೋಲನದಲ್ಲಿ ಆಗುವಂತ ಅನೇಕ ಸಾಂಪ್ರದಾಯಿಕ ದೈವಾರಾಧನೆಗಳ ಕ್ಷೇತ್ರ ಇದೆ. ಈಗ ಉದಾಹರಣೆಗೆ ನಾವು ತಗೊಂಡಾಗ ಈಗ ಕೃಷಿ ಪ್ರಧಾನದಿಂದ ಬಂದಂತ ಅನೇಕ ಮುಸ್ಲಿಂ ಕುಟುಂಬಗಳು ಇದೆ. ಅದೇ ಕಂಬಳ ಇರಲಿ, ಕೋಟದ ಕೋಣ ಇರಲಿ, ಕಂಬಳ ಓಟದಿರಲಿ, ಇಲ್ಲಿಯೂ ಮುಸ್ಲಿಂ ಕುಟುಂಬಗಳು ಕೆಲವು ಅಥವಾ ಅನೇಕಗಳು ಆರಾಧಿಸುವವರಿದ್ದಾರೆ. ಯಕ್ಷಗಾನ ಇರ್ಬೋದು, ತಾಳಮದ್ದಲೆ ಇರ್ಬೋದು, ಇಂಥ ಬರುವಾಗಲೂ ಇಲ್ಲಿ ಮುಸ್ಲಿಂ ಕುಟುಂಬಗಳ ವಿಚಾರಗಳಿದೆ. ಆಲಿಭೂತವನ್ನು ನೋಡಿದಾಗ ನಮ್ಮವರೇ ಇನ್ನು ಆರಾಧನೆ ಮಾಡುವಂಥ ರೀತಿಯು ಅನೇಕಗಳಿಗಿದೆ. ಅನೇಕ ಕಡೆಗಳಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಇರುವಂಥ ಜಾಗದಲ್ಲಿ ಅನೇಕ ಇಂಥ ವಿಕೃತಿ ಮೆರೆಯುವಂಥ ಒಂದು ವರ್ಗಗಳು ಒಂದು ಕಡೆ ಇದ್ದರೆ, ಅದನ್ನು ಪ್ರೀತಿಸುವಂಥ ವರ್ಗಗಳು ಮತ್ತೆ ಗೌರವಿಸುವಂಥ ವರ್ಗಗಳು, ದೈವ ಸಂಬಂಧಿಸುವಂಥ ಕುಟುಂಬಗಳು ಅನೇಕಗಳು ಇದೆ. ಇಲ್ಲಿ ವಿಚಾರಗಳನ್ನು ನಾನು ನಿನ್ನೆ ಸೂಕ್ಷ್ಮವಾಗಿ ಅಲ್ಲಿ ಗಮನಿಸಿದ್ದೇನೆ. ಅಲ್ಲಿ ವಿಚಾರ ಏನಂತ ಹೇಳಿದ್ರೆ, ಇದು ನಾವು ಇಲ್ಲಿ ಸ್ಪಷ್ಟತೆ ಇರಬೇಕಂತ ಹೇಳಿದ್ರೆ ಎಲ್ಲಿಯೇ ಆಗಲಿ ದೈವಾರಾಧನೆಗೆ ಅನೇಕ ಕಡೆ ತೊಂದರೆಗಳಾದಾಗ ಎಷ್ಟೋ ಪ್ರಭಾವಿಗಳಿರ್ಬೋದು, ಯಾವುದೇ ನಾವು ನೇರವಾಗಿ ಖಂಡಿಸಿದ್ದೇವೆ.
ದೈವಾರಾಧನೆಗೆ ತೊಂದರೆಯಾದಾಗ, ಇಂಥ ತೊಂದರೆಗಳಿಂತಲೂ ಅನೇಕ ತೊಂದರೆಗಳು ಅನೇಕ ದಿನಗಳಿಂದ ಇಲ್ಲಿ ನಡೀತಾನೆ ಇದೆ. ಇದೇ ವೇದಿಕೆಗಳಲ್ಲಿ ಚರ್ಚೆಗಳಾಗಿದೆ. ಇಲ್ಲಿ ಆಗಿರುವಾಗ ಈ ವಿಚಾರಗಳು ಇಷ್ಟೇ ಇರುವಂತದ್ದು. ದೈವಾರಾಧನೆಯಲ್ಲಿ ನಾವು ಉದಾಹರಣೆಗೆ ಇಂಥ ವಿಕೃತಿಗಳು ನಮಗೆ ಪಾಠ ಇದು. ಈಗ ಅಲ್ಲಿ ಅಂತ ವಿಕೃತಿ ಮಾಡಿದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಅದನ್ನು ಖಂಡನೀಯ. ಆದರೆ ನಾವು ಇದನ್ನು ತಿದ್ದುವಂತ ಕೆಲಸಗಳಿರಬೇಕು. ಯಾವುದೇ ನೋಡಿ, ಕೊರಗಜ್ಜನ ವಿಚಾರದಲ್ಲಿ ಬಂದಾಗ ಎಲ್ಲಿಯೂ ಅದಕ್ಕೆ ಗುಡಿಗೋಪುರಗಳಿಲ್ಲ, ಅದಕ್ಕೆ ಯಾವುದೇ ಅಂತ ವಿಚಾರಗಳ, ಅದಕ್ಕೆ ಯಾವುದೇ ಲೆಕ್ಕಾಚಾರದಲ್ಲಿ ಗಂಗಾ ನದಿ ಅಂತ ನಮ್ಮ ಕುಮಾರಧಾರ ನೇತ್ರಾವತಿ ನದಿಯಿಂದ ಮುಳುಗಿ ತೆಗೆದಂತ ಕಲ್ಲನ್ನು ತಂದು ಆರಾಧಿಸಿ ಪ್ರತಿಷ್ಠಾಪಿಸಬೇಕಂತ ಒಂದು ನಿಯಮವಿದೆ. ಅದು ಎಲ್ಲಿ ನೆನೆಸಿ ನಾವು ತಡಪೆಯಲ್ಲಿ ಅದಕ್ಕೆ ಇರುವಂತಹ ಒಂದು ಅಗಲನ್ನಿಟ್ಟಾಗ ತಕ್ಷಣ ಅದು ನಮಗೆ ವರ ರೂಪದಲ್ಲಿ ಬರ್ತದೆ. ಅದು ಎಲ್ಲ ರೀತಿಯಲ್ಲಿ ಆರಾಧನೆ ಇದೆ. ಆರಾಧನೆಯಿಂದ ತಕ್ಷಣ ಇಲ್ಲಿ ಎಲ್ಲ ವರ್ಗ, ಎಲ್ಲ ಧರ್ಮ, ಎಲ್ಲಗಳ ಸಮತೋಲನವೇ ತೌಲವ ಧರ್ಮದಲ್ಲಿ ಇರುವಂತಹ ಪ್ರಧಾನ ದೈವಾರಾಧನೆಯಲ್ಲಿ ಬರುವಂತ ವಿಚಾರ ಆಗಿರುವಾಗ ಯಾರು ತಪ್ಪು ಮಾಡಿದರೆ ಆತನನ್ನು ತಪ್ಪು ಎಂದು ಗುರುತಿಸುವ ಮುಖಾಂತರ ಎಲ್ಲರನ್ನು ಒಂದು ರೀತಿಯಲ್ಲಿ ಒಂದೇ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಲಿಕ್ಕೆ ಆಗುವುದಿಲ್ಲ. ಇದು ತೌಲವ ಧರ್ಮ ಸಂಸ್ಕೃತಿ. ಮಾಡಿದ್ದರೆ ಅವನು ತಪ್ಪು. ಆದರೆ ನಮ್ಮ ಕಡೆಯಿಂದಲೂ ಅನೇಕ ಕಡೆಗಳಲ್ಲಿ ಅನೇಕ ಅಪಚಾರಗಳು, ಅನೇಕ ವೈಭವದ ಹೆಸರಿನಲ್ಲಿ, ಈಗ ನೀವು ನಿಜವಾದ ಕೊರಗಜ್ಜನನ್ನು, ನೀವು ಮೂಲ ಕೊರಗಜ್ಜನ ಒಂದು ರೂಪ ವಿಶೇಷಣವನ್ನು ಕಾಣಬೇಕಿದ್ರೆ ನಾವು ಕುತ್ತಾರ್ನಲ್ಲಿ ಅನೇಕ ಕಡೆ ನೋಡಬೇಕು. ಇಲ್ಲಿ ಈಗ ಇದ್ದಂತ ಕೆಲವು ಕಡೆಗಳಲ್ಲಿ ಪ್ರಾಚೀನತೆಯಲ್ಲಿ ಇದ್ದಂತೆ ಇಲ್ಲಿ ನಂತೂರಲ್ಲಿತ್ತು, ಪಾಂಡೇಶ್ವರದಲ್ಲಿತ್ತು, ನಂದಿಗುಡ್ಡೆಯಲ್ಲಿತ್ತು, ಮತ್ತೆ ಇಲ್ಲಿ ಕಡೆ ಇದೆಲ್ಲ ಪ್ರಾಚೀನ ಕಾಲ. ಇದೆಲ್ಲ ಕ್ಷೇತ್ರಗಳು ಹೋದವನು. ಕೊರಗಜ್ಜ ಅಂದ್ರೆ ನಮ್ಗೆ ಎಲ್ಲ ನನ್ನ ಆರಾಧ್ಯ ದೈವದಷ್ಟೇ ಪ್ರೀತಿಯಿಂದ ಬೆಳಿಗ್ಗೆದ್ದು ಕೊರಗಜ್ಜನನ್ನು ಸ್ಮರಿಸುವುದು. ಅದರಲ್ಲಿ ತಪ್ಪು ಮಾಡಿದ್ರೆ ಮನಸ್ಸಿನ ಒಳಗಡೆ ಇದ್ದು ಅಂತರಾತ್ಮದೊಳಗಡೆ ಉದ್ದೇಶಪೂರ್ವಕವಾಗಿ ಅವನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಎಂಬುದು ನನ್ನ ವಾದ. ಓಕೆ, ಈ ಒಂದು ವಿಚಾರದಲ್ಲಿ ನಾನು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಅಂತರಂಗದ ಒಳಗಡೆ ತಪ್ಪು ಮಾಡಬೇಕು ಅನ್ನೋ ಭಾವನೆಯಿಂದ ತಪ್ಪು ಮಾಡಿದ್ರೆ ಆತನಿಗೆ ದೈವದ ಶಾಪ ತಟ್ಟುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ಅಲ್ಲಿ ವಿಚಾರ ಏನಂತ ಹೇಳಿದ್ರೆ, ಅವನು ವೇಷಧಾರಿಯಾಗಿ ಮೊದಲು ಅಲ್ಲಿ ಬಂದು ಕೂತ್ಕೊಳ್ಳಿಲ್ಲ. ಅಲ್ಲಿ ಸ್ಪಷ್ಟತೆಯನ್ನು ಗಮನಿಸಿ. ಇತರರು ಅಲ್ಲಿ ಬಂದಾಗ ಇವನ ಗಮನಕ್ಕೆ ಬರದೆ ಯಾರೋ ಒಬ್ಬ ಬಂದು ಅವನಿಗೆ ಸ್ಪ್ರೇ ಕೊಟ್ಟ, ಅಲ್ಲಿ ಕಪ್ಪಾದ ಅವನು. ನೆನಪಿಟ್ಟು ನಾನು ಅದನ್ನು ಸ್ವಲ್ಪ ಗಮನಿಸಿದೆ, ಈಗಲೂ ಬೇಕಾದ್ರೂ ನೋಡಿ. ಯಾಕಂತ ಹೇಳಿದ್ರೆ ನಾವು ದೈವಾರಾಧನೆಗೆ ಸಂಬಂಧ ಕೊಟ್ಟಾಗ ನಾವು ಇಲ್ಲಿ ಒಂದು ವೇದಿಕೆಯಲ್ಲಿ ಜನರಿಗೆ ಸ್ಪಷ್ಟತೆಯನ್ನು ಕೊಡುವಾಗ, ಅದಕ್ಕೆ ನ್ಯಾಯ ಕೊಡುವಾಗ ಅದು ನ್ಯಾಯದ ರೀತಿಯಲ್ಲೇ ಇರಬೇಕು. ಅಲ್ಲಿ ನಮಗೆ ಯಾವ ಧರ್ಮವೂ ಕಾಣಲಿಕ್ಕಿಲ್ಲ. ಅವನು ತಪ್ಪು ಮಾಡಿದಾನ, ಅವನು ಯಾವ ನಿರಪರಾಧಿಗೆ ಆಗಲಿ ಅಲ್ಲಿ ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಿ ಅವನು ಬಂದಾಗ ಮಾಮೂಲು ಜನರಾಗೆ ಆ ವೇಷ ತೊಟ್ಟಿದ್ದ. ನೋಡಿದಿರಾ ಸರ್? ಇನ್ನೊಮ್ಮೆ ನೋಡಿ. ಮತ್ತೆ ಬಂದಲ್ಲಿ ಒಂದ್ಸಲ ಅಪ್ಲೈ ಮಾಡಿ. ಇನ್ನೊಂದು ಈಗ ಮುಟ್ಟಲೆ ಎಂಬುದನ್ನ ಈ ಕೃಷಿ ಕುಟುಂಬದಲ್ಲಿ ಇರುವಂತ ಅಲ್ಲಿಯೇ ಇರುವಂತ ಪಾಲೆಚಿಲ್ಲಿಯನ್ನ ಕಟ್ಟಿ ತಲೆಗೆ ಹಾಕುವುದರಲ್ಲಿ ಅಲ್ಲಿ ಅದೊಂದು ದೊಡ್ಡ ವಿಚಾರ ಅಲ್ಲ ಅಂತ ನನ್ನ ಅಭಿಪ್ರಾಯ. ಪಾಲೆಚಿಲ್ಲಿ ಎಂದ ತಕ್ಷಣ ಅದಕ್ಕೆ ಇದು ಚಿಲ್ಲಿ ಅಂದ್ರೆ 2 ಕೋಂಟುಗಳನ್ನ ನೀರು ಸೇದಲಿಕ್ಕೆ ಉಪಯೋಗ ಮಾಡುವ ಇದು ಚಿಲ್ಲಿ. ಮುಟ್ಟಲೆ ಅಂತ ಹೇಳಿದ್ರೆ ಅದರ ಎದುರು ಭಾಗದಲ್ಲಿ ಇದು ಬರ್ತದೆ. ಮತ್ತೆ ಚರ್ಚೆ ಮಾಡೋಣ. ಬರುವಂತದಿಷ್ಟೇ ನ್ಯಾಯಯುತವಾಗಿ ಅವನು ಅಂತರಾತ್ಮದೊಳಗಡೆ ಅಲ್ಲ, ಅವರ ಉದ್ದೇಶವಾಗಿ ಕೆಣಕಿದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಓಕೆ ಎಸ್, ಅಂತರಾತ್ಮಕವಾಗಿ ಎಸ್, ಇದೊಂದು ವಿಚಾರ. ಎಸ್, ಫಸ್ಟ್ ರಿಯಾಕ್ಷನ್ ಸರ್, ಸಿದ್ದಿಕ್ ತಲಪಾಡಿ ಅವರು, ಮುಸ್ಲಿಂ ಯೂತ್ ಲೀಗ್, ತಾವುಗಳು ಈ ವಿಚಾರವನ್ನ ಘಟನೆಯನ್ನ ಖಂಡಿಸಿದ್ರ? ಮುಸ್ಲಿಂ ಜಮಾತ್ ಸೇರಿ, ಮುಸ್ಲಿಂ ಒಕ್ಕೂಟ ಸೇರಿ ದೊಡ್ಡ ದೊಡ್ಡ ಮುಖಂಡರು ಖಂಡನೆಯನ್ನ ಮಾಡಿದ್ರ? ಸ್ವಾಗತಾರ್ಹ. ಫಸ್ಟ್ ರಿಯಾಕ್ಷನ್ ಎಸ್ ಅನ್ ಏನ್ ಹೇಳ್ತೀರಾ? ಅಂತ ಒಂದು ಬೆಳವಣಿಗೆಗಳು, ಅಂತ ಒಂದು ಆಚರಣೆಗಳು ತಮ್ಮ ಸಂಸ್ಕೃತಿ ಇದೆಯಾ, ಹೇಗೆ? ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಪ್ರಥಮವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಕೊರಗಜ್ಜ ಭಕ್ತರನ್ನು ಅಭಿನಂದಿಸ್ತೇನೆ. ಇಂಥ ಘಟನೆ ತುಂಬ ನೋವು ತರುವಂತೆ. ಈಗ ತಮ್ಮಣ್ಣ ಹೇಳಿದ ಹಾಗೆ ಉದ್ದೇಶ ಏನು ಅಂತ ನೋಡಬೇಕು. ಇನ್ನು ಈ ಘಟನೆ ಇದು ಏನಾಗಿದೆ ಅಂತಂದರೆ, ಈ ಹೊರ ಬರೋದು ಕೇರಳದಿಂದ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ. ಈ ಕೇರಳದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅನಾಚಾರಕ್ಕೆ ಒಂದು ಪರ್ಮಿಷನ್ ಕೊಟ್ಟಾಗ ಆಗಿದೆ. ನಿಜವಾಗಿಯೂ ಇಂಥ ಘಟನೆಗೆ, ಈ ಥರ ಸಿಸ್ಟಮ್ಗೆ ಇಸ್ಲಾಮಿನಲ್ಲಿ ಅವಕಾಶನೇ ಇಲ್ಲ. ಪ್ರಥಮವಾಗಿ ಇದು ಅನಾಚಾರ ಅಂತ ಹೇಳ್ತಾರೆ ಅದಕ್ಕೆ. ಇದು ಇನ್ನೊಂದು ಧಾರ್ಮಿಕ, ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತ್ಯೇಕವಾಗಿ ದೆವ್ವ ಶಕ್ತಿಗಳನ್ನ ಭಾರಿ ಇದರಿಂದ ನಂಬುವಂಥ ಜನಾಂಗ ಇರುವಂಥದ್ದು, ಹಲವು ಸಂಸ್ಕೃತಿಗಳನ್ನು ಒಳಗೊಂಡಂತಹ ಜನರು. ಅಂಥ ಪ್ರದೇಶಕ್ಕೆ ಬರುವಾಗ ಅಲ್ಲಿಯ ವಾತಾವರಣವನ್ನು ತಿಳ್ಕೊಳ್ಬೇಕಿತ್ತು. ಮತ್ತು ಈ ಥರ ಮಾಡುವುದು ಇದು ಇಸ್ಲಾಮಿಕವ ಅಂತ ಒಬ್ಬ ಮುಸಲ್ಮಾನರಾಗಿ ನಾನು ಇದನ್ನು ಪ್ರಥಮವಾಗಿ ಖಂಡಿಸ್ತೇನೆ. ಯಾಕೆಂದರೆ ಇದು ಇಂಥ ಘಟನೆ ನಡೆಯಲು ನಮ್ಮ ಉಲೆಮಾಗಳು ಇದಕ್ಕೂ ಕಾರಣ, ಒಂದು ರೀತಿಯಲ್ಲಿ ಕಾರಣ ಕೂಡ ಆಗ್ತಾರೆ. ಯಾಕೆಂತ ಹೇಳಿದರೆ ಇಂಥ ಘಟನೆ ಇದು ಪ್ರಥಮವಾಗಿ ಅಲ್ಲ. ಕೇರಳದಲ್ಲಿ ಇತ್ತೀಚೆಗೆ ನಾನು ಇದು ನೋಡಿದೆ, ಕೊಲೆ ವೇಷ ಹಾಕ್ಕೊಂಡು ವರನ ಜೊತೆ ಬರುವಂಥದ್ದು, JCPಯಲ್ಲಿ ವರನನ್ನು ಎತ್ಕೊಂಡು ಬರುವಂಥದ್ದು, ಶವಪೆಟ್ಟಿಗೆಯಲ್ಲಿ ವರನನ್ನು ತರುವಂಥದ್ದು, ಇದೆಲ್ಲ ಎಲ್ಲಿಂದ ಬಂತು? ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದವ್ರು ಯಾರು?
ಆಯಾ ಧಾರ್ಮಿಕ ಮುಖಂಡರು. ಹಿಂದೂಗಳಾದ್ರೆ ಹಿಂದೂ ಧಾರ್ಮಿಕ ಮುಖಂಡರು, ಮುಸಲ್ಮಾನರಾದ್ರೆ ಮುಸ್ಲಿಂ ಧಾರ್ಮಿಕ ಮುಖಂಡರು. ಇದರಲ್ಲಿ ಈ ವ್ಯತ್ಯಾಸ ಇಲ್ಲ. ಇವರು ಹೇಳಿದಾಗೆ ಯಾರು ಮಾಡ್ತಾರೆ, ತಪ್ಪು ಮಾಡಿದ್ರೆ ತಪ್ಪು, ಅದು ಮುಸ್ಲಿಂ ಆಗಿರ್ಲಿ ಹಿಂದೂ ಆಗಿರ್ಲಿ. ನಾನು ಬರುವಾಗ ಒಂದು ವಿಡಿಯೋ ನೋಡಿದೆ. ನಾನು ಹಿಂದೂ ಧರ್ಮಕ್ಕೆ ಒಳಪಟ್ಟಂತಹ ಒಬ್ಬ ಸಹೋದರ ಇದನ್ನ ನಕಲು ಮಾಡಿ ಒಂದು ತಮಾಷೆ ಮಾಡುವಂತದ್ದನ್ನು ನೋಡಿದೆ. ಅದು ಖಂಡನೀಯವೇ. ಇವರು ಮಾಡಿದ್ದು ಖಂಡನೀಯವೇ. ಇದನ್ನು ಸಮರ್ಥಿಸುವಂತ ಪ್ರಶ್ನೆ ಇಲ್ಲ. ನನಗೆ ಸಂತೋಷ ಆದಂತ ವಿಷಯ ಅಂತ ಹೇಳಿದ್ರೆ, ಈ ಘಟನೆ ನೋಡಿದ ಯಾವನೇ ಒಬ್ಬ ಮುಸಲ್ಮಾನ ಇದು ಸರಿ ಅಂತ ಹೇಳಲಿಲ್ಲ. ಅವನಿಗೆ ಶಿಕ್ಷೆ ಆಗ್ಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವ್ರ ಅಂಗಡಿಗೆ ಒಬ್ಬ ಹೋಗಿ ಹೇಳ್ತಾನೆ, ನೋಡಿ ಈ ನಿನ್ನೆ ಮಾಡಿದಂತ ಘಟನೆ ಮಾಡಿದಂತ ಇವ್ರ ಅಂಗಡಿಗೆ ಯಾರು ಬರಬೇಡಿ, ಇಲ್ಲಿಂದ ಯಾರು ಸಾಮಾನು ಖರೀದಿಬೇಡಿ, ಬಹಿಷ್ಕಾರ ಹಾಕಿ ಅಂತ ಹೇಳ್ತಾನೆ ಒಬ್ಬ ಮುಸಲ್ಮಾನ ಹೋಗಿ. ಯಾಕೆಂತ ಹೇಳಿದ್ರೆ ಅವರ ಮನಸ್ಸಿಗೆ ನೋವಲ್ಲಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾವಿಲ್ಲಿ ದಕ್ಷಿಣ ಕನ್ನಡ ಅತಿ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ, ಅದು ಸುಳ್ಳು ಅಂತ ನನ್ಗೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಇಂತೆಲ್ಲ ಘಟನೆ ನಡೆಯುವಾಗ ಅವರು ಯಾವ ರೀತಿಯಲ್ಲಿ ಅದನ್ನ ಪ್ರತಿಭಟಿಸಬೇಕು ಆ ರೀತಿಯನ್ನು ನಾವು ಇಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ, ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ದೈವಶಕ್ತಿಯ ಇದೇನಂತ ಹಿನ್ನೆಲೆ ಏನಂತ ಅವ್ರಿಗೆ ಗೊತ್ತಿಲ್ಲ. ನಾನು ಅವರ ಕುಟುಂಬವನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದಾಗ ಅವರು ನಿಜವಾಗಿ ಅಲ್ಲಿ ಅಂತ ಒಂದು ಪ್ಲಾನ್ ಆಗಿ ಈ ತರ ಒಂದು ಸಮುದಾಯವನ್ನು ನಿಂದಿಸಬೇಕು ಅನ್ನುವ ಉದ್ದೇಶ ಏನೂ ಇರಲಿಲ್ಲ. ಇದೇನಾಗಿದೆ ಅಂತ ವರನ ಜೊತೆ ಬರುವಂತ ಇವರು ಫ್ರೆಂಡ್ಸ್ಗಳು ಏನೇನೇನೆಲ್ಲ ಇಂಥದ್ದನ್ನೆಲ್ಲ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಇದು ಇನ್ನೂ ಮುಂದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಇಲ್ಲೇ ಮುಗಿಬೇಕು. ಇನ್ನು ಹೊರಗಡೆಯಿಂದ ಬರೋ ವರನಿಗೆ ಇಲ್ಲಿ ಕಟ್ಟುನಿಟ್ಟಾದ ಕ್ರಮ ಇದೆ ಅಂತ ಗೊತ್ತಾಗಬೇಕು. ಅದಕ್ಕೆ ಜಿಲ್ಲಾಡಳಿತ ಶಕ್ತಿಯುತವಾದ ಒಂದು ನಿಯಮವನ್ನು ತರಬೇಕು ಅಂತ ಒಂದು ನಮ್ಮ ಧಾರ್ಮಿಕ ಮುಖಂಡರು ಇದನ್ನು ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ. ನನ್ನ ನಂಬಿಕೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ಇಂಥ ಮದುವೆಗಳಿಗೆ ಹೋಗೋದಕ್ಕೆ ಮುಂಚೆ ಅವರಿಂದ ಬರೆದುಕೊಳ್ಳಿ ಯಾಕೆಂದ್ರೆ ಇಸ್ಲಾಮಿನಲ್ಲಿ ನಿಕ್ಕಾ ಅಂತ ಹೇಳಿದ್ರೆ ಹುಡುಗಿಗೆ ಕೊಡಬೇಕಾದನ್ನು ಕೊಟ್ಟು ವರದಕ್ಷಿಣೆ ಅಂತ ನಮ್ಮ ಇಸ್ಲಾಂ ಅಲ್ಲಿ ಇಲ್ಲ, ವಧುದಕ್ಷಿಣೆ ಇರುವುದು. ಆ ವಧುದಕ್ಷಿಣೆಯನ್ನು ಪಡ್ಕೊಂಡು ಹುಡುಗಿಯ ತಂದೆ ಅವರಿಗೆ ಹಲಾಲ್, ಯಾಕೆಂದ್ರೆ ಇದು ಮಾಡಿಕೊಡುದು, ಪರ್ಮಿಷನ್ ಮಾಡಿಕೊಡುದು, ಒಟ್ಟಿಗೆ ಅವರು ಇದು ಮಾಡಲು ಆ ದಿವಸ ಇಲ್ಲಂದ್ರೆ ಮರು ದಿವಸ ಒಂದು ಊಟ ಕೊಡುವಂತ ವ್ಯವಸ್ಥೆ ಇದೆ ಹೊರತು ಈ ಆಚರಣೆ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಬಹುಶಃ ಅವರು ಮದುಮಗಳ ಮನೆಗೆ ಹೋಗುವಂತದ್ದು, ಮದುಮಗ ಮತ್ತು ಅವರ ಸ್ನೇಹಿತರು. ನೋಡಿ ಆತರ ಒಂದು ಸಿಸ್ಟಮೇ ಇಲ್ಲ. ನೋಡಿ ಇವಾಗ ಒಂದೊಂದು ಸೇರ್ಕೊಂಡು ಈಗ 8 ದಿವಸ ತನಕ ಆಗ್ತಾ ಇದೆ ಮದುವೆ. ಓಕೆ ಸರ್, ಈಗ ಮದುವೆ ದಿನ ಮುಸ್ಲಿಂ ಸಂಪ್ರದಾಯದಂತೆ ವರ ಮತ್ತು ವಧುವಿನ ಮನೆಗೆ ಬರುವ ಸಂಪ್ರದಾಯವಿದೆ ಅನ್ನುವಂತಹ ವಿಚಾರ ಅಲ್ವಾ? ಹಾಗಾದ್ರೆ ಸಂಪ್ರದಾಯ ಅಂತ ಹೇಳಿದ್ರೆ ಇಲ್ಲಿಯ ಸಂಪ್ರದಾಯ, ಇಸ್ಲಾಮಿಕ್ ಸಂಪ್ರದಾಯ ಅಲ್ಲ ಅದು. ಓಕೆ, ಇಸ್ಲಾಮಿಕ್ ಸಂಪ್ರದಾಯ ಅಲ್ಲ. ಓಕೆ, ನಿಕಾಹ್ ಮಾಡಿದ ನಂತರ ಮದುಮಗ ಮತ್ತು ಮದುಮಗಳು ಏನು ಆ ಕ್ರಿಯೆಲ್ಲ ಮುಗಿದ ನಂತರ ಮರುದಿವಸ ಒಂದು ಸಂತೋಷದ ಒಂದು ಒಲಿಮಾ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಊಟ ಕೊಡುವಂಥದ್ದು. ಅದನ್ನು ಹೇಗೆ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಮ್ಮ ಪೈಗಂಬರ ಕಾಲದಿಂದ ಯಾವ ರೀತಿಯಲ್ಲಿ ಬಂದಿದೆ ಆ ರೀತಿಯಲ್ಲೇ ಬರಬೇಕೆ ಹೊರತು ಇವಾಗ ಮಾಡುವ ಅನಾಚಾರಗಳು ಎಲ್ಲಾ ಇಸ್ಲಾಮಿಕವಾಗಿ ಅಂತ ಆಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಇದನ್ನ ಖಂಡಿಸುವ ಧಾರ್ಮಿಕ ಮುಖಂಡರು ಖಂಡಿಸ್ತಾ ಇಲ್ಲ. ಬಡವನಿಗೊಂದು ಕಾನೂನು, ಇರುವವನಿಗೊಂದು ಕಾನೂನಾಗಿ ಬಿಟ್ಟಿದೆ. ಇರುವವನು ಏನು ಮಾಡಿದ್ರು ನಡೆಯುತ್ತೆ, ಬಡವ ಪಾಪ ಏನು ಮಾಡಿದ್ರೆ ಅವನನ್ನು ಜಮಾತಿಂದ ಹೊರಗಾಕುವಂತ ಕ್ರಿಯೆ ಕೂಡ ನಡೀತಾ ಇದೆ. ಇದು ಖಂಡನೀಯ. ಇನ್ನು ಮುಂದೆ ಆದರೂ ಸಂಘಟನೆಗಳನ್ನು ಎಚ್ಚೆತ್ತುಕೊಂಡು ಇಂಥವರ ಹಿಂದೆ ಬಿದ್ದು ಇಂಥ ಕ್ರಿಯೆಗಳು ನಡೆಯದಾಗೆ ನೋಡಬೇಕಾದ ಜವಾಬ್ದಾರಿ ಎಲ್ಲ ಧಾರ್ಮಿಕ ಮುಖಂಡರುಗಳಿಗಿದೆ. ಓಕೆ ಓಕೆ, ಮುಸ್ಲಿಂ ಸಂಘಟನೆಗಳು ಜೊತೆಗೆ ಮುಸ್ಲಿಂ ಮುಖಂಡರು ಎಲ್ಲ ಘಟನೆಯನ್ನ ಖಂಡಿಸಿದ್ದಾರೆ. ಇದು ನಮ್ಮ ಸಂಸ್ಕೃತಿಯಲ್ಲಿಲ್ಲ, ಇದು ಬಾಹಿರವಾಗಿರುವಂತದ್ದು, ಇದು ಅನಾಚಾರಕ್ಕೆ ಒಳಪಟ್ಟ. ಓಕೆ ಓಕೆ, ಎಸ್, ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ನಾನು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತೇನೆ. ತದನಂತರ ಅತಿಥಿಗಳ ಜೊತೆ ಮತ್ತೆ ಚರ್ಚೆ ಮುಂದುವರಿಸ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಪೇಜ್ ಅವರ ಸರ್, ಈಗ ಬರುವಂತಹ ಪ್ರಶ್ನೆಗಳ ನಡುವೆ ಒಂದು ವಿಚಾರ ಬಂತು. ಯಾಕಂದ್ರೆ ನಾವು ನೇರವಾಗಿ ಮಾತಾಡ್ಬೇಕು. ದೈವದ ವಿಚಾರ ಮಾತಾಡ್ತೇವೆ ಅಂತ ತಮಾಷೆಯ ವಿಚಾರ ಅಲ್ಲ. ಇದನ್ನ ನೇರವಾಗಿ ನಾವು ಟಿವಿ ಚರ್ಚೆ ಮಾಡ್ತಾ ಇದ್ದೇವೆ, ಜನರು ನಮ್ಮ ನೋಡ್ತಾವೆ. ಇಲ್ಲ, ಇದು ನಿಜವಾಗಿರುವಂತಹ ಚರ್ಚೆ ಆಗ್ಬೇಕು. ಒಂದು ವಿಚಾರವನ್ನ ಅವ್ರು ಹೇಳಿದ್ರು, ಅಂತಃಕರಣದಿಂದ ತಪ್ಪನ್ನ ಮಾಡಿದ್ರೆ ದೈವ ನೋಡುತ್ತೆ,
ಅಥವಾ ಆ ಒಂದು ಘಟನೆ ಒಂದು ನಡೆದಾಗ ತಾವು ನೇರವಾಗಿ ಇಲ್ಲಿ ಒಂದು ಬರುವಂತದ್ದು ಕೊರಗಜ್ಜನ ವಿಚಾರ, ಜೊತೆಗೆ ಆ ಯುವಕ ಮಾಡಿರುವಂತಹ ಒಂದು ಆತನ ಹುಚ್ಚಾಟ, ಮುಟ್ಟಾಳೆ. ನಾನು ಅದನ್ನೇ ಹೇಳಿಕ್ಕೆ ಬಯಸಿದ್ದೆ. ನಾನು ಸಿದ್ದಿಕ್ರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಇಡೀ ನಮ್ಮ ಸಮುದಾಯ ಅದನ್ನು ಖಂಡಿಸುತ್ತಾ ಇದೆ, ನಾನು ಕೂಡ ಖಂಡಿಸ್ತೇನೆ ಎನ್ನುವಂತ ಮಾತನ್ನು ಹೇಳಿದ್ರು. ತಮ್ಮಣ್ಣ ಶೆಟ್ಟರು ಒಂದು ಮಾತನ್ನು ಹೇಳಿದ್ರು, ನಾನು ಇದಕ್ಕೆ ಸ್ವಲ್ಪ ನಾನು ಮಾತನಾಡಲೇಬೇಕು. ನಾನು ಅವರು ಇಲ್ಲಿ ಬಳಸಿದಂತ ಕೃಷಿ ಪ್ರಧಾನವಾದಂತ ಒಂದು ಹಾಳೆ ಏನಿದೆಯಾ ಅದು ಒಂದು ಚಿಲ್ಲಿಯಾಗಿ ಬಳಕೆ ಮಾಡಿದ್ದಾರೆ. ನೀರು ಸೇದುವುದಕ್ಕೂ ಅದನ್ನು ಬಳಕೆ ಮಾಡ್ತೇವೆ ಎನ್ನುವಂಥದ್ದು ಅದು ನಾನು ಇಲ್ಲಿ ಒಪ್ಪುವಂತ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಇಡುವಂತದ್ದು ಕೊಂಬಾರಿ ಎನ್ನುವಂಥದ್ದು ಇರಬಹುದು. ಅವರು ಚಿಲ್ಲಿ ಕಟ್ಟುವಾಗ ಅದನ್ನು ಚಿಲ್ಲಿ ಆಗ್ತದೆ ವಿನ, ನೀವು ಕರಂಗೇಲು ಎನ್ನುವಂತ ಒಂದು ನೃತ್ಯವನ್ನು ನೋಡಿರ್ಬಹುದು. ಆ ಕರಂಗೋಲ್ ನೃತ್ಯದ ಮಧ್ಯದಲ್ಲಿ ಒಂದು ಕಡಿಗರ ಅಂತ ಬರ್ತದೆ, ಕಡಿಗರಕ್ಕೆ ಹಾಕೋದು ಕೊಂಬರ ವಿನ ಚಿಲ್ಲಿ ವಿನ ಕೊಂಬರಲ್ಲ. ಯಾಕಂತೇಳಿದ್ರೆ ಅದು ದೈವ ಸಂಭೂತವಾದಂತಹ ಕಡಿಗರ. ಅಲ್ಲಿ ಆ ಚಿಲ್ಲಿಯ ರೂಪದಲ್ಲಿ ಆ ಕೊಂಬಾರಿ ಅನ್ನುವಂಥದ್ದು ಈಗ ಇತ್ತೀಚೆಗೆ ಬಂದದ್ದು. ಅದು ಮೂಲ ಪ್ರಧಾನ ಇದ್ದದ್ದು ಚಿಲ್ಲಿಯೇ. ಚಿಲ್ಲಿ ಅಂತ ಹೇಳಿದ್ರೆ ಹಾಳೆಯನ್ನ ಬಗ್ಗಿಸಿ ಎರಡೂ ಕಡೆಯಿಂದ ಕಟ್ಟುವಂಥದ್ದನ್ನು ನಾವು ಚಿಲ್ಲಿ ಅಂತ ಹೇಳ್ತೇವೆ. ನಾವು ಒಂದು ಕಡೆ ಮಾತ್ರ ಕಟ್ಟಿದಾಗ ಮಾತ್ರ ನೀರಿಗೆ ಅದನ್ನು ಬಳಕೆ ಮಾಡಿಕೊಳ್ಳೋದು, ನೀರನ್ನು ಸೇದುವುದಕ್ಕೆ ನಾವು ಬಳಕೆ ಮಾಡಿಕೊಳ್ತಾ ಇದ್ದೇವೆ. ಒಂದು. ಎರಡನೇದಾಗಿ ಈ ವಿಚಾರ ನಡೆದಾಗ ಪೂರ್ವ ಸಿದ್ಧತೆ ಇಲ್ಲದಿದ್ರೆ ಖಂಡಿತ ಅಲ್ಲ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಪೂರ್ವ ಸಿದ್ಧತೆಯಲ್ಲೇ ಈ ಪ್ರಕ್ರಿಯೆ ನಡೆದಿರಬೇಕು. ನೋಡಿ, ಆ ಸಂದರ್ಭದಲ್ಲಿ ಆ ಒಂದು ನೇರವಾದಂತ ಅವರ ಇಡೀ ಕೂಟ ಬರ್ಬೇಕಾದ್ರೆ ಅಲ್ಲಿ ಕಪ್ಪು ಬಣ್ಣ ಬೇಕವರಿಗೆ, ಒಂದು ಆ ಹಾಳೆ ಅಂತ ಒಂದು ವಸ್ತು ಬೇಕವರಿಗೆ ಬೇಕು. ಅನಂತರ ಅವರು ಸ್ಪ್ರೇ ಮಾಡಿ ಇರುವಂತದ್ದು ಅದು ಇಲ್ಲಿ ಅಲ್ಲ, ಅದು ನಿಮ್ಮ ಬರ್ತ್ಡೇಗಳಲ್ಲಿ ಉಪಯೋಗ ಮಾಡುವಂತ ಏನೋ ಒಂದು ಸ್ಪ್ರೇ ಉಂಟಲ್ಲ, ಆ ಸ್ಪ್ರೇ ಮಾಡಿದ್ದು ಕಪ್ಪು ಎನ್ನುವಂತ ಬಣ್ಣವನ್ನು ಮುಖಕ್ಕೆ ಹಚ್ಚಿದ್ದವು. ಬಣ್ಣವನ್ನು ಜನರಿಗೆ ಒಂದು ಸ್ಪಷ್ಟತೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಸ್ಪ್ರೇ ಆಗಿರುವಂತದ್ದು ನಮ್ಮ ಬರ್ತ್ಡೇ, ನಮ್ಮ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಯಾವುದೋ ಒಂದು ಕೆಮಿಕಲ್ ಸಿಗ್ತದೆ, ಸ್ಪ್ರೇ ಆ ಸ್ಪ್ರೇ ಮಾತ್ರ. ಇಲ್ಲಿ ಕಪ್ಪನ್ನು ಹಾಗೆ ಹಾಕಿ ಮಾಡಿದ್ದೆ ಅಲ್ಲ, ಈ ಕಪ್ಪು ಬಣ್ಣ ಪೂರ್ವ ಸಿದ್ಧತೆಯೊಂದಿಗೆ ಬಂದಿದ್ದಾರೆ. ಅದು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದು ತಿಳಿದೋ ತಿಳಿಯದೆ ಎನ್ನುವಂಥದ್ದು ಸ್ಪಷ್ಟ ಅಲ್ಲ ಮಾತ್ರ. ಯಾಕಂತ ಹೇಳಿದ್ರೆ ಅದು ತಿಳಿದು ಮಾಡಿರ್ಬೋದು, ತಿಳಿಯದೆ ಮಾಡಿರ್ಬೋದು, ಅವಹೇಳನ ಮಾಡಬೇಕು ಅಥವಾ ಮಾಡಬಾರದು ಎನ್ನುವಂತ ವಿಚಾರವನ್ನ ಅವ್ರು ಗಂಭೀರವಾಗಿ ಚಿಂತಿಸಿದ್ದಾರೆ ಇಲ್ಲದು ಗೊತ್ತಿಲ್ಲ ನನಗೆ. ಆದ್ರೆ ಇಲ್ಲಿ ಆ ಬಳಕೆ ಮಾಡಿದಂತ ವಸ್ತುಗಳು ಪೂರ್ವ ಸಿದ್ಧತೆ ಇಲ್ಲದದ್ದು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನೋಡಿ, ಇಲ್ಲಿ ಕೇಳಿ, ನಾನೀಗ ಸರಿ ಕರೆಕ್ಟ್ ಅವ್ರು ಹೇಳಿದ್ದು, ಆ ಚಿಲ್ಲಿ ಆಗ್ಲಿ ಅದಾಗ್ಲಿ ಅದು ಅಜ್ಜ ಉಪಯೋಗ ಮಾಡುವ ವಸ್ತುವೇ. ನಾನು ದೈವನ ಅಜ್ಜನ ಭಕ್ತನಾಗಿಯೇ ನಾನು ಮಾತಾಡೋದು. ನಾವು ಅದನ್ನು ನೋವಿದೆ, ನಿನ್ನೆ ನಮಗೂ ರಕ್ತ ಕುದ್ದಿದೆ ನೋಡುವಾಗ, ನಾವು ಅದನ್ನು ಸ್ಪಷ್ಟವಾಗಿ ಮತ್ತೆ ಮತ್ತೆ ನೋಡಿದಾಗ ಇಲ್ಲಿ ನನ್ನ ಒಂದು ಕಲ್ಪನೆ ಜನರಿಗೆ ಏನು ಅರ್ಥ ಆಗ್ಬೇಕು, ಚಿಲ್ಲಿ ಎಂದ ತಕ್ಷಣ ಅಲ್ಲ, ಒಂದು ಆ ಮುಟ್ಟಳೆ ಎಂದ ತಕ್ಷಣ ನಾವು ಅಜ್ಜನನ್ನು ಕಲ್ಪಿಸಲಿಕ್ಕೆ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ. ಒಂದು ನಿಮಿಷ. ಇನ್ನೊಂದು, ಅಲ್ಲಿ ಈಗ ಅದೇ ಮನೆಯಲ್ಲಿ ಅವರಿಗೆ ಕೃಷಿ ಪ್ರಧಾನ ಇದ್ರೆ ಅಲ್ಲಿ ಎಲ್ಲ ಆತರ ಇತ್ತು, ವೇಷ ಕಟ್ಟುವಂತ ರೀತಿ ಮಾಡಿರ್ಬೋದು. ನಾನು ಆದರೂ ಅವರು ಮಾಡಿದ್ದನ್ನು ಸರಿ ಮತ್ತೆ ಅವರನ್ನು ಮಾಡಿದ್ದಕ್ಕೆ ನಾನು ಇದಲ್ಲ ಅವರಿಗೆ ಮುಟ್ಟಳೆ ಎಂದ ತಕ್ಷಣ ಅಜ್ಜನನ್ನು ಸರಿಯಲ್ಲ. ಈಗ ಮುಟ್ಟಳೆ ಅನ್ನುವ ತಕ್ಷಣ ಅಜ್ಜನನ್ನು ಕಲ್ಪಿಸ್ಲಿಕ್ಕೆ ಆಗುತ್ತಿಲ್ಲ. ಯಾಕಂದ್ರೆ ಕೃಷಿ ಪ್ರಧಾನ ಚಟುವಟಿಕೆಗಳಲ್ಲೂ ಕೂಡ ಹಿಂದಿನ ಮಾಡ್ತೇವೆ ನಾವು ಅಲ್ವಾ. ಮುಟ್ಟಳೆಂದು ಇದು ಮಲ್ಪನಂಚಿನ ಬೆಲೆ ಗೊತ್ತಿತ್ತು ನಂಚಿನ ವಿಚಾರ ಆಯ್ತು. ನೋಡಿಟ್ಟು ಕಪ್ಪು ಮಸಿ ಬಳಪು ನಂಚಿನ ಹೋಲಿಕೆಯಲ್ಲಿ ಒಂದು ನಿಮಿಷ, ವೆಯ್ಟ್ ಸರ್ ಇನ್ನು ಮುಂದಕ್ಕೆ ಈ ಬಣ್ಣಗಳ ವಿಚಾರವಾಗಿ ಬರುತ್ತೆ ಅನ್ನೋ ಭಾವನೆ ನೋಡಿ. ಭಾಸ್ಕರಣ್ಣ ಬಹಳ ಸ್ಪಷ್ಟವಾಗಿ ನೋಡಿ. ಇವಾಗ ಅಲ್ಲಿ ಸರಿ ಹೇಳಿದ್ರು, ಮುಟ್ಟಾಳೆ ತುಳುವಲ್ಲಿ ಹೇಳ್ತಾರೆ ಅದಕ್ಕೆ ಕೊಂಬರ ಬೊಕ್ಕ ಕೈತ ನಟ್ಟಿಗೆ ಬೋಪಿನ ಅವೊಂಜಿ ಮುಟ್ಟಾಳೆ ಬೊಕ್ಕೊಂಜಿ ಕೊಂಬರ ಗೊಬ್ಬರ ತುಮ್ಮರ ಕೊಂಬರ. ಆ ಕೊಂಬರನ್ನು ಅಡ್ಡ ಮೇಲೆ ಕಟ್ಟದಾನಾಗ ಅವಾರು ಎಕಡೆ ಬರಲೆಕ್ಕ ಡೋಲು ಕುಳಿತಾನ ಕುಡಂಜಿ ನಲಿಕೆಗೆ ಮತ್ತೆ ಕೆಲವು ಬಳಕೆ ಮಲ್ಪಣ ಅವೊಂಜಿ ಆ ರೀತಿದೆಲ್ಲ ಮಲ್ಪೇರು ಬೊಕ್ಕ ನೀರ್ ತೇಪುನೆತ್ತ ಅಂದ್ ಬಂಡೇರು ಅವು ಪನೆತ್ತ ವಿಚಾರ ಇಂದು ಇತ್ತ ರಡ್ನೆವಾದ ಅವೇನು ಅಕಲು ತೋಟೋಡು ಇತ್ತಿನ ಸತಿಗೆ ಅವೇನು ಕಟ್ಟಿಯರಡ್ಡಲ್ಲ ಅವೆ ಮುಂಡು ತೊಂದು ಬತ್ತೆ ಒಂಜಿ ರಡ್ನೆವಾದ ಬಣ್ಣಗನೇ ಅವೇನು ನಲ್ಲ ಬಡನ್ನ ಜೂಮ್ ಮಾಡ್ತೂಲೆ ಅವೇನು ಮೋನೆಗೆ ಕರಿ ಬರ್ತದೆ. ಇಂಗ್ಲಿಷ್ ಫ್ಯಾಷನ್ ಮತ್ತೆ ಇಂಚಿನ ಸರ್ ಬಲ್ಲಕ ಸ್ಪ್ರೇ ಅವೇನು ಸರಿ ಮೋನೆನು ತೂಲೆ ಬಣ್ಣಗಾಗಿ ಮೋನೆಗೆ ಕೆಪ್ಪೆಗೆ ಆ ಕರಿನ ತೊಡುತ್ತದೆ ಬೈದಿ ಸ್ವಲ್ಪ ನೋಡಿ.
ಸುರುವುದೇ ತೂಲೆ ಪ್ರಾರಂಭದಿಂದ ಹಾಕಿವ್ರೆ ಅಲ್ಲ ನೋಡಿ ನೋಡಿ ಅಲ್ಲಿ ಯಾವ ಕಪ್ಪು ಬಣ್ಣಡೆ ಬೈದೀನಿ ಬೊಕ್ಕ ಸ್ಪ್ರೇ ಮಾಡ್ತಿದ್ರು ನೋಡತ್ತ ಸ್ಪ್ರೇ ಮಾಡ್ತಿದ್ರಿ ಅವು ಕೆಮಿಕಲ್ ನೋಡಿ ಸುರುಕು ಕಪ್ಪು ಬೈತಿ ಅಲ್ಲೇನ್ರೆ ನೋಡಿ ನೋಡಿ ಅದು ನೋಡಿ ಅಲ್ಲಿ ಯಾಕೆ ನಾವು ಅವನನ್ನು ಸಮರ್ಥಿಸುವುದಲ್ಲ ಇಲ್ಲ, ಇಲ್ಲ, ಈ ಇಲ್ಲ. ಸಮಸ್ಯೆಗಳನ್ನು ಇಲ್ಲ, 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 ನೋಡಿ. ಅಲ್ಲಲ್ಲ, ಇವ್ರ ಮಾತು- ಇಲ್ಲ, ಇಲ್ಲ, ಒಂದೇ ನಿಮಿಷ, ಇಲ್ಲಿ- ಇವ್ರು ಹೇಳಿದ್ದಾರೆ. ಅಲ್ಲ ಸರ್, ಇಲ್ಲಿ ಸಮರ್ಥನೆ ಅಲ್ಲ. ಅಲ್ಲ, ನಾನು ಒಂದು ಆದ್ರೆ ಹೇಳ್ತೇನೆ. ಸರಿ ಅಂದ್ರೆ, ದೈವ ಅಂತ ಬಂದಾಗ ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಕ್ತಿಯಿಂದ ನಂಬ್ತೀವಿ. ಇರ್ಬೇಕು. ಹೌದು. ಹಾಗಾಗಿ ಆ ವಿಚಾರ ದುರ್ಬಳಕೆ ಆಗ್ಬಾರ್ದು ಅನ್ನುವಂತ ಹೌದು. ಒಂದೇ ಒಂದು ಕನ್ಸರ್ನ್ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರ ದುರ್ಬಳಕೆ ಆಗ್ಬಾರ್ದು, ಆಗಬಾರದು, ಅಷ್ಟೇ. ಸತ್ಯಾಂಶವೇ ಆಗಿರ್ಬೇಕು. ದಕ್ಷಿಣ ಭಾರತದಲ್ಲಿ ಅಧಿಕವಾಗಿ ಕೊರಗಜ್ಜನ ಭಕ್ತರು ಇರುವಂತ ಪ್ರದೇಶ. ಆದ್ರೆ ಕೊರಗಜ್ಜನಿಗೂ ಅವನಿಗೂ ಹೋಲಿಸುವುದು ನನಗೆ ಅದು ಆಗುದಿಲ್ಲ. ಯಾಕಂದ್ರೆ ಕೊರಗಜ್ಜನ ಸ್ಥಾನ ಏನು, ಆ ವ್ಯಕ್ತಿಯ ಸ್ಥಾನ ಏನು. ಎಸ್, ಇದು ಮಾತು. ಕೊರಗಜ್ಜನನ್ನು ಯಾವಾಗಲೂ ನಾವು ಕಾಣುವ ರೀತಿ ಅದು ಗೌರವಯುತವಾಗಿ. ಸರ್, ನನ್ಗೂ ಕೂಡ ಇದೇ ಭಾವನೆ ಬಂದಿರುವಂತ ನಾನು ನಂಬುವಂತಹ ಒಂದು ಕಾರಣಿಕ ಶಕ್ತಿ ಕೊರಗಜ್ಜೆಯಲ್ಲಿ ಈತ ಎಲ್ಲಿ ಅನ್ನುವಂಥದ್ದು Yes. ನನಗೆ ಇನ್ನೊಂದು ಮಾತಿದೆ, ಬರೀ ಅವನನ್ನ ಒಂದು ಬ್ಲೇಮ್ ಮಾಡುವುದಲ್ಲ, ಅದ್ರ ಜೊತೆಯಲ್ಲಿ ಅವ್ರು ಇದ್ದವರು ಕೂಡ ಅವ್ರು ಎಲ್ಲಿ ಕೊರಗಜ್ಜೆಯಲ್ಲಿ ಇವರು ಸಿದ್ದಿಕ್ ಸರ್ ಹೇಳಿದ ಹಾಗೆ ಆ ವ್ಯಕ್ತಿಯಲ್ಲಿ ಕೊರಗಜ್ಜೆಯಲ್ಲಿ ಹೇಳುವಂತ ಒಂದು ಮಾತನ್ನ ಹೇಳಿದ್ರಲ್ಲ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅವರ ಜೊತೆಯಲ್ಲಿ ಬಂದಂತ ಇಡೀ ಕೂಟ ಅದು 50 ಇರ್ಬೋದು 100 ಇರ್ಬೋದು, ಅವ್ರು ಎಲ್ಲಿ ಕೊರಗಜ್ಜೆಯಲ್ಲಿ ನಿಜ ಕಲ್ಪಿಸಿದ್ಯಾರು ಕಲ್ಪಿಸಬಾರ್ದು ಅಂತ ಅವನಿಗೆ ನಾವು ಹೇಳುದು ನೋಡಿ, ಒಂದು ನಿಮಿಷ ನೋಡಿ, ನಮ್ಮ ಧಾರ್ಮಿಕತೆಗೆ ಕುಂದು ಬರುವಾಗ ಆ ಕಲ್ಪನೆ ಆಟೋಮೆಟಿಕ್ ಆಗಿ ಬರ್ತದೆ. ಅದು ಅಲ್ಲ, ಈಗ ನೀವ್ ಹೇಳುದು ನೋಡಿ, ನಾವು ಅದನ್ನು ಕುಂದು ಮಾತ್ರ ಅಲ್ಲ, ಎಷ್ಟೋ ವೇದಿಕೆಗಳಲ್ಲಿ ಯಾರನ್ನೂ ಒಂದು ಚಿಕ್ಕ ಒಂದು ನೇಮ ಕಟ್ಟುವ ಜಾಗದಲ್ಲೂ ತೊಂದರೆ ಆದ್ರೂ ನಾವು ನೇರ ಹೋಗಿ ಮಾತಾಡಿದವರು. ಮತ್ತೆ ಇಲ್ಲಿ ನನ್ನ ವಿಚಾರ ಏನು ಅಂತ ಹೇಳಿದ್ರೆ, ಇಂಥ ಸಾಮಾನ್ಯ ಜುಜುಬಿ ಒಂದು ವ್ಯಕ್ತಿಯನ್ನ ಅಜ್ಜನ ಜೊತೆಗೆ ಬರೇ ಒಂದು ಆ ಮುಟ್ಟಲೆಯಲ್ಲೋ ಬಣ್ಣದಲ್ಲೋ ಕಲ್ಪಿಸುವುದಂದ್ರೆ ಇದು ನನ್ನ ವಾದ. ಈಗ ಮಾಡಿದ್ದು ಎಷ್ಟು ಸರಿ? ನಾವು ಯಾರಿವನು ನೇರ ಹೋಗಿ ಅಂತ ವ್ಯಕ್ತಿಗೆ ಅಂತ ನೋಡಿ, ಈ ಮಾತು ಉಂಟಲ್ಲ, ನಾನೇ ಹೇಳುವುದು, ಈ ಮಾತು ಉಂಟಲ್ಲ, ಇದು ಕೂಡ ನಾನು ಒಪ್ಪುವುದಿಲ್ಲ. ಇದನ್ನು ಒಬ್ಬ ವ್ಯಕ್ತಿಯನ್ನು ಈ ರೀತಿ ಕಲ್ಪಿಸಿಕೊಂಡು ನಮ್ಮ ತಪ್ಪಂತ ಹೇಳುವಂಥದ್ದು ಉಂಟಲ್ಲ ನೋಡಿ, ಕಲ್ಪನೆಗಳು ಬಹಳಷ್ಟು ಇರ್ಬೋದು. ಒಂದು ತೆಂಗಿನ ಸಿರಿ ಇರ್ತದೆ, ಆ ಸಿರಿಯನ್ನ ಎಲ್ಲಿ ಉಪಯೋಗ ಮಾಡ್ಬೇಕು ಅಲ್ಲೇ ಉಪಯೋಗ ಮಾಡ್ಬೇಕು, ಎಲ್ಲ ಕಡೆಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ತೆಂಗಿನ ಸಿರಿಯನ್ನ ಅದ್ರಲ್ಲಿ ಇಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ಉದಾಹರಣೆ ಬಂದಿಲ್ಲ. ಒಂದು ತೆಂಗಿನ ಒಂದು ಆ ತಿರಿನು ಉಂಡತೆ, ತಿರಿ ನೀರಿಗೆ ಅಲಸಿ ಸಾಧ್ಯ ಇವತ್ತು ಐವನ್ನೇ ಸೀದಾ ಬೇಚಕಡೆಗೆ ಉಪಯೋಗ ಮಾಡಿ ಒಂದೇ ಒಂದು ಅವನು ನಾಟ್ಯ ಮಾಡ್ತಿದ್ರೆ, ಒಂದೇ ಒಂದು ಅವನ ಮೇಲೆ ತಿರಿ ಇರ್ತಿದ್ರೆ, ಒಂದೇ ಒಂದು ಅದಕ್ಕೆ ನೋಡಿ, ಅದಕ್ಕೆ ಭಾವನಾತ್ಮಕವಾದ ನಾಟ್ಯ, ಅದು ನಾಟ್ಯ ಇದೆ, ಅದಕ್ಕೆ ಭಂಗಿ ಇದೆ, ಅದಕ್ಕೆ ಮಾತುಗಾರಿಕೆ ಅಂತ ಹೇಳಿದ್ರೆ ಅವನನ್ನು ಸಮರ್ಥಿಸುವುದಲ್ಲ, ಇದು ದುರುಪಯೋಗ ಆಗಬಾರ್ದು. ಕೊರಗಜ್ಜನ ಅಭಿಮಾನಿಗಳನ್ನ, ಕೊರಗಜ್ಜನ ಭಕ್ತರನ್ನ ನಿಂದಿಸಿದ್ದಲ್ಲ, ಪ್ರಥಮವಾಗಿ ಅವನು ನಿಂದಿಸಿರೋದು ಇಸ್ಲಾಮನ್ ಸಿಸ್ಟಮ್ ಅನ್ನ. ಇಸ್ಲಾಂ ಕ್ಲಿಯರ್ ಆಗಿ ಹೇಳುತ್ತೆ, ಇನ್ನೊಂದು ಧರ್ಮವನ್ನು ಹೋಲಿಸುವಂತ ಒಂದು ಯಾವುದೇ ಕೃತ್ಯವನ್ನು ಮಾಡಬಾರ್ದನ್ನ ಖಂಡಿತವಾಗಿ ಹೇಳುತ್ತೆ. ಸರಿ ಸರ್, ಬರ್ತೇನೆ. ಕರೆಗಳು ಬರ್ತೇನೆ. ಅಷ್ಟು ನೋವಾಗ್ತದೆ. ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ನಿತಿನ್. ನಮಸ್ತೆ ಸರ್, ಇರ್ನ ಬುದ್ಧರು ಒಲ್ಪಡ್ದೆ ಸರ್? ತಾರನಾಥ್ ಬೋಳರ್. ನಮಸ್ತೆ ಸರ್, ನಮಸ್ತೆ. ಪಾತಿರ್ಲೆ ಸರ್, ಪಾತಿರ್ಲೆ. ಏನವೇ ಪೂರ ಪಾತ್ರ ನಿಗೇನಿ ಆಂಬ ಅಕ್ಕಲಿಗೆ ದಾಲ ಗೊತ್ತಿನ ಬಂದಾಗ ಅಕ್ಕನ ಇಲ್ಲದು ಏರ್ಲ ಒಂಜಿ ಇಡೀ ಅಕ್ಕಲ ಅವಡು ಅಕ್ಕ ಪೊಣ್ಣನ ಅಕ್ಕನ ಅಮ್ಮೆಯರವಡು ಅತ್ತನ ತಿದ್ದಮ್ಮೆಯರವಡು ಅತ್ತನ ಏರಾಂಡ್ ಒಂಜಿ ಪ್ರಾಯದ ಫುಲ್ ಅಲ್ಪ ಇಟ್ಟಿಗೆರ ಈತ ಜನ ಅಕ್ಕಲು ಬಂದಾಗ ಈತ ಯಾರು ಬಂದಿರು ಅಕ್ಕಲು ಅಕ್ಕಲು ಬೊಕ್ಕ ಬಚ್ಚಬೇಕಂದ ಅಕ್ಕಲು ಪ್ರೀ ಪ್ಲಾಂಟ್ ಇದೆ ಪಂಡ ಅವು ಕಪ್ಪುದ ಮಸಿ ಬೊಕ್ಕ ಒಂದು ಮುಟ್ಟಲೆ ಕೂಡ ಒಂದು ಬೆಡಿಲ ಕೊಟ್ಟಿದ್ದಾರೆ ಬಿಡ್ಲೆ ಅವಲಕ್ಕೆ ಏನ ತೋಜನ ಆಯ್ತು ಬೊಕ್ಕ ಅಕ್ಕಲು ಮಂತಿನ 100 ಬಂದ ಆ ಜವನಿಯ ಪೂರ ಬೈದಿನ ಅಕ್ಕಲು ಅವು ಪ್ರೀ ಪ್ಲಾಂಟ್ ಬೈದಿಂದ ಪಂಡ ನಮ್ಮ ಇತ್ತ ಇಸ್ಲಾಂ ನಿಜವಾದ ಆರು ಬಂದಿದೆ ಇಸ್ಲಾಂ ಧರ್ಮೋಡ ಆಯ್ತು ಇದ್ದೇಂದು ಇಸ್ಲಾಂ ಧರ್ಮ ಮಾಡಿದ್ದಿ ಇತ್ತ ಇಡೀ ನಮ್ಮ ಜಿಲ್ಲೆಡು ಪೂರೆಲ್ಲ ಇಸ್ಲಾಂ ಬಾಂಧವರು ಪೂರೆಲ್ಲ ಇನ್ನು ವಿರೋಧ ಮಂತ್ರಿ ಅಕ್ಲೆ ಪೂರ ಗೊತ್ತುಂಡು ಇವನು ಅಕ್ಲೆ ಮಂತಿನಾಗ್ಲೇ ಗೊತ್ತುಂಡು ಅಂಕುಲ್ ಕೊರಗಜ್ಜನ ಆಯ್ತು ಉಲ್ಲ ಬಂತಿಗೆ ಇತ್ತು ಇನ್ನು ಮುಟ್ಟಾರೆ ಯಾನು ಕೊರಗಜ್ಜನ ಮಂತಿನ ಅತ್ತೆ ಅಂಕುಲ್ ಇಂಚನೆ ಮರ್ಲು ಕಟ್ಟಿಂದು ಒಲ್ಲ ಬಂತಿಗೆ ಮತ್ತೆ ಬೇರೆ ಮಾತ್ರ ಅಕ್ಲೆ ಒಂಚೂರು ಪರವಾದ ಅವು ಕೊರಗಜ್ಜ ಆತೊಂದು ಬನ್ನಿ ಅಪಗತ ರೈತ ನಮ್ಮ ಕೃಷಿ ಸಮುದಾಯಗಳು ಅವು ಮುಟ್ಟಲೆ ಮಜ್ಜಿ ಪೂಜೆ ಒಂದು ಎಲ್ಲ ದಿನ್ನಿವೆ ನಂತರ
ಎಂತ ನಮ್ಮ ದಯ ಪಂಡ ಬೇಗ ನಮ್ಮ ದೈವ ಲಂಕಿನಿ ನಮ್ಮ ಹಿಂದೂ ಸಂಸ್ಕೃತಿದ ದೈವಲ ಅವಡು ಏನು ತಪ್ಪು ಮಂತನ ಪೋರ್ನ ನಟ್ಟನಲ್ಲ ಕ್ಷಮೆ ಕೊರ್ಕೊಂಡು ಈ ತೈಲ ಮಿಕ್ತಿ ಮಗ್ಲು ಕಟ್ಟಲ ಪಂಪನ ದೈವ ನಮ್ಮ ಹಿಂದೂ ಧರ್ಮದ ಅವಲ ಇದ್ದಿ ನಮ್ಮ ಮಾತಾ ಧರ್ಮದ ಉದಾಹರಣೆಗೆ ನಮ್ಮ ಮುಸ್ಲಿಂ ಬಾಂಧವ್ರ ಮಂಜಿ ಪಲ್ಲಿಡು ಬಾಂಗಾನ ಗಿರೆ ಗೊತ್ತು ಬೇತದಿ ಕೂಡ ಭಾಷಣ ಮಂತನ ಭಾಷಣ ಅಂತ ದಾತು ಪೂರ್ಣ ಮರ್ಯಾದೆ ನಮ್ಮ ಕೊರಗಜ್ಜನಗೆ ಇತ್ತ ಎಂಕದೊಂದು ಇಂಚುಪೋಗು ದಾಯಿ ಖಾಲಿ ಕೊರಗಜ್ಜನ ಏಟಕ್ ಮಂತೊಂದು ಇರ್ತೋಗಿ ನಿಂಗೆ ಬಾರಿ ಆಶ್ಚರ್ಯ ನಿಕ್ಲೆ ಗೊತ್ತು ನೂದೈತೆ 75% ಒಂಜಿ ಕೊರಗಜ್ಜನ ಅಟ್ಯಾಕ್ ಮಾತ್ರ ಕ್ಲಿಯರ್ಲ ಒರಿದಿಜೇರೆ ಏರ್ಲ ಒರಿಯುಲಂಜಿ ಅವು ಗೊತ್ತಿರಂಚ ವಿಚಾರ ಸರ್ ಓಕೆ ಕಂಪ್ಲೇಂಟ್ ಕೊಟ್ಟು ಶಿಕ್ಷೆ ಆಪನ ಕೊಚ್ಚಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾರು ಬಂದಿರಿ ಎಡ್ಡೆ ವಿಷಯ ಪಂಡರ್ ಇಲ್ಲ ಎಡ್ಡೆ ವಿಷಯ ಪಂಡರ್ ಸರ್ ಎಡ್ಡೆ ವಿಷಯ ಪಂಡರ್ ಮುಟ್ಟಾಳೆ ದೀತೆರ ಪಿರ ಕಪ್ಪು ಬಣ್ಣನೆ ದಾಯಪಾಡು ಹೊಡಿತುಂಡು ಕುಶಾಲ್ ಮಂತಿನ ನಾಯಕ ಕ್ಷಮೆ ಒಪ್ಪು ಎಸ್ ಓಕೆ ಸರ್ ಓಕೆ ಐಕಲ್ಯ ಮಂತಿನ ಜನಗಳು ಇದ್ದಾರೆ ಥ್ಯಾಂಕ್ ಯು ನೀನು ಪತ್ರಿಕೆ ಓದಿಯಾನು ಒಂಜಿ ಸಂಘಟನೆ ಅವು ಖಂಡನೆ ಬಂದಿರ ಆಂಡಲ್ ಅಕ್ಕ ಎಲ್ಲಡೆ ಪೋಯಿನ ತಪ್ಪು ಬಂದಿರ ದಾಯ ಮೆಕ್ಕಲು ಕೂರೆಲ್ಲ ಸೇರಿ ಅಕ್ಲೇನು ಮಾತು 2 ಜನ ಗೊತ್ತು ನಕಲಿ ದಾಯ ಮೆಕ್ಕಲು ಅಕ್ಲೆ ಮಿತ್ ನಮ್ಮ ಮುಸ್ಲಿಂ ಬಾಂಧವರು ಇಡೀ ನಮ್ಮ ಹಿಂದೂ ಧರ್ಮಗೊಂದು ಅವಹೇಳನ ಮಂತೆಲ್ಲ ಕಾಪುಂಡು ದಯಮಾಡಿ ಇಂದು ನಾನು ಇಂಚೆ ನಾಂಡ ನಮ್ಮ ಪೂರದ ಈ ವರ್ಷೋಡು ಪೋಯಿನ ವರ್ಷೋಡು 10 16 ಟಿಕೆಟ್ ಅಂದು ಉಡುಪಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಾರನಾಥ್ ಬೋಳರ್ರೆ ಸೊಲ್ಮೇಲು ಕುಡನಿ ಕಾಲರ್ ಅಲ್ಲೇ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಕೇಳೊಂದುಂಟೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಇನ್ನ ಪುತ್ರ ಒಲ್ಪಡ್ದು ತಲಪೈಡು ಸಂತೋಷ್ ಎಸ್ ಸರ್ ಪಾತಿರ್ಲೆ ಸರ್ ಹಲೋ ಪಾತಿರ್ಲೆ ಸರ್ ಸಂತೋಷನ ಪಾತಿರ್ಲೆ ಮತ್ತೆ ಇತ ನೆತ್ತ ನಮ್ಮ ಕೋಡದಿಂದ ತೂವೊಂದುಲ್ಲ ನೆತ್ತ ಇವ ನಮ್ಮ ಕೊರಗಜ್ಜನ ನೆಟ್ಟು ವೇಷಭೂಷಣದ ಪಾಡುದಂಗೆ ಅಪಾಸ್ಯ ಮಂತನ ವಿಚಾರಡು ತಿಮ್ಮಣ್ಣ ಶೆಟ್ರು ಒಂಜಿ ಪಾತ್ರ ಬಂದ ದಯಪಂಡ ನಮ್ಮ ವ್ಯಕ್ತಿಗೆ ನೇರ ಒಂಜಿ ಆರೋಪ ಮಲ್ಪೆರೆ ದಯಪಂಡ ಆಯನೊಟ್ಟಿ ಕೂಟದ ಕ್ಲಿಯರ್ ಇರ್ತಿರ್ತದೆ ಅಲ್ಪ ಪಂಡ ಆಯನ ಫ್ರೆಂಡ್ಸ್ ನಕಲು ಆಯನ ವಿಷಯ ಗೊತ್ತುಪ್ಪಂದು ಒಂಜಿ ವಿಚಾರಡು ದೈವನಿಂದನೇ ಅದು ಅವು ಅಕಲು ಪ್ರಮುಖವಾದ ಅವೇಂದು ವಿಚಾರ ಮಂತ ಇರ್ತಿತ್ತ ಖಂಡಿತವಾದ ಅವು ನಿಜವಾದ ತಪ್ಪೆ ಅಲ್ಪೊಂಜಿ ನಾವು ಒಂಜಿ ಬಣ್ಣ ಅಕಲು ಒಂಜಿ ಇಟೊಂಜಿ ಬಣ್ಣಗಾರಿಕೆ ಅದು ಪಡು ಅತನ ಮುಟ್ಟಾಳದಿ ಇದು ಮನ್ಪಡ ತುನಗ ಒಂಜಿ ಅಕ್ಕಲು ಆ ಕೂಟದಕ್ಕಲು ಆ ರೀತಿ ಅಪಾಸ ಬೇರೆ ತಯಾರು ಬಂದು ಉಪ್ಪೇರು ಆ ವ್ಯಕ್ತಿಗೆ ಗೊತ್ತಿತ್ತು ನಾವು ಗೊತ್ತಿವ ರಚನೆ ಪಾತ್ರ ಬರ್ಬೋದು ತಿಮ್ಮಣ್ಣ ಶೆಟ್ರು ಕೆಲವು ಈ ವಿಚಾರ ಮಸ್ತ್ ಪಾತಿದ್ರೆ ಮಸ್ತ್ ಖುಷಿ ಅಂಡಿ ವಿಚಾರ ದಯಪಂಡ ಏರ್ಲಾದು ಪಡು ವಾ ಧರ್ಮಗ್ಲ ನಿಂದನೆ ಮಲ್ಪನಂಜಿ ತಪ್ಪೆ ಆ ವಿಚಾರ ಓಕೆ ಸರಿ ಸರ್ ಓಕೆ ಥ್ಯಾಂಕ್ ಯು ಸೊಲ್ಮೇಲು ಕುಡನಿ ಕಾಲರ್ ಅಲ್ಲೇ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ಇನ್ನ ಪುತ್ರ ಒಲ್ಪಡ್ದು ಸರ್ ಸಚಿನ್ ಪಾತಿರ್ಲೆ ಸರ್ ಸಚಿನ್ ಪಾತಿರ್ಲೆ ಸಚಿನ್ ಅಣ್ಣ ಧನ್ಯವಾದ ಪಲ್ಲೆ ಸರ್ ಪಾತಿರ್ಲೆ ಹಲೋ ಪಲ್ಲೆ ಸರ್ ಕೇಳೊಂದುಂಟು ಪಾತಿರ್ಲೆ ಕುಂದನ ಮಾತಾಡಿ ಓಕೆ ಪಲ್ಲೆ ಸರ್ ನಮ್ಮ ಕೊರಗಜ್ಜ ಅವಹೇಳನ ಮಲ್ಸದನ ಸರಿಯ ಮತ್ತೆ ಕುಂದನ ಗೊತ್ತುಂಟು ಅವು ಎನ್ನ ಒಂದು ವಿಚಾರದಾದ ಹೊನ್ನಾಗ ನಮ್ಮ ದುಂಬುದ ಕಾಲೋಡು ವಿಡಿಯೋ ಲೈವ್ ಪೂರ ಹೋಲ ಇಜ್ಜಾನ್ ಐನು ಒಂಚೂರು ನಮ್ಮ ಕಮ್ಮಿ ಮಲ್ತೋದು ಬರ್ತನ ಅಂದ ಎಡ್ಡೆ ಅನ್ಕೊಂಡು ಒಂದು ವಿಚಾರ ದಯಪಂಡಾಗ ಇನ್ನೇನು ನಮ್ಮ ಮಲ್ತನ ಅಂದೇನೆ ತೂದು ಬಾಕಿ ಜನಕ್ಕೂ ಮಲ್ತೊಂದು ಹೋಗ್ಬೇರು ಐನು ನಮ್ಮ ವಿಡಿಯೋ ಪೂರ ಮಲ್ತದು ಆ ಬೋರ್ಡು ಕೊಡ್ಚಂದ್ರೆ ನಮ್ಮ ಸಂಸ್ಕೃತಿನ ಹಾಳು ಮಲ್ಪ ಬಂತು ಒಂಚಿದ್ರೆ ಏನೊಂಜಿ ಲೆಕ್ಕ ಓಕೆ ಸರಿ ಐನೇ ಒಂಚೂರು ನಮ್ಮ ಜಾಗ್ರತೆ ಮಲ್ತನ ಕುಡರಿ ಮಲ್ತಾರೆ ಕರೆಕ್ಟ್ ಒಂದುವೇ ಪ್ರಶ್ನೆ ಇತ್ತೆ ನಮ್ಮ ಜಾಗ್ರತೆ ಮಲ್ಪೋಡು ಅವೇ ಮಲ್ತೊಂದು ಇಜ್ಜ ನಮ್ಮ ಓಕೆ ಅವಿತ ಬಗ್ಗೆ ಪಾತಿರುವೆ ಸರ್ ನೆಕ್ಸ್ಟ್ ಈಗ ನನ್ನ ದುಂಬಾಗ ಐತಲ್ಲ ಕೆಲವು ದೃಶ್ಯಾವಳಿನ ಪಾಡುವೆ ನಿಕಲ್ನ ದುಂಬುಗ ನೆತ್ತ ಬಗ್ಗೆ ಒಂಜಿ ವಿಚಾರ ಮಂತನ ಅವಡು ವಿಕೃತಿಗೆ ಹೊಣೆ ಯಾರು ಅನ್ನುವಂಥ ಟೈಟಲ್ ಅನ್ನ ಕೊಟ್ಟಿರುವಂತಹ ಅದೇ ಒಂದು ಕಾರಣಕ್ಕೋಸ್ಕರ ಎಲ್ಲೋ ನಾವುಗಳು ಮಾಡಿರುವಂತಹ ತಪ್ಪು ಆ ತಪ್ಪು ಈಗ ಯಾರನ್ನು ಕೂಡ ನಾವು ಅನ್ಯ ಧರ್ಮೀಯರು ಅನ್ನುವಂಥದ್ದು ಇಲ್ಲಿ ಬರಲ್ಲ ಯಾರೊಬ್ರು ಕೂಡ ತಪ್ಪು ಮಾಡಿದ್ರು ಕೂಡ ಖಂಡನೆ ನೋ ಡೌಟ್ ಅದರಲ್ಲಿ ನಾನು ನೇರವಾಗಿ ಭಾಸ್ಕರ ಬಂಗೇರ ಗಂಧಗಾಡು ಸರ್ ಈಗ ಇಲ್ಲಿ ಬರುವಂತ ಪ್ರಶ್ನೆ ಒಂದು ಮುಟ್ಟಾಳೆ ಇದೆ ಮತ್ತೆಗೆ ಒಂದು ಮಸಿ ಇದೆ ಗಮನಿಸಿರಬಹುದು ಅವರು ಹೇಳಿರುವಂತಹ ತಾರನಾಥ್ ಬೋಳರ್ ಅವರು ಹೇಳಿರುವಂತದ್ದು ಮುಟ್ಟಾಳೆ ಹಾಕಿದ್ದಾರೆ ವೈ ಮಸಿ ಅನ್ನುವಂತ ಪ್ರಶ್ನೆ ಬಂದಾಗ ಉದ್ದೇಶ ಪೂರ್ವಕ ಇರಬಹುದು ಯಾಕೆ ಮಸಿ ಹಾಕಿದ್ದಾರೆ ಅನ್ನುವಂತ ಪ್ರಶ್ನೆ ಮಸಿ ಹಾಕಿದ್ರೆ ಯಾಕೆ ಮುಟ್ಟಾಳೆ ಹಾಕಿದ್ರು ಅನ್ನುವಂತ ಪ್ರಶ್ನೆ ಅಲ್ವಾ ಇಲ್ಲಿ ಇಂಟರ್ ಕನೆಕ್ಟೆಡ್ ಆಗುತ್ತೆ ಅಜ್ಜನಿಗೆ ಅಲ್ವಾ ಸೊ ಹಾಗಾಗಿ ಈಗ ನೋಡಿ ನಾನು ವಿಷಯ ಇಷ್ಟೇ ನನ್ನ ಸ್ಪಷ್ಟತೆ ಇರುವಂತದ್ದು ಇಷ್ಟೇ ಈಗ ಆ ಕಲ್ಪನೆಯನ್ನ ನಾವು ಬರೇ ಮಸಿ ಬಣ್ಣ ಮತ್ತೆ ಇದರಲ್ಲಿ ನಮಗೆ ಕಲ್ಪಿಸಲಿಕ್ಕೆ ಆಗುದಿಲ್ಲ ಅಂತ ಒಂದು ಸ್ಪಷ್ಟ ಆಗುದಿಲ್ವಾ ಈ ಒಂದು ವಿಚಾರ ಕೇಳಬೇಕು ನಾನು ಹೇಗೆ ಮುಟ್ಟಲೆ
ಮಸಿ ಅನ್ನ ಕೊರಗಜ್ಜ ಕಲ್ಪನೆ ಮಾಡ್ತಾರೆ ಇತ್ತೆ ನಿಜವಾದ ತೂಪುನ್ನಂಡ ಆರು ಕರಿ ಪೂಜೆ ಒಂದು ಬೈದೇರ ಅದು ನೋಡಿ ನಿಮ್ಗೆ ಬರುವಾಗಲೇ ನೋಡಿದಾನ ಇಲ್ಲ ನೋಡಿ ಅದೊಂದು ನೋಡಿ ಇತ್ತ ವಿಷಯ ನೋಡ್ಬೇಕು ಇಲ್ಲ ಆಯ ಬಣ್ಣಗನೆ ಕರಿ ಪೂಜೆ ಒಂದು ಬೈದನ ನಾನು ಹೇಳುದು ಬರುವಾಗಲೇ ಅವನು ವೇಷಧಾರಿಯಾಗಿ ಅಲ್ಲಿ ಬಂದು ಕೂತಿದ್ರೆ ತಪ್ಪು ಮಾಡಿದ್ರೆ ತಪ್ಪೇ ಅದು. ಅವನು ಬರುವಾಗಲೇ ವೇಷಧಾರಿಯಾಗಿ ಬಂದು ಅವನು ಬರುವ ನಂತರದ ದಿನ ಯಾರ ಒಬ್ಬ ಮಧ್ಯದಿಂದ ಬಂದು ಇಲ್ಲಿ ಇವನಿಗೆ ಬ್ಲಾಕ್ ಹಾಕಿದ್ದಾನೆ ನೋಡಿ ಅದನ್ನು ಅಲ್ಲಿ ಇಲ್ಲೇ ಇದೆ. ಬಲ್ಪ್ ಬರ್ತದಲ್ಲ ಪುಗೆ ಬಿಡ್ತೇರೆ ಅವು ಕಲ್ಲರ್ಲ ಮಾಧ್ಯಮ ಅಣ್ಣೆ ಬಂಡೇರು ಬೆಡಿ ಬಿಡ್ತೇರು ಅವಳ ವಿಚಾರ ಆಯ್ತು ತೂಪುಂಡ ಆಲೋಚನೆ ಮಲ್ಪೇರ ಹಾಕೊಂಡು ಅಪಗ ಮುಂಡು ತುತ್ತೊಂದು ಬತ್ತೆ ಅಪಗ ಆ ಮುಂಡುಲ್ಲ ತುತ್ತೊಂದು ಬರ್ತದೆ ಅಕುಲ್ ಪದ್ಯ ಬಂಡದ್ದು ತಾಟಿ ಬೊಟ್ಟನಾಗ ಅವು ದೈವದ ಪಾರ್ಧನ ಅಂತ ಕಲ್ಪನೆಗೆ ಬರ್ಕೊಂಡು ಈಗ ಅಲ್ಲೊಂದು ನೋಡಿದಾಗ ಅಲ್ಲಿ ಒಂದು ಈಗ ನನ್ನ ಬಾಯ್ದದ್ದೆಗೂ ಅದು ಏನ್ ಸರ್ ಪಾರ್ಟಿ ಏನದು ಅದು ಏನ್ ಅವರು ಹಾಗೆ ಸ್ವಲ್ಪ ಪ್ಲೇ ಮಾಡಿ ಅದೊಂದು ಪಾರ್ಟಿ ಏನು ಅದ್ರ ಅರ್ಥ ಏನು ಅಂತ ಬೇಕು ಸರ್. ಅದು ಅಲ್ಲಿ ಅಪಹಾಸ್ಯ ಇದೆಯಾ ಅದರಲ್ಲಿ ಇವಾಗ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ ಇಲ್ಲ ಒಂದ್ಸಲ ಅದನ್ನ ಕೇಳಬೇಕು ತಾವು ಅಲ್ಲಿ ಮಾಡಿ ನನಗೆ ಬಣ್ಣ ಇಲ್ಲ ಆ ಬಣ್ಣ ಇಲ್ಲ ಅದೊಂದು ಜಾಗ ಕಾರ್ಯಕ್ರಮ ಎಲ್ಲ ಮುಗಿದು ಅವರವರ ಮನೆಗೆ ಹೋಗ್ತಾರೆ. ನಂತರ ಈ ಹುಡುಗಿಯನ್ನ ಸೇರಲು ಹುಡುಗ ಮನೆಗೆ ಹೋಗುವ ಒಂದು ಪದ್ಧತಿ ಅಲ್ಲ ಆ ಪಾಠಲ್ಲಿ ಅರ್ಥ ಏನಿದೆ ಅಂತ ಹೇಳಿ ಅದು ತಾಳ ಅಂತ ಹೇಳ್ತಾರೆ. ಇವರ ಫ್ರೆಂಡ್ಸ್ ಗಳ ಜೊತೆ ಹೋಗುವಂತದ್ದು. ಫ್ರೆಂಡ್ಸ್ ಗಳ ಹೋಗಿ ಅಲ್ಲಿ ಅವೆಲ್ಲ ತಿಂದು ಅಲ್ಲಿ ಸ್ವಲ್ಪ ಏನೆಲ್ಲ ಜಾಲಿ ಮಾಡ್ಕೊಂಡು ಇವರು ಹಿಂದೆ ಬರ್ತಾರೆ, ಅವನಲ್ಲಿ ಇರ್ತಾನೆ. ನಿಜವಾಗಿ ಇದು ನಮ್ಮ ಧಾರ್ಮಿಕ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಜನರು ಒಂದೊಂದನ್ನ ಸೇರಿಸಿಕೊಂಡು ಬಂದಿಲ್ಲ. ನಂಗೆ ಅದ್ರ ಅರ್ಥ ಬೇಕಾಗಿತ್ತು, ಯಾಕಂದ್ರೆ ಇಂಟರ್ ಕನೆಕ್ಟೆಡ್ ಅರ್ಥ ಏನು ಅಂತ ಹೇಳಿ ಅದೇ ಹಾಡು ಮಾಪಿಳ ಸಾಂಗ್ ಅಂತ ಹೇಳ್ತಾರಲ್ಲ, ಧಾರ್ಮಿಕದಲ್ಲ, ಅಪಹಾಸ್ಯ ಮಾಡುವ ಅಲ್ಲ. ನನ್ಗೆ ಅದು ಬೇಕಾಗಿತ್ತು. ಅದು ಎಂತ ಇದ್ರೆ ಈಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಹಾಡಿ ಅರ್ಥ ನನ್ಗೆ ಆಗತ್ತೆ, ಅದ್ರ ಎಕ್ಸ್ಪ್ಲೇನ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಳುಟು ಬಲ್ಲ ಅಂಚಣ ಅದೇ ಮದುಮಗಳ ಬಗ್ಗೆ ಹೇಳೋದು, ಮದುಮಗಳ ಬಗ್ಗೆ ಹೇಳುವಂತ ಹಾಡು ಹಾಡನ್ನು ಹಾಡ್ಕೊಂಡು ಹಲವಾರು ತುಂಡು ತುಂಡು ಹಾಡುಗಳನ್ನ ಹಾಡ್ಕೊಂಡು ಮನರಂಜನೆ ಮಾಡ್ಕೊಂಡು ಹೋಗುವಂತದ್ದು. ಅದರಲ್ಲಿ ಯಾವುದೇ ನಿಂದನೆ ಅಲ್ಲಿಲ್ಲ. ಅದನ್ನ ನಾನು ಸ್ಪಷ್ಟವಾಗಿ ಅವರ ಕುಟುಂಬವನ್ನು ನಾನು ಮಾತಾಡಿಸಿದ್ದೀನಿ. ಅವಾಗ ಅವರಿಗೆ ತುಂಬಾ ನೋವಿದೆ, ಈ ತರ ಘಟನೆ ಆಗ್ತದೆ ಅಂತ ಅವರಿಗೆ ಗೊತ್ತಿರ್ಲಿಲ್ಲ. ಅವರು ಕ್ಲಿಯರ್ ಆಗಿ ಹೇಳ್ತಾರೆ. ಆದರೆ ಅಲ್ಲಿ ಇರೋ ಯಾರು ಹೇಳ್ಬೋದಿತ್ತು ಅಂತ ಹೇಳಿದ್ರು. ಅಲ್ಲಿ ಆ ಪ್ರದೇಶದ ಜನರು ನಮ್ಮನ್ನು ತಡಿಬಹುದಿತ್ತು, ಈ ತರ ಇಲ್ಲಿ ಮಾಡಬಾರ್ದು, ಈ ತರ ವಿಚಾರ ಹೋಗುತ್ತೆ ಅಂತ ತಡಿಬಹುದಿತ್ತು. ನಮಗೆ ಇದರ ಬಗ್ಗೆ ಅದರ ಅಂದಾಜು ಇರ್ಲಿಲ್ಲ ಅಂತ ಇರ್ಬೋದು, ಅದು ಬೇರೆ ವಿಚಾರ. ಆದ್ರೆ ಇಂಥ ಅನಾಚಾರಗಳು ಬೇಕಾ? ಎರಡೂ ಕಡೆಯೂ ಅನಾಚಾರ ನಡೀತಾ ಇದೆ ಈಗ. ಇಂಥ ಅನಾಚಾರಗಳು ಬೇಕಾ? ಧಾರ್ಮಿಕ ವಿಚಾರಗಳಲ್ಲಿ
ಎರಡೂ ಕಡೆ ಈಗ ಇದು ಮಾಡಿದ್ದು ಇಸ್ಲಾಂ ಧರ್ಮಕ್ಕೆ ಒಂದು ಅಪಚಾರ ಮಾಡಿ ತಪ್ಪು. ಈ ಕಡೆ ನೋಡಿದ್ರೆ ನೋಡಿ, ದೈವ ಕ್ಷೇತ್ರದ ಈ ನಡೆಯುವ ಕಾಲದಲ್ಲಿ ಅದರಲ್ಲಿ ಅಲಂಕಾರದಲ್ಲಿ ಇರಬಹುದು ಎಲ್ಲ ವಿಷಯಗಳಲ್ಲೂ ಒಂದು ತರ ನೋಡಿ, ಹಿನ್ನೆಲೆ ಸಂಗೀತಗಳನ್ನು ಹಾಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಅದಕ್ಕೆ ಕೊರಗಜ್ಜನಿಗೆ ಅದರದಾದಂತ ರೂಪ ಕಲ್ಪಿಸಿಕೊಂಡು ಇಲ್ಲಿ ತಪ್ಪು ಮಾಡ್ತಾರೆ ನೋಡಿ. ಈಗ ನಿತಿನ್ ಅವರೇ, ಕೆಲವು ಕಡೆ ಕೊರಗಜ್ಜನಿಗೆ ಆಲೆತ್ತರದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಯಾರಿಗೆ ನಾನು ಹೇಳುದು, ಆ ಕೊರಗಜ್ಜನಿಗೆ ಎಲ್ಲಿಯೂ ಆಲೆತ್ತರದ ಮೂರ್ತಿ ಮತ್ತೆ ಅದನ್ನ ಕಲ್ಪನೆಗಳೇ ಇಲ್ಲ. ಮತ್ತೆ ನೋಡಿ, ನಾವು ಕೊರಗಜ್ಜನನ್ನು ಸ್ಪಷ್ಟವಾಗಿ ಕಲ್ಪನೆಯನ್ನ ಸಂಪ್ರದಾಯನ ನೋಡ್ಬೇಕಿದ್ರೆ ಕುತ್ತಾರಿನ ಕೊರಗಜ್ಜನನ್ನು ನೋಡಿದ್ರೆ ನಮಗೆ ಅದು ಮುಖವೂ ಕಾಣಲಿಕ್ಕೆ ಆಗುದಿಲ್ಲ. ಗಗ್ಗರದ ಶಬ್ದವೋ ಬಿಳಿಯ ಬಟ್ಟೆಯೋ ಇಷ್ಟು ಮಾತ್ರ ಕಾಣುವಂಥದ್ದು. ಇವತ್ತು ನೋಡಿ, ಇವತ್ತು ನಿತ್ಯ ಪುಷ್ಪ ಅಲಂಕಾರ ಇದೆ, ಪುಷ್ಪಾಲಂಕಾರ ಪೂಜೆ ಇದೆ, ಕೆಲವು ಕಡೆ ಅಭಿಷೇಕಗಳು ಇದೆ. ಇದು ಏನು, ಅಜ್ಜ ಎಂಬುದು ಸಾರ್ವತ್ರಿಕ ಒಂದು ವಾಯು ಎಷ್ಟು ಸತ್ಯವೋ ಅಷ್ಟೇ ಅಜ್ಜನು ಸತ್ಯ. ನೀವು ನನ್ನ ಮನೆ ಎದುರಿನಲ್ಲಿ ಅಜ್ಜನ ಕಲ್ಪನೆ ಇಲ್ಲದ ಜಾಗದಲ್ಲಿ ಒಂದು ತಡಪೆಯಲ್ಲಿ ಒಂದು ಅಗಲಿಟ್ಟು ಕೈ ಮುಗಿದರೆ ನನ್ನ ಕೆಲಸ ಸತ್ಯ ಆಗ್ತದೆ. ಎಲ್ಲ ಒಂದು ಜಾಗದಲ್ಲಿ ಒಂದು ಬೀಡವನ್ನ ಪೂಲನ್ನ ಇಟ್ಟು ಕಾಯಿ ಪೂಲನ್ನ ಇಟ್ಟು ಒಂದು ಪ್ರಾರ್ಥಿಸಿದ್ರೆ ನಮ್ಮ ಕೆಲಸ ಸತ್ಯ ಆಗ್ತದೆ. ಇವತ್ತು ನಿನ್ನೆದ್ದಲ್ಲ, ಹಳೆಯ ಕಾಲದಲ್ಲಿ ನಮ್ಮದು ದನಕರುಗಳು, ನಾನು ಕೃಷಿ ಕುಟುಂಬದಲ್ಲಿ ಬಂದವನು, ವ್ಯತ್ಯಾಸ ಆದಾಗ ಅಜ್ಜನಿಗೆ ಮೊರೆ ಹೋದಾಗ ಅದು ಎದುರು ಬರ್ತಿತ್ತು. ನಂಬಿಕೆ ನಮಗೆ ಭಾರಿ ಇದೆ. ನಾವು ಹೇಳೋದು, ಇಂಥ ವಿಕೃತಿಗಳು ಮೆನೆಯುವಾಗ ನಮ್ಮಲ್ಲಿ ನಿತ್ಯ ನಾವು ಆರಾಧನೆಯ ನೆಪದಲ್ಲಿ, ಇದನ್ನು ವ್ಯವಹಾರಿಕ ನೆಪದಲ್ಲಿ ಸಂಸ್ಕೃತಿನೇ ನಾಶ ಮಾಡುವ 10 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ನಿಮ್ಗೆ ಈಗ. ಓಕೆ ಸರಿ ಸರ್. ಅದೇ ರೀತಿ ತಾವುಗಳು ಹೇಳ್ತಾ ಇರುವಂತದ್ದು ಮದುಮಗನಿಗೆ ಬಣ್ಣ ಬಳಿಯುವಂತಹ ದೃಶ್ಯಾವಳಿ ಬಂದಿದೆ. ಇದೀಗ ಆ ಮದುಮಗನಿಗೆ ಬಣ್ಣ ಯಾವ ರೀತಿ ಬಳಿತಾ ಇದ್ರು, ಏನಾಗಿದೆ, ದೃಶ್ಯಾವಳಿ ಹಾಕಿ. ಮೊದಲ ಚಿತ್ರದಲ್ಲಿ ಬಣ್ಣ ಇಲ್ಲ, ನಂತರ ಬಣ್ಣ ಹಾಕಿದೆ. ಅದು ಅಲ್ಲ, ನಾನೀಗ ವಿಷಯ ಕಪ್ಪು ಎಂದಾಕ್ಷಣ ನಾನು ಅಜ್ಜನನ್ನು ಕಲ್ಪಿಸಲಿಕ್ಕೆ ಆಗ್ತದೆ ನೋಡಿ. ಅದನ್ನ ಸರ್ ಫಲವನವಾದ ಬೇಡ ಸರ್, ನಮ್ಮ ನಂಬಿಕೆಗೆ ಅದು ನಂಬಿಕೆಗೆ ನಮಗೆ ದ್ರೋಹ ಆಗಿದೆ. ಅದು ಒಂದೇ ಒಂದು ಶಬ್ದ ಅಲ್ಲಿ ಅಜ್ಜನ ಹೆಸರು, ಅಜ್ಜನ ದಂಟೆ, ಅಜ್ಜನ ನೃತ್ಯ, ಅಜ್ಜನ ಹಾವಭಾವ, ಅಜ್ಜನಿಗೆ ಅನ್ನನ ಇಟ್ಟು ತಡಪೆಯಲ್ಲಿ ನೋಡಿ. ಸರ್, ನಾನು ನಿಮಿಷ ಬೇಜಾರು ಮಾಡ್ಕೋಬೇಡಿ, ನಾನು ಅವರನ್ನು ಸಮರ್ಥಿಸುವುದಲ್ಲ. ಇದು ಸಮರ್ಥನೆ ಆಗ್ತದೆ, ಇದು ಮೀಡಿಯಾದ ಮೂಲಕ ನಿಮ್ಮ ಸಮರ್ಥನೆ ಆಗ್ತಾ ಉಂಟು. ಈಗ ಮಾತಾಡಿ ಅವಕಾಶ ಕೊಡಿ. ಇಲ್ಲಿ ನಾವು ನೋಡಿ, ದೈವಾರಾಧನೆಯ ವಿಚಾರದಲ್ಲಿ ಬೆಂಕಿಯ ಏನೋ ಒಂದು ರೀತಿಯಲ್ಲಿ ತಪ್ಪು ಕಲ್ಪನೆಗಳು ಬಂದು ಜನರ ಮೇಲೆ ಇದು ನಮಗೆ ಸಂಘರ್ಷಗಳೇ ನಮ್ಮ ಜೀವನ ಆಗಬಾರದು. ನಾವು ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಅದನ್ನು ನಿನ್ನೆಯಿಂದ ಬಣ್ಣ ಮತ್ತೆ ಇದು ಮುಟ್ಟಲೆಯಿಂದ ನಾನು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ನಾಟ್ಯವನ್ನು ಗಮನಿಸ್ತೇನೆ. ಅವನಿಗೆ ಎಲ್ಲೇ ತಡಪೆಯಲ್ಲಿಟ್ಟು ಏನಾದ್ರು ತಿಂದು ಕೂತು ಹಾವಭಾವ ಮಾಡ್ತಿದ್ರೆ ನಾವು ಅದನ್ನು ಇದು ಮಾಡಬೇಕು. ಹಾಗಾದ್ರೆ ನಾವು ಹೇಳುವಂತ ಪ್ರಕಾರ, ಹಾಗಾದ್ರೆ ಇನ್ನು ಮುಂದಕ್ಕೆ ಯಾರು ಕೂಡ ಮುಟ್ಟಳೆಯನ್ನ ಮತ್ತೆ ಮಸಿ ಬಳಿಯುವಂತದ್ದನ್ನ ಕಡ್ಡಾಯವಾಗಿ ನಿಲ್ಲಿಸಿ ನೋಡಿ. ರಾಜಕಾರಣಿಗಳ ಮುಖಕ್ಕೆ ಮಸಿ ಬಳಿಯುವಂತದ್ದು ಅಥವಾ ಇದಕ್ಕೆ ಏನಾದ್ರು ಆದ್ರೆ ಮಟ್ಸಿ ಬಳಿಯುವಂತದ್ದು, ಅದರಲ್ಲಿ ಮೈನ್ ಐ ಪೂಜೊಂದುಲ್ಲೆ ಐ ಡೌಟೇಜಿ ನಾನು ಪ್ರಾರಂಭದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳಿದ್ದೇನೆ, ಪೂರ್ವ ಸಿದ್ಧತೆಯೊಂದಿಗೆ ಬಂದಿರುವಂತದ್ದಂತೇಳಿ. ಪೂರ್ವ ಸಿದ್ಧತೆಯೊಂದಿಗೆ, ಈ ಪೂರ್ವ ಸಿದ್ಧತೆ ಇಲ್ಲದಿದ್ದರೆ ಅಷ್ಟು ಸ್ಪಷ್ಟವಾಗಿ ಮಸಿಯನ್ನು ಬಳಿಯುವಂತದ್ದು ನಮ್ಗೆ ಅಲ್ಲಿ ಕಾಣ್ತಾ ಉಂಟು. ಒಂದು. ಎರಡನೇದಾಗಿ ಅಲ್ಲಿ ಬಳಕೆ ಮಾಡಿದಂತ ಆ ಕೃಷಿ ಪ್ರಧಾನವಾದಂತ ವಸ್ತು ಅಂತ ತಮ್ಮಣ್ಣ ಶೆಟ್ಟಿ ಹೇಳಿದ್ರು, ಅದು ಕೃಷಿ ಪ್ರಧಾನವಾದಂತ ವಸ್ತು ಆದ್ರೂ ಕೂಡ ಅದು ಅಜ್ಜನಿಗೆ ಬಳಕೆ ಮಾಡುವಂತ ವಸ್ತು ಎನ್ನುವಂಥದ್ದು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಎರಡನ್ನೇ ಇಟ್ಟುಕೊಂಡು ನಮಗೆ ಸಾಕಷ್ಟು ಮಾತನಾಡಬಹುದು. ಈಗ ಅವರು ಕಾಟಕಲ್ಲಿ ಇರ್ಬೋದು ಅಥವಾ ಮೂರ್ತಿ ಇರ್ಬೋದು, ಅಜ್ಜನ ದಂಟೆ ಇರ್ಬೋದು, ಎಲ್ಲವೂ ಬಳಕೆ ಬರಬೇಕಂತೇನಿಲ್ಲ. ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಒಬ್ಬೊಬ್ಬರು ಮಾತನಾಡುವಾಗ ಅದು ಅಣಿಯಕಟ್ಟಿ ಆಗ್ಬೇಕಾದ್ರೆ ಕೈಯಲ್ಲಿ ಒಂದು ಹೀಗೆ ಒಂದು ಹಿಡ್ಕೊಂಡು ಕೈಯಲ್ಲಿ ಹೀಗೆ ಮಾಡಿದ್ರು ಕೂಡ ಅದು ದೈವದ ಕಲ್ಪನೆ ಬರ್ತಾ ನಮ್ಗೆ. ಹೀಗೆ ಕೈಯಲ್ಲಿ ಹೀಗೆ ಹಿಡಿದು ಒಂದು ಕೋಲ್ ಇಟ್ಕೊಳ್ಳಿ, ನೀವು ಕೈಯಲ್ಲಿ ಹೀಗೆ ಇಟ್ಕೊಂಡು ಕೋಲ್ ಇಟ್ಕೊಂಡ್ರು ಕೂಡ ನಾವು ಅದನ್ನ ಖಡ್ಗ ಅಂತ ನಾವು ಭಾವಿಸ್ತೇವೆ. ಕೈಯಲ್ಲಿ ಏನಾದ್ರೂ ಒಂದು ಗೆರಟೆಯನ್ನು ಬೇಕಾದ್ರೆ ಇಟ್ಕೊಳ್ಳಿ, ಅದು ಮಣಿ ಅಂತ ನಮಗೆ ಕಲ್ಪನೆ ಬರ್ತದೆ. ಭಾವನೆಗೂ ಧಾರ್ಮಿಕಗೂ ವ್ಯತ್ಯಾಸ ಉಂಟು, ಯಾಕಂದ್ರೆ ಭಾವನೆ ಬೇರೆ ಧಾರ್ಮಿಕ ಬೇರೆ. ಇವ್ರಿಗೆ ಪೇಜಾವರಿಗೆ ಮಾತಾಡ್ತೇನೆ ನೋಡಿ. ಪೇಜಾವರ್ರೆ,
ಯಾವುದೇ ಒಂದು ಕಲ್ಪನೆ ಅಂತ ಹೇಳಿದ್ರೆ ಒಂದು ದೈವದ ಆಯುಧ ಇರ್ಬೋದು, ದೈವದ ವಸ್ತು ಅದು ಉಜ್ಜಾಲಿನೊಳಗಡೆಯೋ ಪಲ್ಲಕ್ಕಿಯ ಒಳಗಡೆಯೋ ಗರ್ಭಗುಡಿಯ ಒಳಗಡೆ ಇದ್ದಾಗ ಮಾತ್ರ ಅದಕ್ಕೆ ಸಾನ್ನಿಧ್ಯ ಎಂಬುದು ಸತ್ಯ. ಒಂದು ವೇಳೆ ನಿಮಗೆ ಭಂಡಾರ ಹೋದಾಗ ನಾವು ಯಾರೇ ಒಬ್ಬ ಮೂರನೇ ವ್ಯಕ್ತಿಯು ಮುಟ್ಲಿಕ್ಕೆ ಆಗುದಿಲ್ಲ. ಅದು ಒಂದು ಚೌಕಟ್ಟಿನ ಒಳಗಡೆ ಇರುವಂತ ವಿಚಾರ. ಅದನ್ನು ಜನಸಾಮಾನ್ಯ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಹಿಡಿದಾಗ ಅದು ತಪ್ಪು ಅಂತ ಕಲ್ಪಿಸುವುದು ನಿಮ್ಮ ತಪ್ಪದು. ನಾನು ಹೇಳ್ತಾ ಇದ್ದೇನೆ ಈಗ ಯಾರೋ ಒಬ್ಬ ದಂಟೆ ಇಟ್ಟ ತಕ್ಷಣ ಹಾಗಾದ್ರೆ ಇನ್ನು ವಾದವೇ ಆಗುದಾ? ನಾನು ಕೇಳ್ತಾ ಇದ್ದೇನೆ, ಹಾಗಾದ್ರೆ ಈಗ ಕೊರಗಜ್ಜನಿಗೆ ನಾವು ಈಗ ಇಲ್ಲಿ ಎಷ್ಟೋ ಕಡೆ ಕೋಲಗಳಾಗ್ತಾ ಇದೆ, ಇದು ನಿಮ್ಗೆ ಸಾರ್ಲಪಟ್ಟದ ಕೊರಗಜ್ಜನ ರೀತಿಯಲ್ಲಿ ನಡೀತಾ ಇದೆಯಾ? ಅಲ್ಲಿ ಸಾಂಪ್ರದಾಯ ಇವತ್ತಿಗಿದೆ, ಲೈಟ್ ಹಾಕ್ಲಿಕ್ಕಿಲ್ಲ, ಹೋಲಿಕೆ ಕೊರಗಜ್ಜನ ನಿಂದನೆ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಯಾಕೆಂತ ಹೇಳಿದ್ರೆ ನಾನು ಫಸ್ಟಿಗೆ ಹೇಳಿದೆ, ಆ ವ್ಯಕ್ತಿಗೂ ಕೊರಗಜ್ಜನೆ ನೀವು ಹೋಲಿಕೆ ಮಾಡುವುದಾದರೆ ಆ ವ್ಯಕ್ತಿಯ ಇದೇನು ಹೌದು ಆ ವ್ಯಕ್ತಿಯನ್ನು ಅದಕ್ಕೆ ಹೋಲಿಕೆ ಮಾಡುವಾಗ ನಾವೆಂತ ಹೇಳಿದ್ರೆ ಕೊರಗಜ್ಜ ಇವರು ಹೇಳಿದ್ರು, ನಾವು ಕೂಡ ಅಲ್ಲಿ ಅದನ್ನ ಪಾರ್ ಮಾಡುವಾಗ ನಾವು ಅಲ್ಲಿ ಹೋರ್ನ ಕೂಡ ಹಾಕೋದಿಲ್ಲ. ನಾನು ಯಾಕಂತ ಹೇಳಿದ್ರೆ ಅದು ಆ ಜಾಗಕ್ಕೆ ಕೊಡುವಂತ ಗೌರವ. ಆ ಗೌರವವನ್ನ ಇಂಥ ಚಿಲ್ಲರೆ ವಿಷಯಗಳಿಗೆ ತಂದು ಇದನ್ನ ಹೋಲಿಕೆ ಮಾಡಬೇಡಿ ಅಂತ ತಮ್ಮಣ್ಣ ಹೇಳುದು ಹೊರತು ತಮ್ಮಣ್ಣ ಅದನ್ನ ಸರಿಯಾದ ನಮ್ಮಿಂದ ನಮ್ಮ ಸಂಸ್ಕೃತಿ ನಾಶ ಆಗ್ಲಿಕ್ಕೆ ನನ್ನ ಮನೆ ಒಳಗಡೆ ಕೂತು ನಾನು ಹಾಳು ಮಾಡ್ತಾ ಇದ್ದೇನೆ ಈಗಷ್ಟೇ. ನನ್ನ ನೋಡಿ ಬ್ರಿಟಿಷರ್ ಇರ್ಬೋದು, ನಮ್ಮ ಅನೇಕ ಮತೀಯ ಬೇರೆ ಬೇರೆ ಇವರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಕಟ್ಟಡ ನೋಡಿ ಮಾಡಿದ್ರು. ಇವತ್ತು ನಾವು ನಮ್ಮ ಸಂಸ್ಕೃತಿಯನ್ನು ನಾವು ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದೇವೆ. ಒಂದು ವಿಚಾರಗಳು ಸರ್ ನಮ್ಮನ್ನು ಬುದ್ಧಿ ಕಲಿಸಲಿಕ್ಕೆ ನೀನು ಸರಿಯಾಗು ಎಂಬ ಸೂಚನೆ ದೈವ ಪ್ರೇರಣೆಯಿಂದಲೇ ಆದದ್ದು. ಈಗ ಯಾಕಂತ ಹೇಳಿದ್ರೆ ಇದು ಈಗ ದೈವ ಪ್ರೇರಣೆಯ ಸೂಕ್ಷ್ಮತೆ ಅದು. ಯಾಕಂತ ಹೇಳಿದ್ರೆ ಒಂದು ತಪ್ಪುಗಳನ್ನು ನಿಮ್ಮ ಕೈಯಿಂದ ಮಾಡಿಸಿ ನನ್ನನ್ನು ತಿದ್ದಿಸುವುದು ಇದು ಕರೆಕ್ಟ್. ಈಗ ಅಲ್ಲಿ ಆದಂತಹ ಘಟನೆಯಿಂದ ಇಡೀ ತುಳುನಾಡಿನ ದೈವಾರಾಧಕರು, ದೈವ ಭಕ್ತರು, ದೈವ ನರ್ತಕರು, ದೈವಾಡಳಿತದವರು ನಿಮ್ಮ ವಿಚಾರಗಳನ್ನು ಸರಿಪಡಿಸಿಕೊಳ್ಳಿ. ನೀವು ತಪ್ತಾ ಇದ್ದೀರಿ ನೋಡಿ, ಅದನ್ನು ಈಗ ಕಲಿ ಇಡುವಂತ ರೂಢಿ ಇದೆ. ಈಗ ಅದನ್ನು ಇಷ್ಟು ಚಕ್ಕುಲಿಯ ರಾಶಿ ಇಟ್ಟು ಮಧ್ಯದಲ್ಲಿ ಇಟ್ಟು ಅದರಿಂದ ಡ್ರೋನ್ ಕ್ಯಾಮರಾದಿಂದ ತೆಗೆಯುವುದು ನೋಡಿ, ಇದೆಲ್ಲ ನೋಡಿ ವಿಕೃತ ನಡೀತಾ ಇದೆ. ಇದು ಬರ್ಲಿಕ್ಕಿಲ್ಲ. ಯಾರು ಹೇಳಿದ್ರು ಎಲ್ಲಿಯಾದ್ರೂ ಈಗ ಕೊರಗಜ್ಜನಿಗೆ ಎಷ್ಟು ಬೇಕು ಒಂದು ಅಮೃತವನ್ನ ಅದರಲ್ಲಿ ಇಟ್ಟರೆ ಸಾಕು. ಇದರ ಮತ್ತೆ 10 ಬಾಟ್ಲಿಗಳನ್ನು ಸುತ್ತ ಇಟ್ಟು ಮಧ್ಯದಲ್ಲಿ ಕೊರಗಜ್ಜೆಯನ್ನು ಕೂರಿಸುವುದು. ಮತ್ತೆ ನೋಡಿ ತುಂಬಲಿಕ್ಕೆ ತೀರದಷ್ಟು ಇಷ್ಟು ಹೂವನ್ನು ಇಲ್ಲಿಯವರೆಗೆ ಹೂವು ಹಾಕಿ ಹೀಗೆ ಕುಣಿಸುವುದು, ಇದೆಲ್ಲ ಖಂಡಿತವಾಗಿಯೂ ಕೊರಗಜ್ಜನ ಇಲ್ಲ. ನಾನು ಸತ್ಯ ಹೇಳ್ತೇನೆ, ನಾನೊಂದು ಒಳ್ಳೆಯ ಗುಡಚಾಮುಂಡಿ ದೇವಸ್ಥಾನದಲ್ಲಿ ಅಲ್ಲಿಯೂ ತನಿಯ ಇದ್ದಾನೆ. ಇವತ್ತಿಗೂ ಅಲ್ಲಿ ಒಬ್ಬ ಜನಾರ್ದನ ನಲಿಕೆ ನಮ್ಮ ಒಂದು ಸಿಂಗಾರಮಯವಾದ ಹುಡುಗ ಇದ್ದಾನೆ. ಅವನ ಬಗ್ಗೆ ನಾವು ಅಷ್ಟು ಪ್ರೀತಿ ಮಾಡುವವರು ಜನರನ್ನು. ಒಬ್ಬ ನಮ್ಮ ದೈವಕ್ಕೆ ಅಲಂಕಾರ ಮಾಡುವವನನ್ನು ನಾವು ಬಿಡುದಿಲ್ಲ, ಅಷ್ಟು ಪ್ರೀತಿ ಮಾಡ್ತೇವೆ ನಾವು. ತನ್ನ ಮನೆಯವನೇ ನೋಡ್ತೇವೆ, ಜನಾರ್ದನ್ ಬಡೋಲಿ ಅಂತ. ಓಕೆ ಸರ್, ಇತ್ತೆ ದೈವದ ಐತೆ ಆ ವಿಡಿಯೋ ಒಂದ್ಸಲ ಪ್ಲೇ ಮಾಡ್ಪ್ಲೆ ಬಣ್ಣಗಾರಿಕೆ ಮಾಡ್ಪ್ಲೇನ ಅವು ಮೈ ಪೂಜೆ ಒಂದು ಬಹುಶಃ ಪ್ಲೇ ಮಾಡ್ಪ್ಲೆ ಎಸ್ ಓಕೆ ಅವ್ನು ಎಲ್ಲಿಯ ಮೈತ ಒಂಜಿ ಒಂದು ಬರ್ಪುಂಡು. ಸೊ ಅವಿನ ಪೂಜೆ ಒಂದು ಅದೇ ಕರಂಡೆ ಪೂಜೆ ಒಂದು ಇತ್ತೆ ಕಪ್ಪುದ ವಿಷಯ ಬರ್ತದೆ. ಮಸಿ ಪಂಪನಂಚಿನ ವಿಚಾರ ಇತ್ತೆ ಚರ್ಚೆಗೆ ಉಪ್ಪುನಂಚಿನ ವಿಚಾರ ಮುಟ್ಟಳದ ಬಗ್ಗೆ ಪಾತೇರಿಯಾರ ಅಜ್ಜನ ದೈವದ ವಿಚಾರಕ್ಕೆ ಬಂದಾಗ ಈ ಬಣ್ಣಗಾರಿಕೆಲ್ಲ ಪ್ರಧಾನವಾದ ಪಾತ್ರ. ಅಜ್ಜಪನ ಕಪ್ಪು, ಮಂತ್ರ ದೇವತಪನ ಕಪ್ಪು, ಅಥವಾ ಕಲ್ಲುಟಿ ಬಣ್ಣ ಬೇತ ಕಲ್ಲರ್ ಇಂಚಿನ ಬಣ್ಣಗಾರಿಕೆ ಬರ್ಪುಂಡು. ಬಣ್ಣಗಾರಿಕೆ ಅಜ್ಜಗ್ ಕಪ್ಪು ಮಸಿ ಒಲ್ಪಡ್ದು ಮನ್ಪೇರು ಸುಣ್ಣದ ಬೊಟ್ಟುಲ ಪನಗ ಈ ಮೈಲ್ ಬೊಲ್ದು ಸುಣ್ಣದ ಬೊಟ್ಟುಲ ಬೊಕ್ಕ ಇರ್ನ ಕರಿಲ ಇಂದು ದಾದಾಂದಿಗೆ ಏನಂಡ ಕರಿಗಂದೊಗುಲ ಆತೆ ಮಾತ್ವಂಡು ಅವೇನು ನುಂಗುದನ ತಾರದ ಮಡಲನು ಐತ ಕೊರ್ನು ಒಲ್ತುದು ಐತ ಒಲಿನ ಇರೆಗ್ ನುಂಗುದನೇನು ಸೊತ್ತುನು ಒಂಜಿ ಎಡ್ಡೆ ಒಂಜಿ ಪಾತ್ರೆಗೆ ಪಾಡ್ದ ಅವೇನು ಪೊತ್ತಾದ ಅವೇನು ಇರ್ನ ತೋಡ್ದ ಕಲ್ಲಡು ಸರಿ ತರೆತದು ಅವೇನು ಸಣ್ಣ ಮಲ್ತದು ಐಕ್ ಬೋಡಾಪಿನ ಎಡ್ಡೆ ಒಂಜಿ ತಾರದ ಎಣ್ಣೆನು ಪಾಡ್ದು ಐಟ್ ಕರಿಗಂದ ತಯಾರಾಪೇನಿ. ಕೆಲವೇರು ಇಂಚಿನ ಮಲ್ಪೇರಿಗೆ ಏನಂಡ ದುಮ್ಮುದ ಕಾಲೋಡು ಬೇತೆ ರೀತಿ ಇಲ್ಲ ಕರಿಗಂದ ಒಂದು ತಯಾರು ಮಲ್ತೊಂತೇರು ಬೊಕ್ಕ ಇರೆಗೆ ಎಡ್ಡೆ ತಿಪ್ಪಿತ್ತನ್ನಂಡ ಅವೇನು ಪೊತ್ತಾದು ಅವೇನ ಎಡ್ಡೆ ತರೆತದು ಕರಿಗಂದ ಒಂದು ತಯಾರು ಮಲ್ಪೇರು ಬೊಕ್ಕ ಅಜ್ಜನ ಕೋಲಾನಗ ಕರಿಕ್ ಬೋಡಾಪಿನೇನು ಕೆಲವೇರು ಇರೆಗೆ ಮೈತ ರೂಪೋಡ್ಲ ಅವೇನು ಬೋಡನ್ನ ವೇಷಭೂಷಣಗೂ ಬಳಸುವೇರು. ಅಂಚನೆ ಇರೆಗೆ ಸುಣ್ಣದ ಬೊಟ್ಟು ಅನ್ಪೇರು ಅಜ್ಜನ ಪ್ರಧಾನವಾದ ಸುಣ್ಣದ ಬೊಟ್ಟು. ಆ ಸುಣ್ಣದ ಬೊಟ್ಟುನು ಮೇಯ್ಕ್ ಮೋನೆಗೆ ಮತ ಬಳಕೆ ಮಲ್ಪೇರು. ಅವಾಗ ನೆಕ್ಕ ಈತ ಮಾತು ಒಪ್ಪನಾಗ ಒರಿಯನ ಪೊರ್ಲುಡು ಒಂಜಿ ವ್ಯಕ್ತಿನ ಕುಲ್ಲಾದ ಅಕುಲ್ಲ ಒಂಜಿ ಆ ಕರಿನ ಮೋನೆಗೆ ತೊಡೆಪನಾಗ ಈ ಕರಿತ ಮಾತ್ವ
ಅಜ್ಜಗ್ ಪನ್ಪುನಂಚಿತ್ತಿನ ಕಲ್ಪನೆ ತೊಡೆತದ ಆಯ್ನ ಮಲ್ಪೊಡತ್ತಂದೆ ಬೊಕ್ಕ ಅಪಗ ಆಯ್ನ ಕುಲೆಕು ತೊಡೆಪುನಿ ಆಯ್ನ ಅದು ಖಾಲಿ ಒಂಜಿ ವೇಳೆ ಮಲ್ಲಜ್ಜಿ ಖಾಲಿ ಮೈಯೇ ತೊಡೆದ ಮಲ್ಲಜ್ಜಿ ಐದು ಬಗ್ಗೆ ಮಂಡೆಗೆ ದೀತಿನ ಮುಟ್ಟಲೆಲ್ಲ ಆಯ್ಕೆ ರಿಲೇಟ್ ಆಪುಣದು ಪನ್ನಾಕ ಮುಂಡುನು ತುತ್ತೊಂದು ಆಯ್ ನಾಟ್ಯ ಕೂಡ ಕಾಟು ಗೆಲ್ಲದ ಮಾತ ಮಾಲೆ ಮಲ್ತದ್ದು ಅವು ಪೂರ್ಣ ತಯಾರಿ ಮಲ್ತದ ಆ ಮಾಲೆ ಆಯನ ಕೆಕ್ಕಿಲಿಗೆ ಪಾಡ್ಪಾದು ರೆಡ್ಡಜ್ಜ ಸುತ್ತು ಬರ್ಪಾದ ಇರೋದೆ ಮದ್ಮಲೇನ್ ಸುತ್ತು ಬರ್ಪಾ ಇಲ್ಲಕ ಸರ್. ಈಗ ಒಂದ್ ನಿಮಿಷ, ಈಗ ನಮ್ಮ ಇವ್ರ ಗಂಧಗಡೆ ಯಾಕಂದ್ರೆ ನೋಡಿ ಇಲ್ಲಿ ಪ್ರಾದೇಶಿಕವಾಗಿ ಅದಕ್ಕೆ ಮೇರೆ ಐಕ ಬೋರ್ಡ್ನಂಚಿನ ಕಪ್ಪದ ಬಣ್ಣ ಉಂಡತ್ತೆ ಇದು ಎಂಕುಲ್ ಕೇನ್ ಏನ್ ಮಾತ ಕೇನ್ನಾಗ ಸುಗ್ಗಿದ ಬೈಪೊತ್ತಾಯಿನ ಕರಿತ ಕಾರಿ ಮನ್ಪೇರಿ ಮೂಜಿ ನಮೂನೆ ಉಂಟು ಪಂಬದ ಮಿಕ್ಕಲ್ ನಂಜಿ ಪರಾವರ್ ಬೇತೆ ನಲ್ಕೆ ವರ್ಗ ಬೇತೆ ಬೆತೆ ಬೇತೆ ಜನಕ್ಕಲ್ಲ ಬೆತೆ ಬೇತೆ ಒಂದು ಕಟ್ಟು ಪಾಡ್ದಿತ್ತು ಇದು ಯಾನೊಂಜಿ ಕೇನೊಂದು ಈ ಕಪ್ಪದ ಬಣ್ಣ ಇಂಚ ಎಂಕ್ಲಿಗೆ ಮಾತ ಐನ ಬಗ್ಗೆ ಒಂದು ಮಾಹಿತಿ ಬೋಡುದು ದೆಯ್ಯೋದ ಬಣ್ಣ ಸುಗ್ಗಿದ ಬೈಪೊತ್ತಾಯಿನ ಕರಿನ ಮಂತದು ಐನ ಸುಣ್ಣ ಪಾಡ್ದು ಐಕ ಪೊಟ್ಟು ಕಲ್ಲುಟ್ಟಿ ಬಂಡಿ ಬೆಟ್ಟಿಗೆ ಇಂಚೊಪ್ಪೋಡು ಕಲ್ಲುಟ್ಟಿ ಬಂಡಿ ಬೆಟ್ಟಿಗೆ ಕಪ್ಪುಡು ಬೊಲ್ದು ಡಾಟ್ಸ್ ಮಾತು ಕಪ್ಪು ಬತ್ರಿ ಬಾತ್ರಿ ಬೋಡಿತ್ತು ಇತ್ತ ಯಾನಕ್ಕೆ ಇತ್ತ ಮಲ್ಪ ನಾವು ಏರಂಡಲ್ಲ ಇರಾಗ ಆ ಟೈಪದ ಸಂಪ್ರದಾಯ ನಮ್ಮ ಪಾಲಿಸೋದಿಲ್ಲ ನಂದು ಎಂಕುಲು ದೈವ ಅಂತ ಓಡತ್ತೆ ಪಾರ್ತಿರಲ್ಲ ಎಂಕುಲು ಮಾತಾಡಲ್ಲ ದೈವ ಒಂದು ತೂಪ ಎಂಕುಲು ತೂರು ನನಗೆ ಆ ಸಂಪ್ರದಾಯಗಳು ಮಾತ್ರ ಕಲ್ಲುಟ್ಟಿ ದೈವದ ಕಲ್ಲುಟ್ಟಿ ಅಪ್ಪನ ಬಣ್ಣಗಾರಿಕೆ ಎಂಚೊಪ್ಪುಡು ಕಪ್ಪು ಬಲ್ದು ಕೆಂಪು ಅಪ್ಪ ನೇಂದಾಯ ಖಂಡಿಸ ನಿಜವಾಗ್ಲ ಅರದಲ ಪಂಪಿನೆಟ್ಟು ಬನ್ನಗ ಅರದಲ ಬನ್ನಗ ಕಪ್ಪು ಕೆಂಪು ಮಂಜಲ್ ಬುಲ್ದು ಲೆಕ್ಕಾಚಾರ ನಾಲ್ ಬಣ್ಣ ನಾಲ್ ಬಣ್ಣ ಅನುಜಿತಾದ ಒಂದು ಕೇಂಡ ಈರ್ನ ಇತ್ತ ದಿಕ್ಕು ನೆಂಚಿದ ಕೆಮಿಕಲ್ ದ ಬಣ್ಣಗಳು ಹತ್ತವು ಕಪ್ಪುಗೂ ಏನು ಬಳಸೊಂದುತ್ತೇವೆ ಕಪ್ಪುಗೂ ಕರ್ರಿಂದಾಂಡ ನಮ್ಮ ಸುಗ್ಗಿದ ಹರಿತ ಬೈತ ಅವಡು ಹತ್ತಂದಂಡ ಕೊರ್ದು ದೇಯ್ದಿನ ಚಿತ್ರ ಒಲಿತ ಕಪ್ಪುನು ಗಲಸೇರಿಂದಾಂಡ ಬೊಲ್ದುಗು ಬಳಂತರಿನು ಅಯ್ನು ಗಲಸೊಂದುತ್ತೇರು ಮಂಜಲ್ಗೆ ಮಂಜಲ್ದ ಕೋಡನ್ನು ಗಲಸೊಂದುತ್ತೇರು ಅಂಚೆನೆ ಪಚ್ಚೆಗೂ ಹುದ್ಕ ತಪ್ಪನ್ನು ಗಲಸೊಂದುತ್ತೇರು ಬೋಡುಂದಾಂಡ ಇಂಚಿತ್ತಿನ ಬಣ್ಣಲೆಂಡು ಅಲ್ಪ ಬೋರ್ಡು ಅಲ್ಪ ಆ ರೀತಿಯ ಗಲಸೊಂದುತ್ತೇರವೇನು ಪ್ರತಿ ಅರೆದೊಳಗು ಇತ್ತನ ಚಿತ್ರ ಒಂಜಿ ವೈಶಿಷ್ಟ್ಯತೆ ಉಂಟು ಕೇವಲ ಒಂಜಿ ಅವು ಪಂಬದಾವಡು ಪರವಾವಡು ಹತ್ತಿರ ಪಾಣರಾವಡು ಒವೇ ಒಂಜಿ ವಿಭಾಗಲ ಅಕುಲ್ ಆತೆ ಶಾಸ್ತ್ರಬದ್ಧವಾದ ಅವಿನ ಅರದೊಳಡು ಗಲಸುವರೆ ಸರ್ ಕೊಡಂಜಿ ಸ್ಪಷ್ಟತೆ ಸರ್. ನಾವು ಇದೇ ಸ್ಪೀಡ್ ಅಲ್ಲಿ ಇದೇ ಖಂಡಿಸುವ ನೆಪದ ಪ್ರಕಾರ ಮಂತೊಂದು ಬೋಡ ಇತ್ತ ನಮ್ಮನಪ್ಪ ಈ ಸಂಪ್ರದಾಯಲು ಈ ಗಂಧ ಕೊರ್ನಲ್ಪ ಗಂಧಜ್ಜಿ ಇತರೆ ಕೆಮಿಕಲ್ ಒಂದೇನು ಮಾತ ನಮ್ಮನೆ ನಾವು ಹೇಳುವಂತದ್ದು ಅದು ಇವತ್ತಿನ ಚರ್ಚೆ ಸಂಪ್ರದಾಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿರುವಂತದ್ದು ಬೇಕಾದ್ರೆ ಬಹುಶಃ ಇವತ್ತು ನಾನು ಹೇಳುವಂತದ್ದು ಒಂದು ವಿಚಾರ ಮಂಥನ ಆಗ್ಲಿ ಸತ್ಯ ವಿಮರ್ಶೆ ದೃಷ್ಟಿಯಲ್ಲಿ ವಿಕೃತಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆಯನ್ನ ನಾನು ಹಾಕಿದ್ದೇನೆ. ಇಷ್ಟರವರೆಗೆ ನಾವು ಆ ಯುವಕನ ಬಗ್ಗೆ ಮಾತಾಡಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮವರ ಬಗ್ಗೆಯೂ ಕೂಡ ನಾವುಗಳು ಮಾತಾಡಬೇಕು. ಏನಾಗಿದೆ ನಮ್ಮ ಸಮಾಜದಲ್ಲಿ, ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ, ಯಾಕೆ ಈ ರೀತಿಯ ವಿಕೃತಿ ಆಗ್ತಾ ಇದೆ ಅನ್ನುವಂಥದ್ದು. ಪದೇ ಪದೇ ನಾವು ಇತರರಿಗೆ ಅಟ್ಯಾಕ್ ಮಾಡ್ತೇವೆ. ತಪ್ಪು ಮಾಡಿದಾಗ ಅಟ್ಯಾಕ್ ಮಾಡುವಂಥದ್ದು ಸಹಜ ಗುಣ. ಅದೇ ರೀತಿ ನಮ್ಗಳ ತಪ್ಪನ್ನು ಕೂಡ ನಾವುಗಳು ನೋಡಬೇಕು. ಅದನ್ನು ಕೂಡ ಇನ್ನು ಮುಂದಕ್ಕೆ ನಾನು ಪ್ರಸ್ತಾಪ ಮಾಡ್ತೇನೆ. ಸ್ವಲ್ಪ ವಿಚಾರ ಮಂಥನ ಆಗ್ಲಿ, ನಿಲ್ಬೇಕು. ಯಾವಾಗ ಅಂತ ಬಂದಾಗ ಈ ಹಿಂದೆ ವೇದಿಕೆಯಲ್ಲಿ ಅಥವಾ ಯಾವುದೊಂದು ಕಾರ್ಯಕ್ರಮದಲ್ಲಿ ಕಟ್ಸಲೆ ಕೊಟ್ಟರು ಅಂತ ಬಂದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ವಿಚಾರ ಮಂಥನ ಆಯ್ತು. ತದನಂತರ ಅದಕ್ಕೆ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಯಾನ, ಜಾಗೃತಿ ಎಲ್ಲವೂ ಕೂಡ ಬಂತು. ತದನಂತರ ಸ್ಮರಣಿಕೆಗಳನ್ನ ಕೊಡುವಂತಹ ದೈವದ ವಿಚಾರಗಳ ಸ್ಮರಣಿಕೆಯನ್ನು ಕೊಡುವಂತಹ ವಿಚಾರ, ಅದರಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ವಿಚಾರ ವಿನಿಮಯ ಆಯ್ತು, ವಿಚಾರ ಮಂಥನ ಆಯ್ತು. ಇದೀಗ ವೇದಿಕೆಗಳಲ್ಲಿ ಅಂತಹ ಸ್ಮರಣಿಕೆಗಳನ್ನು ಕೊಡ್ತಾ ಇಲ್ಲ. ಆ ಕಟ್ಸಲೆ ಕೊಡುವಂತಹ ಒಂದು ಕೀಳು ಪ್ರವೃತ್ತಿ ಅಲ್ಲಿಗೆ ನಿಂತು ಹೋಯ್ತು. ಸೊ ಹಾಗಾಗಿ ವಿಚಾರ ಮಂಥನ ಆಗ್ಲಿ. ನಾಳೆ ಇಂತಹ ವಿಕೃತಿಗಳು, ಇಂತಹ ಹುಚ್ಚಾಟಗಳು ನಾಟ್ ಓನ್ಲಿ ಅನ್ಯ ಧರ್ಮ, ನಮ್ಮ ಧರ್ಮದಲ್ಲೂ ಕೂಡ ಈ ಮದುವೆ ಬಂದಾಗ, ಮೆಹಂದಿ ಬಂದಾಗ ಡಿಜೆ ಪಾಡ್ದು, ದೈವದ ಕೋಲದ ಪುರ ಮ್ಯೂಸಿಕ್ ಪಾಡ್ದು, ಡಿಜೆ ಪಾಡ್ದು ನಲಿಪುರ ಪೆಟ್ಟೆ ಕೋಲದ ಮ್ಯೂಸಿಕ್ ಪಾಡ್ಲೆ ನಿಂಕು ನಲಿಪರ ಉಂಡು. ಅದಕ್ಕೆ ನಾನು ಹೇಳಿದ್ದು ನಮ್ಮ ಧಾರ್ಮಿಕ ಮುಖಂಡರು ಇದಕ್ಕೆ ಕಾರಣ ಅಂತ. ಬರ್ತೇನೆ. ಈ ವಿಚಾರದ ಬಗ್ಗೆಯೂ ಕೂಡ ಮಾತಾಡಬೇಕು. ನಾವುಗಳು ಎಲ್ಲಿ ಎಡವ್ತಾ ಇದ್ದೇವೆ? ವೆರೈಟೀಸ್ ಆಫ್ ಸ್ಟಿಕ್ಕರ್ಗಳು, ದೈವದ ಸ್ಟಿಕ್ಕರ್ಗಳು ಬರುತ್ತೆ ನಮ್ಮ ಕೈಯಲ್ಲಿ. ಜೊತೆಗೆ ವಿಭಿನ್ನವಾಗಿರುವಂತಹ ಫೋಟೋ ಶೂಟ್ಗಳು ಕೂಡ ಮಾಡುವಂತವರು ಇದ್ದಾರೆ. ಇದೆಲ್ಲವೂ ಕೂಡ ಬರಬೇಕು. ಆಗದಿಂದ ನಮ್ಮ ಪರಿಸ್ಥಿತಿ ಇಲ್ಲಿ ತನಕ ಬಂದಿರುವಂತದ್ದು. ಮಾತಾಡ್ತೇನೆ. ನಾನು 2 ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ತದನಂತರ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಪಾತ್ರಲೆ ಸರ್. ಒಂದು ಮೇರೆ ಸಿದ್ದಿಕ್ ಪಂಡ ಕನೆ ಮುಸ್ಲಿಂ ಧರ್ಮಡು ವೇಷ ಪಾರ್ದಿಜ್ಜಿ ತಾಳೊಂಡು ಅವು ಪೂರನ್ ಪ್ರತಿಯೊಂದಿಲ್ಲ ಅವು
ಓಕೆ ಒಂದು ಪೂರ ಇಜ್ಜಿ ಅವು ಒಂದು ದಾಯ ಮಲ್ಪೇರು ಪಂಡ ಇಂಚ ಪೂರ ದಾಯಾಪಾರ ಬಂದು ಈರಿಗೆ ಏನೊಂದು ಸಾಲೆ ಅಂತ ಒಂದು ಪಂಡ ಅಂತ್ಯ ಒಂದು ಬತ್ತಲು ಅಂತ್ಯ ಒಂದು ಮಣ್ಣಾಗ ಪಂಡ ದೇವೇರು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂದು ನಮ್ಮೆಟ್ಟುಂಡು ಆ ಕುಡಂಜಿ ಪಂಡೇರು ಬೇರೆ ಅಜ್ಜನ ಬರ್ತೇರು ತಮ್ಮನ ಸೆಟ್ರು ಪಂಡೇರು ಕೊರಗಜ್ಜಾಗಲ ಆಗಲ ಹೋಲಿಕೆ ಮಾಡ್ತೇರು ಸೇರ್ಕಲ್ಗೆ ನಾಯಿ ಪಡಿಕೆ ಮಾಡ್ತಂಡ ಸೇರ್ಕಲ್ದ ದುಂಡ ಕಮ್ಮಿ ಹಾಪಿದ್ದಾಳ ಆಗಲ ಕೊರಗಜ್ಜಾಗಲ ದಾಲ ಹೋಲಿಕೆ ಪುರ ಒಂಜಿ ನೆತ್ತ ಹೋಲಿಕೆ ಉಗುರದ ಬಿರೇಲ್ದ ಅಂಚಿನ ಉಂದವು ತುಳೆ ಇಂಚಿನ ಪ್ರಸಂಗ ಬರ್ಪುಂದುಳೆ ಒಂದು ದಾಯೆ ಈ ಜೀವನ ಆಪಣ ಮಂಡ ಕಾಲಿ ರಕ್ತ ಬಿಜಾಸುರನ ಕಿರಿಯರ ದೇವಿ ಆಯ ಭಕ್ತಿ ದೇವಿನ ದೇವಿ ಕೋಪವನ್ನು ಕೆರ್ದು ಮಾಡ್ತೇವೆ ఆయన ಕೆರ್ತೇವೆ ಅಂಚಿನ ಪ್ರಸಂಗಗಳು ಕಳಿಯುಕೊಂಡು ನಡಪುಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊಲ್ಮೇಲು ಗಂಗಾಧರ ಪೂಜಾರ್ಲೆ ಲಾಸ್ಟ್ ಗೆ ಈ ಒಂದು ವಿಚಾರದ ಬಗ್ಗೆ ದಾದಾ ಪನ್ಪರ ಇದೆಯಾ ಒಂಜಿಕೆ ಏನೊಂದಿಲ್ಲ ಓಕೆ ಥ್ಯಾಂಕ್ ಯು ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್ ಚಾರ್ಮಾಡಿ ಮಾತಾಡಿ ಸರ್ ಸರ್ ನಾನು ತುಳುಟು ಮಾತಾಡಲಿಯಾ ಪಾತಿರ್ಲೆ ಸರ್ ಪಾತಿರ್ಲೆ ಸರ್ ನಮಸ್ತೆ ಸರ್ ನಿರೂಪಕರಿಗೆ ನಮಸ್ಕಾರ ಸರ್ ನಮಸ್ಕಾರ ಪಲ್ಲೆ ಸರ್ ಎಂಕ್ಲ ಕೊರಗಜ್ಜನ ಭಕ್ತರು ಸರ್ ಮತ್ತೆ ಎಂಕ್ಲ ಅನ್ನ ಅಲ್ಪ ಕೊರಗಜ್ಜ ಭಕ್ತರು ಇಲ್ಲರು ಮಾತಿರ್ಲ ತಗೊಂಡಿತ್ತ ಇರೋಪುರ ಪನ್ನೆ ಸರ್ ಎಂಕ್ಲೆ ದಾಯ್ತ ಮಾಡಾನೆ ಎಂಕ್ಲೆ ಮಸ್ತ್ ಬೇಜಾರ ಎಂತೂದು ಪುರ ಏತೋ ಅಜ್ಜರಿಗೆ ಪುರ ಮಸ್ತ್ ಅಂದು ಪುರ ಸಮಸ್ಯೆ ಪುರ ಅವನೊಂದು ಐಂತೂದು ಪುರ ಅದನ್ನ ಮಸ್ತ್ ಬೇಜಾರ ತೂನ ಒಂದು ಪುರ ನೆನ್ನು ತೂನಾಗ ಮಸ್ತ್ ಬೇಜಾರ ಅಂತ ಹೋಗಿನ ಸರ್ ಅತೆ ನಿಜ ಬೇಜಾರು ಅತೆ ಅಂಜದಿ ಸರ್ ತಮ್ಮನ ಸೆಟ್ರ್ ಒಂದು ಪಂಡಿರತ ಆರ್ಲ ಭಕ್ತರಿಗೆ ಆರ್ಲ ಆರು ಪಂಡಿರ ಆರ್ಲ ಭಕ್ತರ ಪಂಡಿರ ಅಂದ್ರೆ ಸರ್ ಎಂಕ್ಲೆಗೆ ಐತ ಬಗ್ಗೆ ಆತ್ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಸರ್ ಆರ್ಲ ಪಂಡ್ರವಲ್ಲ ಪಂಡ ಅವ್ನ್ ಮುಟ್ಟಲೆ ದೀದಾರ್ ವೇಷ ಪಾಡ್ನಾಗ ಪುರ ಅವ್ರ ತಪ್ಪತ್ತೆ ಸರ್ ಅಂಜಾದಿಪ್ ನಂಗೆ ತಪ್ಪುಂದೇ ತೋಜುಂಡು ಪನ್ನ ಎಂಕ್ಲದನ ಮಲ್ಲ ಪ್ರಾಯದಾಕ್ಲಲ್ಲ ಎಂಕ್ಲೊಂದು ಎಲ್ಲಿ ಏಜ್ ಹಾಕ್ಲಿ ಮನ್ನ ಎಂಕ್ಲು ಮುಲ್ಪ ಅಜ್ಜ ನಮ್ಮನಕ್ಲೆ ಎಂಕ್ಲ ಮತ್ತೆ ನಂಬುದು ನಂಬಿಕೆ ಒರಿಪದೆ ಅಜ್ಜ ಓಕೆ ಸರಿ ಸರ್ ಥ್ಯಾಂಕ್ ಯು ಸೊಲ್ಮೇಲು ಅಂಚನೆ ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಇರ್ನ ಪುತ್ರ ಹೊಲ್ಪಡ್ದು ಸರ್ ಪಾತಿರ್ಲೆ ಸರ್ ಪಾತಿರ್ಲೆ ಸರ್ ಪಾತಿರ್ಲೆ ಸರ್ ಇರ್ನ ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ಪ್ಲೆ ಸರ್ ಓಕೆ ಸರ್ ಇತ್ತೆ ದಸರೊಟ್ಟು ಮಾರ್ನಂದಿ ತನ್ನೇ ಕೊರಗವೇಶ ಪಾಡ್ರ ಬಲ್ಲಿ ಪಬ್ಲಿಕ್ ಒಂದು ಸರ್ಕಾರ ನಿಬಂಧನೆ ಕೊಡ್ತದಂడి ಅಂದ ವೇಷಭೂಷಣ ಪಾಡ್ರ ಬಲ್ಲಿ ದೇವೇರ್ನವಾಡು ಕೊರಗಜ್ಜನವಾಡು ದುಂಬು ಕೊರಗಜ್ಜನ ಪಾಡುಂಟು ದುಡ್ಡು ನಟ್ಟೋದಿತ್ತೇರು ಯೋಚನೆ ಪಡು ತಮ್ಮನ ಸೇಟ್ರು ಭಕ್ತೇರು ಹೊಂಪುಣ ಕರೆಕ್ಟ್ ಒಪ್ಪುಪೆ ಅಂಡ ಒಂಜಿ ಎಂಕೊಂಚ ಸಮಯ ಕೊರಡು ನಿತಿನ್ ರೇ ಒಂಚೂರು ಅಂಚೆನೆ ಇತ್ತೆ ವೇಷ ಪಾಡ್ಪೆ ಮುಟ್ಟಲೆ ಕಟ್ಟುಪೆ ಕೊರಗಜ್ಜನ ಬಣ್ಣ ಪಾಡ್ಪೆ ಐದು ಮುಖ ಚಪ್ಪಲ್ ತೆಪ್ಪಪೇರು ಅಲ್ಲೋ ಭೂತ ಚಪ್ಪಲ್ ವಾಡ್ಜಿ ತುಲೆ ಐದು ಚಪ್ಪಲ್ ವಾಡ್ಜಿನ ಚಪ್ಪಲ ತೆಪ್ಪಪೇರು ಅವರ ತೂಡ್ಲಿ ಸೀಮಿತ್ ಉಂಡು ಪೂರ ಕೊರಗಜ್ಜಗೆ ಪೆಟ್ಟು ಕೊರ್ಪಣ ಲೆಕ್ಕ ನಮ್ಮ ಧರ್ಮಕ್ಕೂ ಪೆಟ್ಟು ಕೊರ್ಪಣ ಅಂಚೆನ ವಿಷಯ ನಡ್ತೋದೇ ಉಂಡು ಇತ್ತೆ ನಮ್ಮ ಸರಿ ಪಾತಿರ್ಜಂಡ ಇತ್ತೆ ಸ್ಥಿತಿಕ್ ನಿಜವಾದ ಕರೆಕ್ಟ್ ಬರ್ತೀರು ಎಂಕಲ್ನ ಮುಸ್ಲಿಂ ಒಂದೇನೆ ಖಂಡನೆ ಮಲ್ಪೋ ಇನ್ನು ಅಲ್ಪ ಪುತ್ತೂಟವು ಒಂಜಿ ಬಿಸಿನೆಸ್ ಮಾಡ್ತಾರೆ ಆಡಿಗೆ ಏರ್ಲ ಪೋರ ಬಲ್ಲಿ ಮುಸ್ಲಿಂ ಒಂದು ಪಂಡಿ ಬೆಟ್ಟಿಗ ಅಗ್ಲೇ ಇಂಚಿನ ನಿರ್ಮಾದನೆ ಖಂಡನೆ ಮಲ್ಪನಾಗ ತಮ್ಮನ ಚೇಟ್ರು ಒಂಜಿ ಭಕ್ತರಾತ್ ಆರು ಎಂಜಿನ ಬಂಡಲ್ ಅರ್ಥನೇ ಆಯ್ತವು ಐನು ಬಿಡಿ ಕಟ್ ಮಾಡ್ಕೊಡ್ಸಿ ಬುಕ್ಕ ಇರ್ಬಾತಿರ್ಲಿ ಸಾಲೆ ಅಂದ್ರೆ ದೆತ್ತ ಶಕ್ತಿ ಅಂತ ಬಂದ ಎನ್ನ ಮಗೆ ಕತಾರಿಟ್ಟು ఆయన సర్వీస్ ఇస్తున్న పూరా రికార్డు కలవండివరు కలిపి ఆయన డ్యూటీలో ఇచ్చాడు ఆత పరిస్థితి ఇస్తున్న డ్యూటీ ఇచ్చిన కొరగ ఆయన పరిస్థితి ఇస్తున్న ಪ್ರತಿ ಒಂಜಿ ವಿಷಯ ಅಪಗ ಒಂಜೇ ಬಣ್ಣ ಕೊರಗ ಜಗ ಕತಾರಿತು ಅಜ್ಜ ಎಂಕ್ ಈ ನುಪ್ಪು ಕೊರತ ಎನ್ನ ಆಫೀಸ್ ಕಾರ್ಡ್ ದಕ್ಕದು ಆಧಾರ ಕಾರ್ಡ್ ದಕ್ಕದು ಒಂಜಿ ತಿಂದ್ರೆ ಅಂಚೆ ಬಿಟ್ಟಿಗೆ ಏನ್ ಪಂಡೆ ಆರೆ ಆಯ್ ಪಂಡೆ ಒಂಜಿ ಸರಿ ಇಜಿ ಗೊತ್ತು ಕೊರಗ ಜನ ಕಾರ್ಡಿಕ ಪ್ರತಿ ಒಂಜಿ ಕಳ ಕಳ ಗೊತ್ತು ತುಳುನಾಡದ ಸರಿ ಸರ್ ಪಲ್ಲೆ ಅಂಚೆನ ಆ ಶಕ್ತಿ ಮೂಲತ್ತು ನಮ್ಮ ದೇಶದ್ದು ನಮ್ಮ ಧರ್ಮದತ್ತು ನಿತಿನ್ರೆ
ಇಡೀ ಕತಾರ್ ಇಡೀ ವಿಶ್ವಟೇ ನಮ್ಮ ಕೊರಗಜ್ಜೆದ ಬೆಲೆ ಉಂಟು ಬಂದಾಗ ಅವೊಂದು ಸಾಕ್ಷಿ. ಓಕೆ ಸರಿ ಸರ್ ಸರಿ. ಇತ್ತೆ ಆಯ್ತು ನಿಂದನೆ ಮಾಡ್ತಾರೆ ಏರೆಗಳ ಸಾಧ್ಯ ಇದೆ. ನಮ್ಮ ಧರ್ಮ ಬಿಡಿ, ನಮ್ಮ ಧರ್ಮಟ್ಲ ನಿಂದನೆ ಮಾಡ್ತಾರೆ ಸಾಧ್ಯ ಇದೆ. ನಾನು ಅನ್ಯ ಧರ್ಮ ತಕ್ಕ ಮಾಡ್ಕೊಂಡು ಎಂತ ಸಾಧ್ಯ ಐದು ನಮ್ಮ ಖಂಡನೆ ಮಾಡ್ಕೊಡು. ಮುಸ್ಲಿಂ ಸಿಟ್ಟಿಗೆ ಬಂದ ನೂತಕ್ಕೆ ಸತ್ಯ ಹಿರಿಯರಾಯಿನ ಮುಸ್ಲಿಮರು ಮಾಡ್ಪುಜರು ಆ ಜೋಕ್ಲು ಮಾಡ್ತಿರ ತಪ್ಪುಗೂ ಹಿರಿಯರಾಯಿನಾಗ್ಲು ಬುದ್ಧಿವಾದ ಪನೋಡು ಒಂದು ತಪ್ಪೊಂದು ತೋಜಾವುಡು ಕೊರಗಜ್ಜನ ಭಕ್ತರು ಕೆಲವು ವಿಷಯ ಕೊರಗಜ್ಜ ನಮ್ಮದೇ ಹೊತ್ತಿನ ಕೈ ಮುಟ್ಟಿದ್ದಾರೆ ಅವರೇ ಕೊಡಿ ಇಷ್ಟರ ಪ್ರಾಮಾಣಿಕವಾದ ಕೊರಗಜ್ಜಗೆ ಕೈ ಮುಗಿ ಅಂತ ಹೇಳಿ. ಓಕೆ ಸರಿ ಸೊಲ್ಮೇಲೆ ಸರ್ ಅನ್ನರೆ ಈರ್ನ ಪಾತೆರಣ ಸ್ಪಷ್ಟ ಕೇಂಡ ತೊಂದರೆ ಈರ್ನ ಭಾವನೆ ಬುಕ್ಕ ಈರ್ನ ಭಕ್ತಿ ನಂಗೆ ಅರ್ಥ ಎನ್ನ ಉದ್ದೇಶ ಎನ್ನ ವಿಚಾರದ ಸ್ಪಷ್ಟತೆ ಐತೆ. ಕಪ್ಪು ಬಣ್ಣ ಬಂಡಿ ಬೆಟ್ಟಿಗೆ ಕೊರಗಜ್ಜರನ ಕಲ್ಪನೆಲ್ಲ ಅತ್ತೆ, ಮುಟ್ಟಲೆ ಬಂಡಿ ಬೆಟ್ಟಿಗೆ ಅತ್ತೆ, ಮುಟ್ಟಲೆ ಎಲ್ಲೆಲ್ಲ ದಿವೊಂದಿ ಒಂದು ಪೋಪುಡು ಎಲ್ಲ ಕುಡೊಂಜಿ ಸಮಸ್ಯೆ ಸೃಷ್ಟಿ ಆನಾಗಲ್ಲ ನಮ್ಮ ಇಂದೆಟ್ಟು ಕುಡೊಂಜಿ ಸಮಸ್ಯೆ ಆಯ್ರ ಬಲ್ಲಿ ಎನ್ನ ಸ್ಪಷ್ಟತೆ ಐತೆ. ಆಯ ಒಂಜಿ ಮೇಲೆ ಆಯ ಮಂತದೆ ಆಯ್ನ ಓಲ ಸಮರ್ಥನೆ ಒನ್ಪುಜ ఆయన ಖಂಡಿಸಬ ಅಂಚ ಬಂಡದು ನಮ್ಮ ಇತ್ತದ ನಿಜವಾಯಿನ ಸಾಂಪ್ರದಾಯಿಕ ಈತನೆ ಆಚರಣ ಪದ್ಧತಿ ನರ್ತನಪ್ಪು ಅತನ ಇರೆಗೆ ಬೇತೆ ಬೇತೆಪ್ಪು ನೇನ್ಲ ತಪ್ಪುಂದೆ ಬಂತಾನಮ್ಮ ಖಾಲಿ ಇರೆಗೆ ಓಲಂಡಲ ಇರೆಗೆ ఆయన ಸಮರ್ಥನೆ ಮಂತಿರತ್ತೆ. ಕಪ್ಪು ಬಂಡಿ ಬೆಟ್ಟಿಗೆ ಕೊರಗಜ್ಜೆ ಬಂದ್ಬಣ ಕಲ್ಪನೆ ತಪ್ಪು, ಮುಟ್ಟಲೆ ಬಂಡಿ ಬೆಟ್ಟಿಗೆ ಕೊರಗಜ್ಜೆ ಕಲ್ಪನೆ, ಮುಟ್ಟಲೆ ಪ್ರತಿವರ್ಣಗೊಂಡು ಆರಾಧನಾ. ಸರಿ ಸರ್ ಸರಿ ಥ್ಯಾಂಕ್ ಯು. ಓಕೆ ಸಿದ್ದಿಕ್ ಅವರು ಎಸ್ ಸರ್ ಮಾತಾಡಿ ಸರ್. ಹೇಳ್ತಾ ಇದ್ರಿ ತಮ್ಮ ಈ ವಿಚಾರಗಳಲ್ಲಿ ಈ ಸಂಸ್ಕೃತಿ ಇಲ್ಲ, ಇಂಥ ಒಂದು ಪದ್ಧತಿ ಇಲ್ಲ, ಆದ್ರೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಎಸ್ ಸರ್ ಎಸ್. ಈ ವಿಚಾರ ಧಾರ್ಮಿಕವಾಗಿ ಭಾವನೆಗಳಿರ್ತದಲ್ಲ, ಅದಕ್ಕೆ ಧಕ್ಕೆ ಬರುವಾಗ ಮನಸ್ಸಿಗೆ ತುಂಬಾ ಯಾವ ಧರ್ಮದೇ ಅವರಾಗ್ಲಿ ಮನಸ್ಸಿಗೆ ಈ ಗಲಾಟೆ ಆಗೋದು, ಅವನು ರೋಷ ಇದು ಮಾಡೋದೆಲ್ಲ ಈ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಾಗ ಇದರಲ್ಲಿ ಇವರು ತಮ್ಮನ್ನ ಹೇಳಿದಕ್ಕೆ ನಾನು ಸಮರ್ಥನೆ ಕೊಡೋದಲ್ಲ, ಆದ್ರೆ ಅವ್ರು ಹೇಳಿದಂತ ಮಾತು ಏನಂತ ಹೇಳಿದ್ರೆ ಇಂಥ ವಿಚಾರಗಳನ್ನ ಕೊರಗಜ್ಜನಿಗೆ ಹೋಲಿಸುವುದು ತಪ್ಪು ಅಂತ ಹೇಳಿದ್ದು. ಅವನು ಮಾಡಿದ್ದು ಸರಿ ಅಂತಲ್ಲ, ನಾನು ಅದಕ್ಕೆ ಬದ್ಧರಾಗಿದ್ದೇನೆ. ಯಾಕೆಂತ ಹೇಳಿದ್ರೆ ಕೊರಗಜ್ಜನ ಸ್ಥಾನಕ್ಕೂ ಅವನಿಗೂ ನಾವು ಅದು ಇಮೇಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಮಾಡಿದ್ದು ಸರಿಯಾ ಅಲ್ಲ. ಇದರಲ್ಲಿ ಧಾರ್ಮಿಕವಾಗಿ ಇಸ್ಲಾಮಿಕ್ ಧಾರ್ಮಿಕದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಅವನು ಪ್ರಥಮವಾಗಿ ನಿಂದಿಸಿದ್ದು ನಮ್ಮನ್ನೇ, ಸ್ವತಃ ಧರ್ಮವನ್ನೇ ನಿಂದನೆ ಮಾಡಿದಾನೆ. ಇನ್ನು ಕೊರಗಜ್ಜನ ವಿಚಾರ ಅಲ್ಲಿ ಬಿಟ್ರೆ ಇಲ್ಲಿ ಕೊರಗ ಸಮುದಾಯ ಅಂತ ಒಂದಿದೆ, ಅದು ಜಾತಿ ನಿಂದನೆ ಕೂಡ ಆಗ್ಬಹುದು. ಗೊತ್ತಿದೆಯಲ್ಲ, ನಾವು ಚಿಕ್ಕಂದಲ್ಲಿ ನೋಡ್ತಾ ಇರುವಂತದ್ದು ಇವರು ಹೇಳಿದ ಹಾಗೆ ಈ ತರ ಅವರ ಆ ಕಷ್ಟಪಾಡುಗಳನ್ನು ಅವರು ಅದರಲ್ಲಿ ಸಂಪಾದನೆ ಮಾಡಿ ಜೀವನ ಮಾಡುವಂತ ಒಂದು ಸಮುದಾಯ ಇಲ್ಲಿದೆ, ಅದನ್ನು ನಿಂದನೆ ಮಾಡಿದ ಹಾಗೆ ಆಯಿತು. ಇನ್ನು ಕೊರಗಜ್ಜನ ವಿಚಾರ ನಾವು ಬಿಟ್ಟರೂ ಕೂಡ ಅಲ್ಲಿ ತಪ್ಪು ಮಾಡಿದ್ದಾನೆ. ನೋಡಿ, ಇಸ್ಲಾಮಿಕವಾಗಿ ಇಂಥ ಘಟನೆಗಳು ಇನ್ನು ಮುಂದೆ ದಕ್ಷಿಣ ಕನ್ನಡಕ್ಕೆ ಕಾಲಿಟ್ಟದ್ದು. ಇಂಥ ವಿಚಾರ ಎಲ್ಲ ಕೇರಳದಲ್ಲಿ ಆಗ್ತಾನೆ ಇರುತ್ತೆ. ಏನೇನೆಲ್ಲ ಅನಾಚಾರಗಳು ಮಾಡ್ತಾರೆ, ಇದಕ್ಕೂ ಇಸ್ಲಾಮಿಕ್ ಸಂಬಂಧ ಇಲ್ಲ. ಆದರೆ ಇದನ್ನ ನಿಲ್ಲಿಸಬೇಕಾದವರು ಯಾರು? ನಮ್ಮ ಧಾರ್ಮಿಕ ಮುಖಂಡರು. ಇವತ್ತು ಒಬ್ಬ ಬಡ ಹೆಣ್ಣು ಮಗಳು ಮದುವೆ ಆಗದ ವಯಸ್ಸಲ್ಲಿ 30-35 ವರ್ಷ ವಯಸ್ಸಾದ ಆಗಿ ಮದುವೆ ಆಗದ ಇರುವಂತ ಸಂದರ್ಭದಲ್ಲಿ ಮಸೀದಿಯಿಂದ ಒಂದು ಲೆಟರ್ ಕೊಟ್ಟು ಕಳಿಸ್ತಾರೆ ಭಿಕ್ಷೆ ಬೇಡ್ಲಿಕ್ಕೆ. ಅದೇ ಸಂದರ್ಭದಲ್ಲಿ ಅದೇ ಊರಲ್ಲಿ ಒಬ್ಬ ಧನಿಕನು ಮದುವೆ ವ್ಯವಸ್ಥೆ ಆಗುವಾಗ ಅವನ ಎಲ್ಲಾ ಆಚಾರ ವಿಚಾರಗಳನ್ನು ಒಪ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಬರುವಂತ ಧಾರ್ಮಿಕ ಗುರುಗಳು ಇವರು ಅಲ್ಲಿ ಖಂಡಿತವಾಗಿ ಹೇಳ್ಬೇಕು, ನೋಡಿ ನೀವು ಸ್ಥಿತಿವಂತನಾಗಿದ್ದೀಯಾ ಅಂತವರಿಗೆ ಸಹಾಯ ಮಾಡು, ಅವರನ್ನು ಭಿಕ್ಷೆಗೆ ಕಳಿಸುವುದಲ್ಲ. ಇದು ನಮ್ಮ ಧರ್ಮದಲ್ಲಿರುವ ಕೊರತೆಗಳನ್ನು ನಾವೀಗ ಇವರು ಹೇಳಿದಾಗೆ ಆಯಾ ಧರ್ಮದಲ್ಲಿರುವ ಕೊರತೆಗಳನ್ನು ಆಯಾ ಧರ್ಮ ಗುರುಗಳ ಧರ್ಮ ಅಧಿಕಾರಿಗಳು ಏನಿದ್ದಾರೆ, ಧರ್ಮ ಗುರುಗಳೇನಿದ್ದಾರೆ ಅವರು ಸರಿಪಡಿಸಿಕೊಂಡು ಹೋದ್ರೆ ಇಂಥ ಘಟನೆಗಳು ನಡೆಯುವುದಿಲ್ಲ. ಬಡವನಿಗೊಂದು ನೀತಿ ಇಲ್ಲಿ ಆತ 100% ಆಗಿ ಎಲ್ಲ ಧರ್ಮದಲ್ಲೂ ಆ ಧರ್ಮದ ಹಿಂದೂ ಧರ್ಮ ಆಗ್ಲಿ ಅಥವಾ ಮುಸಲ್ಮಾನ ಧರ್ಮವಾಗ್ಲಿ ತಮ್ಮ ಕೆಂಗಣಿ ಕೂಡ ಗುರಿಯಾಗಿರುವಂತ ವ್ಯಕ್ತಿ, ತಮ್ಗಳಿಗೆ ಕೂಡ ವಿರೋಧವಾಗಿ ನಡೆದುಕೊಂಡಿರುವಂತಹ ವ್ಯಕ್ತಿ, ಖಂಡಿತ ನಮ್ಗಳಿಗೆ ಕೂಡ ವಿರೋಧವಾಗಿ ನಡೆದುಕೊಂಡಿರುವಂತಹ ವ್ಯಕ್ತಿ. ನೋ ಡೌಟ್ ಆತ ಮಾಡಿರುವಂತ ತಪ್ಪೇ, ಅದರಲ್ಲಿ 2 ಮಾತುಗಳಿಲ್ಲ. ಇಸ್ಲಾಂ ಧರ್ಮದಲ್ಲೂ ಕೂಡ ಅದು ಬಾಹಿರ, ಅದು ನಿಷೇಧ, ಅದರಲ್ಲಿ 2 ಮಾತುಗಳಿಲ್ಲ. ಹಾಗಾಗಿ ಯಾರು ಕೂಡ ಆತನನ್ನ ಸಮರ್ಥನೆ ಮಾಡುವಂತದ್ದಿಲ್ಲ. ಜೊತೆಗೆ ಇಲ್ಲಿ ಅನೇಕ ಕಮೆಂಟ್ಸ್ಗಳು, ಅನೇಕ ಕರೆಗಳು ಬರ್ತಾ ಇದೆ. ನಾನು ಕೆಲವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಈ ಒಂದು ಗೊಂದಲ ಉಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ. ಹರಿಣಿ ಕುಲಲ್ ಅವರು ಕೇಳಿದ್ದಾರೆ, ನಿತಿನ್ ಅವರೇ ಕಾಲ್ ಮಾಡಿದವರಿಗೆ ಸರಿಯಾಗಿ ಮಾತನಾಡಲು ಅವಕಾಶ ಕೊಡಿ ಅಂತ. ಎಸ್, ಮಾತನಾಡಲಿಕ್ಕೆ ಅವಕಾಶ ಕೊಡ್ತೇನೆ ಮೇಡಮ್, ಆದ್ರೆ ಸಮಯದ ಅಭಾವ ಅನ್ನುವಂಥದ್ದಿದೆ. 1 ಗಂಟೆಗಳ ಕಾಲ ಕಾರ್ಯಕ್ರಮ, 2 ಗಂಟೆಗಳ ಕಾಲ ಕಾರ್ಯಕ್ರಮ ನಾವು ಈಗ ಮಾಡ್ತಾ ಇದ್ದೇವೆ. ಕಾರಣ
4 ಜನ ಗಣ್ಯ ವ್ಯಕ್ತಿಗಳಿದ್ದಾರೆ, ಅತಿಥಿಗಳಿದ್ದಾರೆ. ಇಲ್ಲಿ ವಿಚಾರ ವಿಮರ್ಶೆ ಆಗ್ಬೇಕು. ನಾನು ಆಗ್ಲೇ ಹೇಳಿದೆ, ವಿಚಾರ ವಿಮರ್ಶೆ ಆಗ್ಬೇಕು, ಸತ್ಯಾನ್ವೇಷಣೆ ಆಗ್ಬೇಕು. ಇಲ್ಲಿ ಯಾವುದೇ ರೀತಿಯ ಒನ್ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಜೊತೆಗೆ ಇನ್ನೊಂದ್ ಕಡೆ ಇನ್ನೊಬ್ರು ಕೇಳಿದ್ದಾರೆ, ಏನೋ ನಿತಿನ್ ಅವರೇ ರಾಜಕೀಯ ಮಾಡಬೇಡಿ. ನಾನು ಯಾವ ಬಿಜೆಪಿ, ಯಾವ ಕಾಂಗ್ರೆಸ್, ಯಾವ JDS ನವನು ಗೊತ್ತಿಲ್ಲ ನನಗೆ. ಯಾರು ನನ್ಗೆ ಯಾರ ರಾಜಕೀಯ ಪಕ್ಷದವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ ಯಾರ ರಾಜಕೀಯ ಪಕ್ಷದಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲಿ ರಾಜಕೀಯ ಆಗ್ತಾ ಇದೆ ನಂಗೆ ಗೊತ್ತಿಲ್ಲ. ನನ್ಗೆ ಇಲ್ಲಿ ಕಾಳಜಿ ಇರುವಂತದ್ದು ನನ್ನ ಧರ್ಮ ಅಥವಾ ನಮ್ಮ ಧರ್ಮ ಅಥವಾ ನಮ್ಮ ಸಂಸ್ಕೃತಿ, ನಾನು ನಂಬುವಂತಹ ಕಾರ್ಣಿಕ ಶಕ್ತಿ ಅಜ್ಜನ ಮೇಲೆ ಮಾತ್ರ. ಅಜ್ಜನ ಹೆಸರನ್ನು ಇಟ್ಕೊಂಡು ಯಾರು ದುರ್ಲಾಭವನ್ನ ಪಡಿತಾರೆ, ಯಾರು ಲಾಭವನ್ನ ಪಡಬೇಕು ಅಂತ ಇದ್ದಾರೆ. ಸೊ ಅಂತವರಿಗೋಸ್ಕರ ನನ್ನ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಧಿಕ್ಕಾರ ಇದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಜಾಗೃತಿಯಾಗಿ ಕಟ್ಸಲೆ ಕೊಟ್ಟು ಪೋಸ್ ಕೊಟ್ಟಂತವರಿಗೆ ಜಾಗೃತಿ ಕೊಟ್ಟಂತಹ ಪ್ರಾಮಾಣಿಕ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾಗ ನಾವು ನೇರವಾಗಿ ಮಾತಾಡಬೇಕು. ಇಲ್ಲಿ ಫಿಲ್ಟರ್ಗಳಿಲ್ಲ, ಫಿಲ್ಟರ್ ಇಲ್ಲದೆ ನಾವು ಮಾತಾಡುವವರು ನೇರವಾಗಿ. ಅಂಡ್ ಎಸ್, ಯಾರು ಮಾತಾಡುವವರು ಇದ್ದಾರೆ ಮಾತನಾಡಿ. ಅಂತದ ನಂತರ ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ, ತಮ್ಗಳಿಗೂ ಕೂಡ ಕೇಳಬೇಕು. ಜೊತೆಗೆ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ನನ್ನ ಕಾಳಜಿ ಇರುವಂತ ಇಲ್ಲಿ ಧರ್ಮ ಜಾಗೃತಿ ಆಗಬೇಕು, ಜೊತೆಗೆ ಇಂಥ ವಿಕೃತಿ ಕೊನೆ ಆಗಬೇಕು. ನಾಟ್ ಓನ್ಲಿ ದಿಸ್ ಒನ್, ಈ ವಿಡಿಯೋಗಳನ್ನ ನೋಡಿ ನಮ್ಮವರೇ ಮಾಡಿದವರು. ಎಸ್, ವಿಡಿಯೋಗಳನ್ನ ಹಾಕಿ ಅಣ್ಣ. ಎಸ್, ನಮ್ಗಳಿಗೆ ರಾಜಕೀಯ ಮಾಡಿ ಗೊತ್ತಿಲ್ಲ, ಸತ್ಯವನ್ನ ಮಾತ್ರ ಜನರ ಮುಂದೆ ಇಡುವಂಥದ್ದು ಗೊತ್ತಿರುವಂಥದ್ದು. ಹಾಗಾಗಿ ನಾನು ಈ ದೃಶ್ಯಾವಳಿಗಳನ್ನ ಪ್ಲೇ ಮಾಡಿರುವಂಥದ್ದು. ಅಲ್ಲಿ ಎಲ್ಲ ಬೀಪ್ ಸೌಂಡ್ ಮಾಡ್ತಾ ಇತ್ತು, ಟೀ 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 ಅನ್ನೋದು. ಅದು ಕಂಟಿನ್ಯೂಸ್ ಇತ್ತು. ಯಾಕಂತ ಹೇಳಿದ್ರೆ ಇದು ಅನ್ಯ ಧರ್ಮ ಅಲ್ಲ, ಇದು ನಮ್ಮ ಧರ್ಮದವರು. ಓಕೆ, ನಮ್ಮ ಧರ್ಮದವರೇ ಮಾಡಿರುವಂಥದ್ದು. ಕೈಯಲ್ಲಿ ಬಿಯರ್ ಬಾಟಲ್ ಇಟ್ಕೊಂಡಿದ್ದಾರೆ, ಹಾಕಿ ಸ್ಟಿಕ್ ಇಟ್ಕೊಂಡಿದ್ದಾರೆ. ಹೇಳಿರುವಂತಹ ಮಾತುಗಳು ಕೇಳಿದ್ರೆ ತಾವುಗಳು ಸಾಯ್ತೀರಾ. ಅಷ್ಟು ಅಶ್ಲೀಲವಾಗಿದೆ. ಓಕೆ, ರಾಜಕೀಯ ಬೇಡ, ಧರ್ಮ ಉಳಿಬೇಕು. ಧರ್ಮ ಇದ್ರೆ ತಮ್ಗಳ ರಾಜಕೀಯ. ಓಕೆ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಾಗೃತಿ ಇರುವಂತದ್ದು ಇದ್ರಲ್ಲಿ. ಅದಕ್ಕೋಸ್ಕರ ವಿಕೃತಿಗೆ ಹೊಣೆ ಯಾರು ಅನ್ನುವಂತ ಟೈಟಲ್ ಅನ್ನ ಕೊಟ್ಟಿರುವಂತ ನಮ್ಗೆ ಬೇಕಾಗಿರುವಂತದ್ದು ಇದು ನಿಲ್ಬೇಕು. ಇದು ಒಬ್ಬನ ಮೇಲೆ ಆರೋಪ ಮಾಡಿರುವಂತದಲ್ಲ, ಇಂಥದ್ದೆಲ್ಲ ವಿಕೃತಿಗಳು ನಿಲ್ಬೇಕು. ಅದಕ್ಕೋಸ್ಕರ ಈ ವಿಚಾರ. ಆ ವ್ಯಕ್ತಿಯ ಅಶ್ಲೀಲ ಪದಗಳನ್ನ ತಾವುಗಳು ಕೇಳಿದ್ರೆ, ಇಲ್ಲಿ ಯಾರು ಕಮೆಂಟ್ ಗಳನ್ನ ಹಾಕಿದ್ದೀರಾ ನೋಡಿ. ಒಬ್ರು ಕೇಳಿದ್ದಾರೆ ನನ್ಗೆ, ಏನೋ ಹೊಟ್ಟೆಗೆ ಏನ್ ತಿಂತೀರಾ ಅಂತ ಹೇಳಿ. ಆತನ ವಾಯ್ಸ್ ಕೇಳಿದ್ರೆ ತಾವುಗಳು ಹೊಟ್ಟೆಗೆ ಏನ್ ತಿಂತೀರಾ ಅಂತ ಹೇಳಿ ಮುಟ್ಕೊಂಡು ನೋಡ್ಬೇಕಾಗುತ್ತೆ. ತದನಂತರ ಕೆಲವು ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ. ನಮ್ಮ ವ್ಯವಸ್ಥೆ ಎಲ್ಲಿ ತನಕ ಹೋಗ್ತಾ ಇದೆ ಅನ್ನುವಂಥದ್ದು ಕೆಲವು ದೃಶ್ಯಾವಳಿಗಳು, ಕೆಲವು ಪೋಸ್ಟರ್ಗಳು ಹೋಗ್ತಾ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ನಾನು ಇಡಬೇಕು. ಎಸ್, ಪ್ಲೇ ಮಾಡ್ತಾ ಹೋಗಿ. ಓಕೆ ಓಕೆ, ಸ್ವಲ್ಪ 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 ಮೇಲೆ 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 ಸ್ವಲ್ಪ ಮೇಲೆ ಹೋಗಿ. ಓಕೆ ಓಕೆ ಓಕೆ, ಮೇಲೆ ಹೋಗಿ. ಎಸ್, ಓಕೆ. ಇದನ್ನ ಸ್ವಲ್ಪ ಗಮನಿಸಿ. ಇತ್ತೆದ ಕೆಲವು ಫೋಟೋಗ್ರಾಫರ್ಸ್ನ ಕೇಳಿದು ಫೋಟೋ ಇಂಚದೆತ್ತನ ಮಾತ್ರ ಹಾಕಲು ಪ್ರೊಫೆಷನಲ್ ಫೋಟೋಗ್ರಾಫರ್ ಪನ್ಪುನಂಚಿನ ಫೀಲ್ ಹಾಪುಣ ದುಂಪಲೆ. ಓಕೆ ಓಕೆ, ಒಂದು ತೂವೋಡ ಏನಂಚಿನ ಫೋಟೋ. ನೆಕ್ಸ್ಟ್. ಓಕೆ, ಪೋಲೆ. ಎಸ್, ಮೇಲೆ ಹೋಗಿ. ಎಸ್, ನಿಲ್ಲಿಸಿ. ಸ್ವಲ್ಪ ಝೂಮ್ ಮಾಡಿ. ಎಸ್, ಓಕೆ, ಸ್ವಲ್ಪ ಮೇಲೆ ಹೋಗ್ಲಿ. ಇದು ನೋಡಬೇಕು. ಪ್ರತಿಯೊಬ್ರು ಕೂಡ ರಾಜಕೀಯದ ಬಗ್ಗೆ ಮಾತಾಡುವವರು, ಜೊತೆಗೆ ಧರ್ಮಗಳ ಬಗ್ಗೆ ಮಾತಾಡೋರು, ಇದನ್ನು ಕೂಡ ಸ್ವಲ್ಪ ನೋಡಿ. ಕೊರಗಜ್ಜನ ವೇಷ ಹಾಕಿದ್ದಾರೆ ಅಲ್ಲಿ, ಮುಖದಲ್ಲಿ ಎಲ್ಲವೂ ಕೊರಗಜ್ಜನೇ, ಅದರಲ್ಲಿ ಎರಡು ಮಾತುಗಳಿಲ್ಲ. ವೇಷ ಹಾಕಿದ್ದಾರೆ. ತದನಂತರ ಅಲ್ಲಿ ಪೋಸ್ ಕೊಟ್ಟಂತಹ ಸೀನ್ ನೋಡಿ, ಯಾವ ರೀತಿ ಕೈಗಳನ್ನ ಕಟ್ಟಿಕೊಂಡು ಪೋಸ್ ಕೊಟ್ಟಿದ್ದಾನೆ. ತದನಂತರ ಸ್ವಲ್ಪ ಮೇಲೆ ಹೋಗಿ. ಸ್ವಲ್ಪ ಮೇಲೆ ಹೋಗಿ. ಎಸ್, ಅಲ್ಲೊಂದು ಕೆಳಗಡೆ ನೀವು ನೋಡ್ಬೇಕು, ನಮ್ಮ ಕೊರಗಜ್ಜನ ಜೊತೆ. ಏನು, ಯಾರ ಜೊತೆ ಇವರು ಫೋಟೋ ಹಾಕ್ತಾರೆ? ನಮ್ಮ ಕೊರಗಜ್ಜನ ಜೊತೆ. ಏನು ಅಷ್ಟು ಇವರುಗಳಿಗೆ ಅಲ್ಲ, ಹೇಳಲ್ಲ, ನಿಮ್ಗೆ ಕೋಪ ಬರ್ತದೆ, ಗೊತ್ತಾಯ್ತಾ? ಕೆಳಗೆ ಮಾಡಿ, ಸ್ವಲ್ಪ ಕೆಳಗೆ ಮಾಡಿ. ಓಕೆ, ಅಲ್ಲ, ಅದೊಂದು ಪೋಸ್ ಕೊಡಿ ನೋಡಿ. ಇದು ಪೋಸ್ಗಳು. ಇದು ಆಕ್ಚುಲಿ ಆಗ್ತಾ ಇರುವಂತದ್ದು. ಇದು ನಮ್ಮ ತುಳುನಾಡಿನ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಇರುವಂತದ್ದು ನಮ್ಮ ಧಿಕ್ಕಾರ, ಇದಕ್ಕಿರುವಂತದ್ದು ನಮ್ಮ ಕಾಳಜಿ. ಓಕೆ, ಎಸ್, ಇದು ಸ್ವಲ್ಪ ಕೆಳಗಡೆ. ಓಕೆ ಓಕೆ, ಇದು ಕೊರಗಜ್ಜನ ಒಂದು ಪ್ರತಿಕೃತಿ ಹೊರಗಡೆ ಇದೆ. ಆ ಪ್ರತಿಕೃತಿ ಅಲ್ಲಿ ಏನಾಗುತ್ತೆ, ಯಾರ್ಯಾರು ಬರ್ತಾರೆ, ಏನಾಗುತ್ತೆ ಗೊತ್ತಿಲ್ಲ. ಮೇಲೆ ಹೋಗಿ. ಎಸ್, ಓಕೆ, ಇದು ಹೊರಗಡೆ ಇರುವಂಥ ಪ್ರತಿಕೃತಿ. ಇಲ್ಲಿ ಗರ್ಭಗುಡಿಟ್ ಇಪ್ಪೊಡಾಯಿನ ದೈವನು ರೋಡ್ ಸೈಡ್ ಉಂತವ್ಲಕ ಮಲ್ತಿನ
ನಿಕ್ಲೆಗೆ ಉಡಲ್ ದಿಂಜಿ ಸೊಲ್ಮೇಲು ಪನ್ಪುನಂಚಿನ ಒಂಜಿ ಟ್ರೋಲ್ ಮಲ್ದಿರ ಒಂದು ಪುರ ನಮ್ಮ ಸಂಸ್ಕೃತಿ ನಿಕ್ಲೆ ಇನ್ನೇನು ನಿಕ್ಕಲು ಬಾರಿ ಖುಷಿಟ್ ವ್ಯಕ್ತಪಡಿಸೋನಂಚಿನ ಒಂದು ನನ್ನ ಭಕ್ತಿನಿ ಇಂಚ ಚಿತ್ರ ಬುಡ್ಪಾಯಡ ತೂಪವಲಿಯ ಪನ್ಪುನಂಚಿನ ಕೊರಗಜ್ಜನ ಚಿತ್ರ. ಓಕೆ ನೆಕ್ಸ್ಟ್. ಓಕೆ ಓಕೆ ಎಸ್ ಒಂದೊಂಜಿ ಮಸ್ತ್ ವೈರಲ್ ಆದಿತ್ತು ನಾಪಗ ಅಜ್ಜನ ಒಂಜಿ ಶಾರ್ಟ್ ಫಿಲ್ಮ್ ಟೆಲಿಫಿಲ್ಮ್ ಅತ್ತೆ ಎಟ್ಟೊಂಜಿ ಮೆಸೇಜ್ ಕೊಡ್ತೇರು ಆಂಡ ಆ ಒಂಜಿ ವಿಚಾರ ಬೈದಿನಂಚಿನ ಒಂಜಿ ಅಜ್ಜನ ಒಂಜಿ ವಿಚಾರನ ಮಲ್ತಿನಂಚಿನ ವಿಚಾರ 7 ಕೊಪ್ಪದ ಯಜಮಾನೆ ಭಕ್ತಿರ್ನ ಕಷ್ಟನ ದೂರ ಮಲ್ಪನ ಬೋಡಾದ್ ಮಾಯದ ರೂಪಡ ಬತ್ತಾರ ಎನ್ನ ಅಜ್ಜ ಪನ್ಪುನಂಚಿನ ಈ ಒಂಜಿ ಟ್ರೋಲ್ ಆಯ್ನಂಚಿನ ವಿಚಾರ. ಭಕ್ತಿ ಇತ್ತಿನಲ್ಪ ಶಕ್ತಿ ಇತ್ತಿನ ದೈವ ಕೊರಗಜ್ಜ ಗೊತ್ತಿತ್ತಿನೇ ಅಂಡ ಮುಲ್ಪಪುರ ಆಪುನಂಚಿನ ವಿಚಾರ ಇನ್ನೇನು ತೂನಾಗ ಎಲ್ಲ ಅಂದತ್ತೆ. ಎಸ್ ನೆಕ್ಸ್ಟ್ ಒನ್. ಓಕೆ ಎಸ್ ನೆಕ್ಸ್ಟ್ ಒನ್. ಓಕೆ ಒಂಜಿ ಸೆಲ್ಫಿ ಇತ್ತೆ ಭಾರಿ ಮಲ್ಲ ಮಟ್ಟಡ ಒಂದು ಪುನಿ ನಮ್ಮ ಕ್ಷೇತ್ರಡಪುರ ದೈವದ ಕಲಟ ನಮ್ಮ ತೂವೊಂದು ಪುನಾಗ ಅವ್ಲು ನೇಮ ಕೋಲ ಒಂದಿತ್ತಿನ ಸೆಲ್ಫಿ ಬದ್ದೆಪ್ಪು ನಂಚಿನ ದೈವಲೆಡ ಸೆಲ್ಫಿ ದೆತ್ತದು ಆ ಸೆಲ್ಫಿನ್ ಪಾಡ್ ನಂಚಿನ ತೂವೊಂದುಲ್ಲಾರ ಎಂಚ ಸೆಲ್ಫಿ ದೆತ್ತೊಂದುಲ್ಲೇರೆ. ಓಕೆ ಓಕೆ ಒಂದು ನಮ್ಮ ಧಾರ್ಮಿಕ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ? ಹೌದು. ಎಲ್ಲಿ ನಮ್ಮವರು ಮಾಡಿದ್ರೆ ಸರಿ, ಇನ್ನೊಬ್ಬರು ಮಾಡಿದ್ರೆ ತಪ್ಪು ಅಂತ ಈ ನೀತಿ ನಿಂತ್ರೆ ಮಾತ್ರ ಈ ನಮ್ಮ ಸಮುದಾಯ ಏನು ಹಿಂದೂ ಸಮುದಾಯ ಆಗ್ಲಿ ಮುಸ್ಲಿಂ ಸಮುದಾಯ ಆಗ್ಲಿ ಉಳಿಬೇಕಾದ್ರೆ ನಮ್ಮ ತಪ್ಪುಗಳನ್ನ ತಿದ್ದುವಂತ ಪ್ರಯತ್ನ ಪ್ರಥಮ ಆಗ್ಬೇಕು. ಅದು ಮುಸ್ಲಿಮರ ಅದಕ್ಕೆ ನಾನು ಪ್ರಥಮವಾಗಿ ನಮ್ಮ ಧಾರ್ಮಿಕ ಮುಖಂಡರನ್ನ ಎದುರಿಟ್ಟಿದ್ದೇನೆ. ಅಲ್ಲ, ನೀವು ನಿಮ್ಮ ಧಾರ್ಮಿಕ ಮಾಡಿದಿರಿ, ನಮ್ಮ ಸಹ ಹೋರಾಟ ಇದೆ. ಅವನು ಮಾಡುವುದರ ಮುಖಾಂತರ ಆದ್ರೂ ನಮಗೆ ಬುದ್ಧಿ ಬರಲಿ. ನಮ್ಮ ವಿಡಿಯೋದ ವಿಷಯ ಬಂಡೇರು, ಮಾಧ್ಯಮದ ವಿಷಯ ಬಂಡೇರು. ಮಾಧ್ಯಮ ನೇಮೋಡು ಕೋಲೋಡು ನಾಗಮಂಡಲೋಡು ಪ್ರತಿ ಒಂಜೇಟ್ಲ ಮಾಧ್ಯಮನು ಎಲ್ಲ ಮಲ್ಪೋಡು ಐಕ್ ಕಣೇರ ಬಲ್ಲಿಂದ ಅಪಗ ಭೂತ ಕಟ್ಟು ನಕಲು ಅವೇನು ಮಾಧ್ಯಮ ಪಾಡ್ಲೆ ಅವೇನು ಎಂಕ್ಲೆ ಪ್ರಚಾರ ಕೊರ್ಲೆ ಬಂಡದು ಅಪಗ ಮಲ್ಪಾವ ನಕಲು ಅಲ್ಪ ಇಂಚಪ್ಪೋಡು ಮಾಧ್ಯಮ ಆ ದೈವನು ಕನವಡ ಬರ್ಚ ಅನ್ನೇ ಬಲ್ಲೆಕ ಕುತ್ತಾರಡೆ ಖಾಲಿ ಕಲ್ಲಲ ಬಾನದ ಬಲ್ಪುಡ್ಲ ಮಾತ್ರ ತನಿಯಾಗ ಅವಳು ಕೋಲಾಪಿನಿ ಖಾಲಿ ಪಡೆ ಕಲ್ಲಲ ಆಯನ ಬೊಕ್ಕ ಬಾನದ ಬಲ್ಪುಡ್ಲ ಖಾಲಿ ದೀಪ ಸಮೇತ ಬತ್ತಾಯರಜ್ಜಿ ಅವೇ ಸಂಪ್ರದಾಯ ಹಿರಿಯಾಕುಲು ಕಟ್ಟಪಾಡು ಮಲ್ತೊಂಬತ್ತೆಲ್ಲ ನಮ್ಮ ಕುಲ ಅವೇನು ಬಕ್ಕ ಮುಂದೆರ್ಸೊಂದು ಬೋಪಿನಿ ಬಕ್ಕ ಇನ್ನ ಟ್ಯೂಬ್ ಲೈಟ್ ಮಿನಿಚರ್ ಬೆಡಿ ಮರ್ದು ಬಾಕಿದ ಇರ್ಬಾರ್ಲಕ ದಾಮ್ ದುಮ್ ಮಲ್ತೊಂಬೋದು ವಿಡಿಯೋನ ಆತೆ ಸರ್ ಇತ್ತ ಪೇಜ್ ಅವರು ಸರ್ ತೂವೊಂದು ಬರ್ತಾರೆ ಅಲ್ಪ ಕೊರಗಜ್ಜನ ವೇಷಲ ಪಾರ್ದೆ ದಾಯ ಪನಗ ಈ ವಿಚಾರ ದಾಯ ಕಾಳಜಿ ಪನಂದುಲ್ಲ ಪನಗ ಇತ್ತ ಅವಳು ದಾದ ಅಂಡಿತ್ತೆ ನಮ್ಮ ಬಣ್ಣಗಾರಿಕೆದ ಬಗ್ಗೆ ಪಾತೀರಾ ಮುಟ್ಟಳದ ಬಗ್ಗೆ ಪಾತೀರಾ ಅಂಡ ಅವಳು ಊರಿ ಜವನ್ನಿ ಶೋಕುಡು ಅಜ್ಜನ ವೇಷನೆ ಅದೊಂದು ಪಂಡ ಯಾಪ ಸೋಷಿಯಲ್ ಮೀಡಿಯಾ ಡೆವಲಪ್ ಒಂದು ಪೋಂಡ ಅಪ್ಪಗ ಒಂದು ಪುರ ವಿಕೃತಿಯ ಒಂದು ಬತ್ತನು ಸೋಷಿಯಲ್ ಮೀಡಿಯಾ ಅಂದ ಪಂಡ ಇರ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಂದು ಪುರ ದಾದ ಉಂಡ ಅವು ಆನಾಗ ದಾದ ಅನ್ಪಂಡ ಪ್ರತಿ ಒರಿಯಾಗಲೂ ಅಂಗಲಪ್ಪ ದೈವದ ಕಡೆಗೆ ಪೋಯಿ ಸಾತಿಗೇನೆ ಆ ದೈವ ಪಂಪಿನ ದುಂಬ ಇಂಚ ಮೊಬೈಲ್ ಪತ್ತೊಂದು ಆ ಚಿತ್ರ ದೆಪ್ಪರ್ಸೋ ಮಾಡ್ಕೊ ಅವ ದೆತ್ತಿ ಸಾತಿಗೆ ಆ ದೆತ್ತದ ಇಮ್ಮಿಡಿಯೇಟ್ ಕೂಡ ಜನಕ್ಕೆ ಸಣ್ಣ ಮಲ್ತದಾಂಡೆ ವಿಂಚಿತ್ರ ಮಲ್ತದಾನಾಗ ದಾದ ಅನ್ನಂದ ಅಲ್ಪ ಎಂಚಿನ ಆಪುಂಡು ಇತ್ತ ಒಂತ ಕಡಿಮೆ ಆಗ್ತದೆ ಇಜ್ಜಿಂಡ ಒಂಜಿ ಗುಳಿಗನ ಕೋರಿ ತಿನ್ಪಿನ ಗುಳಿಗನ ಅಬತ್ತಾರದ ಗುಳಿಗನ ರಾಪವನ ಗುಳಿಗೆ ಸುತ್ತ ಬರ್ದ ಎಣ್ಣೆ ಗೊರ್ಪಿನ ಬೋಟ್ರ ತಾವೊಂದು ಭಯಂಕರ ಟ್ರೋಲ ಓದುತ್ತಲು ಆಂಡ್ ಇತ್ತಂತ ಕಡಿಮೆ ಆತನ ಗುಳಿಗನ ತೆಪ್ಪೇರ್ನೆ ಬಲ್ಲಿ ಬಂದು ಆಡಳಿತ ಮಂಡಳದ ಮಲ್ತಿನ ಅವರ ಕಡಿಮೆ ಆತನ ನಿನ್ನ ಅಂಚೆನೆ ಮಲ್ಪೋಲಿ ಖಂಡಿತ ಇವೆಲ್ಲ ದೈವದ ಕಾಲಕ್ಕೆ ಅಂಗನಗಿಯರ್ ಬರ್ಪೇರ ಅಕುಲು ನಿಕಲ ಮೊಬೈಲ್ ಡತ್ತನ ಫೋಟೋಗ್ರಫಿ ಆದ ಮಲ್ಪೇರ ಬಲ್ಲಿ ಒಂಜಿ ವೇಳೆ ಮಲ್ಪುಡುಂದಾಂಡ ಅಕಲೆ ದಾಖಲೆಗೆ ಬೋಡುಂದಾಂಡ ಆಡಳಿತ ಮಂಡಳದ ಒಂಜಿ ಕ್ಯಾಮರಾ ಪತ್ತೊಂದು ಅದು ದೂರ ಮಲ್ಪೋಲಿ ವಿನಃ ಬಾಕಿದ ಮೊಬೈಲ್ ಬರೋದು ಖಂಡಿತ ಮಲ್ಪೇರ ಬಲ್ಲಿ ದೈವಾರಾಧನೆಗೆ ದಾಖಲೆ ಪನ್ಪುಣ ವಿಷಯ ಪುಸ್ತಕ ಲಜ್ಜೆ ಮಸ್ತ ಕೊಡ್ದು ಇತ ದುಮ್ಮು ಮಾತ ಹಿರಿಯಾಕಲ್ ಬನ್ನಾಗ ದೈವದ ಭಂಡಾರ ಬನ್ನಾಗ ದೈವದ ನೇಮ ಲಕ್ಕದು ಅಂತನಾಗ ದೇವರ ತೇರಿಗೆ ಹೋನಾಗ ಮಾತ ಈ ಪರಿಸ್ಥಿತಿ ಉಪ್ಪೊಂಡಿದ್ದೇನೆ ಗೊತ್ತಾನೆ ಇತ್ತ ಪುರ ರೋಗಿ ಲೆಕ್ಕ ಈ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಪ್ರತಿ ವರೆಯಾಗಲೇ ಇರಗ ಕೈ ಮುಗಿ ರೋಗಿ ಲೆಕ್ಕ ಈ ಒಂದು ಪೊಸಿಷನ್ ತೋರ್ದಂಡ ನಮ್ಮ ಮನೋಸ್ಥಿತಿ ಏರಣ ಒಂಜಿ ಪೋದು ಮುಟ್ಟಲ ದೀಟಿ ಬೆಟ್ಟಿಗೆ ಆತನ ದಾನವಂತಿ ಬೆಟ್ಟಿಗೆ ಪನ್ನಾಗ ನಮ್ಮ
ಏತ ತತ್ತದ ನಮ್ಮಕ್ಕಳಿಗೆ ದಾಯ ಈ ವಿಷಯ ಬತ್ತನಿಗೆ ಅನ್ನಾಗ ఆయన ಖಂಡಿತ ಓಲ್ಲ ನಮ್ಮ 5 ವರ್ಷ ಜನ ನಂಗೆ ಬದಲಾವಣೆಗೊಂದು ಅವಕಾಶ ಇಂಚ ವಿಕೃತ ರೋಗಿ ಲೆಕ್ಕ ನಮ್ಮ ಫೋಟೋದೆಪ್ಪ ನಮ್ಮ ಕೈ ಮುಗಿಪುನೇಪ ನಮ್ಮ ದೇವರ ಪಾತ್ರವನ್ನೇಪ ನಮ್ಮ ಭಾವನೆ ಒಲುಪ್ಪು ಅತನ ಉದಯನ ದೆತ್ತದಿರ್ದಾದವನ್ ಪೋರ್ಸರಿ ದೇವರನ್ನು ನಂಬುಯಾ ನಂಬದಿರು ದೇವರು ನಿನ್ನನ್ನು ನಂಬುವಂತಿರಲಿ ನಮ್ಮನ್ ದೇವರು ನಂಬಿರಪ್ಪನೆ ಯಾರಿಗೆ ಇನಿ ವಿಕೃತ ನಮ್ಮ ಇಲ್ಲಲು ನಮ್ಮ ಜಾಲ್ಡ್ ನಮ್ಮ ಮನಸ್ಸು ನಮ್ಮ ಕೈಯಾರೆ ಇನಿ ಬಲ್ಲ ಇನ್ನಾವುದುಂಡು ಐನು ಉಂಟಾವడంತಿನ ಕೆಲಸ ಉಂಡಂಕತ್ತೆ ಆತೆ ఎక్కడ పల్లెక ఆ వ్యక్తి నాకు లాదు పడ అత ఆ సముదాయ దెట్టాడు మాతెరెగ్లైట్ బేనాపి లెక్క ఎక్కడ సార పల్లెక ఒరి తప్పు మల్తేంద ఆ జాతి కులొట్టు ಮಾತೆರೆಲ್ಲ ನಮ್ಮ ಬಿರಲ್ ತೋಜಾರ್ಲ ಅಪ್ಪಜಿ ఆయన ಪ್ರಾರಬ್ಧದ ಕರ್ಮೋಡ ಆನಿಗಾನಗ ఆయన ತರೆಟ್ಲ ಇಜ್ಜಾನ್ ಸರ್ ಬಲ್ಲಕ ತೋಜು ಇಂಚ ಆಪುಣು ಯಾನ್ ಮುಟ್ಟಲದಿಂದ ಕುಂಟಬಾಡ್ನ ಕರಿಬೂಜಿನ ಅಂಚಿನ ಮಾತ ಬರ್ಪುಣಂದು ಆಯ ತನ್ನ ಮನಸ್ಸು ಎನ್ನಿದಲೆಪ್ಪೆ ಕಟ್ಟಡ ಬಲ್ಲಕ తెలిపార్ల గొత్తుండు మరల కట్టార్ల గొత్తుండు గులిపార్ల గొత్తుండు ఇంక కుడారు దాద మల్పోడుంగులు అంచే బల్లక ఆయ అంచనే ప్రారంభದ కర్మోడ అవు బరే అన్న ఓల మనసరి ఇత్తనుండ ఆయ నెత్తెర కక్కేర్ని ಆಯ ಓಲಂಡಲ ಉದ್ದೇಶಪೂರ್ವಕವಾದ ಅಜ್ಜನ ನಿಂದಿಸವನೇ ಬೇಲೆಂದಂಡ ಇರೆಗಾವು ನಿಜವಾಯಿನ ಜಾತಿ ಜನಾಂಗ ಕೊರಗ ಜನಾಂಗೋ ನಾವಾಡು ಕೊರಗ ತನಿಯನಾವಾಡು ನಮ್ಮ ತುಳುನಾಡದ ಶಕ್ತಿನ ಪರಮಾತ್ಮನಾವಾಡು ಆಯ ಬೋಡುಂದೆ ಅಂಚೆನ ಒಂಜಿ ಕೃತ್ಯ ಮಲ್ಪೋಡುಂದೆ ಮಲ್ತದೇಡ ಆಯ ಶಿಕ್ಷೆ ಒಂಜಿ ತಿಂಗಳ ತಿಂಪೆ ತಿಂಪೆ ತಿಪ್ಪೆನೆ ಎಂಕುಲ ಒಂಜಿ ಗ್ರಾಮ ದೈವದ ಗುಡಚಾಮುಂಡಿಗೆ ಸಂಬಂಧಪಟ್ಟದ 7 ನೇಮೋಡು ಕಾಲಿ ಒಂಜಿ ದೈವದ ಅನಿಶೃಂಗಾರದ ಎಂಕುಲ ಒಂಜಿ ಜನರ್ ಎಂಕುಲ ಒಂಜಿ ಫ್ಯಾಮಿಲಿ ಲೆಕ್ಕ ಎಂಕುಲು ತೂಪ ದಾಯ ಗೊತ್ತುಂಡೆ ದೈವವನ್ನು ಪ್ರೀತಿ ಮನ್ಪುನಾಯನು ಒಂಜಿ ಸಾಂಪ್ರದಾಯಿಕ ದೈವನ ಅರ್ಥಕಾನೆ ದೈವನ ಒಂಜಿ ಅಲಂಕಾರ ಮನ್ಪುನಾಯನು ಎಂಕುಲು ಏತು ಶೋಕ ತೂಪ ಎಂಕುಲು ಬೇರೆ ಗೊತ್ತುಂಡೆ ದಾಯ ಗೊತ್ತುಂಡೆ ಎಂಕಲಿಗೆ ಅವು ಇನಿ ಆಸ್ತಿ ಅವು ಇನಿ ಅಂತಿನ ಒಂಜಿ ಜವನಿರುತ್ತೇರ್ನಾಂಡ ದೈವಾರಾಧನೆದ ಆಸ್ತಿ ಅವು ಇನಿ ದೈವಾರಾಧನೆ ಖಾಲಿ ಕಟ್ಟಣಕ್ಕೆ ಲಂಚ ಮನ್ಪೇರ್ನತ್ತು ನಮ್ಮ ಆಡಳಿತ ವರ್ಗದಾಗಲ ಅನುಭವ ಉಂಟು ಬೊಂಬೈಡುಗುಳ್ಳದು ಕೈಲ್ಗಡ್ಪುಣತ್ತು ಬೊಂಬೈಡುಗುಳ್ಳದು ಪರಿಸ್ಥಿತಿ ಮಣ್ಣತ್ತು ಅತ್ರ ಓಲ ಪಿದಾಯಗುಳ್ಳದು ಮಣ್ಣೋಡತ್ತು ಆಯಪೋದು ಆಯ ಅನುಭವ ತೋಡು ಅನುಭವಕ್ಕೋಸ್ಕರ ಓಲ ಲಡೆಯ ಒಂದು ಜಿ ಆಡಳಿತ ಬೋಡದ ಲಡೆಯ ಒಂದು ನಿತಿನ್ರತ್ತೆ ಇನಿ ಇಂಚಿನ ಮಸ್ತ್ ವಿಚಾರಣದ ಬಗ್ಗೆ ಧ್ವನಿದೆತ್ತ ನಮ್ಮ ಇನಿ ಈ ಖಾಲಿ ಒಂಜಿ ಈ ಸ್ವರಕ್ಕೂ ಬೋಡದ ದೆತ್ತನೇನು ಇನಿ ಮಸ್ತ್ ದಿಗಡ ದೈವಾರಾಧನೆಗೆ ಕೊರತೆಯಲ್ಲಿ ಬರ್ತನೆ ಭಂಡಾರದ ನ್ಯಾಯದ ವಿಚಾರ ಏರ್ಲ ಚರ್ಚೆ ಅಜ್ಜಿ ಭಾರಿ ಮಲ್ಲ ಗಂಭೀರ ಚರ್ಚೆ ಉಳ್ಳಾಲ್ತಿನ ಪೋಯಿನ ಭಂಡಾರ ಪಿರಬೈಜ್ಜಿ ಐಕ ಬೋಡದ ಆಂಡಲ ಇನಿಲ ಬೈಜ್ಜಿ ಐಕ ಧ್ವನಿದೆತ್ತಿದ್ದೀರಿ ಏರ್ಲ ಸ್ವರದೆ ಇಜ್ಜೇರಿ ನಮದೆತ್ತದ ಪದವಿನಂಗಡದ ಕೊರಗಜ್ಜನ ಡಬ್ಬಿ ಕೈವಾಡಿಯೇರು ಐದೊಕ ನಂದಿಗುಡ್ಡೇಡು ಬೊರ್ಚಾಂದ ಮುರಣಿ ಮಲ್ತೇರು ಎತೋ ಜಾಗಲೇಡು ಉಡುಪಿಡು ಮತ ಕೆಲವು ಘಟನೆಗಳು ಆಡು ಕೊರಗಜ್ಜನನೇ ತಾನೇ ಸಾನ್ನಿಧ್ಯ ವಿಂಚಿತ್ರ ಮತ ಕೃತ್ಯ ಲಾಪಿನಿ ಅವಾಗ ಪರಮಾತ್ಮ ಇಜ್ಜೇನಾ ಉಲ್ಲೇನೆ ತನಿಯ ಇಜ್ಜೇನಾ ತನಿಯ ಇತ್ತಂಡ ಇನಿ ನಮ್ಮ ಕುಡ್ಲದ ಮಾಧ್ಯಮಡು ನಮ್ಮ ಇನಿ ಈಚು ಜನ ಗಣ್ಯಾತಿ ಗಣ್ಯರು ಇನಿ ನಮ್ಮ ಈ ಮನ್ನಡು ಇನಿ ತಾತ ದಿನಕ್ಕೂ ನಮ್ಮ ಒಂದು ಕಾರ್ಯಕ್ರಮ ಮಲ್ತದಿನಿ ಅಂದನ್ನಂಡ ಎಂಕುಲು ಆರಾಧನೆ ಮಲ್ತದ ಇಡೀ ತುಳುವೇರು ಆರಾಧನೆ ಮಲ್ತ ಸ್ವಾಮಿ ತನಿಯ ಅಂದ ಕೈ ಮುಗಿನ ಅಂದನ್ನಂಡ ನೆತ್ತ ಒಂಜಿ ಪ್ರತಿಫಲನು ತೆರಿಪಾದ ಕೊರ್ಪೆ ಬಂಪಿನ ವಿಶ್ವಾಸಡು ಅಮ್ಮನಂದ್ರು ನನ್ನದು ಕೇಂಡ ಅಕುಲು ಒಂಜಿ ಧರ್ಮ ಅವಾಡು ಅಕುಲೆ ಆರಾಧನೆ ಮಲ್ಪನ ಕ್ಷೇತ್ರಗಳು ನಮ್ಮಡ ತುಳುನಾಡು ಮುಸ್ಲಿಂ ಧರ್ಮದ ಅಕುಲೆ ಕೊರಗಜ್ಜನ ಆರಾಧನೆ ಮಲ್ಪನ ಕ್ಷೇತ್ರ ಉಂಟು ಮುಸ್ಲಿಮಾನ್ ಜನಾಂಗದಕ್ಕೆಲ್ಲ ಅಜ್ಜಗ ಕೋಲನೆ ಹಾಪುಣ ಅಗೇಲ ಹಾಪುಣ ಅವತ್ತನ್ನು ಅಕುಲು ಪ್ರಶ್ನೆಗೆ ಬರ್ತೀನಿ ನಮ್ಮ ತುಳುವೇರಾಂಡಲ ಕಡಿಮೆ ಮುಸ್ಲಿಮಾನ್ ಜನಾಂಗ ಕೊಂಜೋರು ಸಮೇತ ಗೋಸ ಮಾಡುದು ಕೋಲ ಕೊಡ್ದು ಪೂರಣ ಮಲ್ಪೆ ಅಪ್ಪ ನಮ್ಮ ವಿಕೃತ ಮನಸ್ಸಿലേക്ക് ಪಲ್ಲಿದ ಗುರುಕುಲ ಅನ್ನಂಡಲ ಎಂಕುಲು ಕೊರ್ನಂಡ ಉರ್ಕು ಚೀಟಾಪುಜಿ ತನಿಯನ ಒಂಜಿ ಪ್ರಸಾದ ಕೈಯೇರಿದ ಕೊರ್ನೇನೆ ಕಾಂಡೇರಿದ ಬೈಯಾಗ ತನಿಯ ಮಲ್ತು ತೋಜ ನಿಜವಾದ ಸಾಮರಸ್ಯ ಉಂಡೆ ಅಜಿಲ ಮುಗರದ ಪಲ್ಲಿಗುಂಡು ನೆಕ್ಕೊಂಡು ಉದ್ಯಾನ ಮಾಡೋಡುಂಡು ಇದೇ ಕಿರಂಬಾಯಿ ಚರ್ಚೆಡ್ ಈ ಸಾಮರಸ್ಯ ನಾನು ಕೇಳುವುದಿಲ್ಲ ಯಾವುದೇ ರೀತಿಯಲ್ಲಿ ದುರುಪಯೋಗ ಪಡಿಸಿ ನಾವು ಸಾಮರಸ್ಯವನ್ನ ಮನಶಾಂತಿಯನ್ನ ಕೆಡುವಂತಾಗ್ಲಿ ವಸ್ತುಸ್ಥಿತಿಯ ಬಗ್ಗೆ ಚರ್ಚೆ ಆಗ್ಲಿ ವಸ್ತುಸ್ಥಿತಿಯ ಬಗ್ಗೆ ಅದಕ್ಕೆ ಅಧ್ಯಯನ ಆಗ್ಲಿ ಏನ್ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸಾಮರಸ್ಯಕ್ಕೂ ದೈವಾರಾಧನೆಗೂ ನಂಟಿದೆ
ಇತರ ಏತೋದಿಗರಿತ ಮೇರೆ ಗೊತ್ತಪ್ಪು ಬೆಡಿ ಮಾರ್ತೆಗೆ ಬುಡಪ್ಪನಂಚಿನ ಸಾಹೇಬರು ಪಂಚಾಯತಿಗೆ ಇರೋದು ಸೂಕೊನೋದು ಅಡ್ಡ ಕೊಡ್ದುಕೊನೋದು ಪೊತ್ತಾವಣಿ ನಮ್ಮ ತೋಪನ ಅಪ್ಪ ಈ ಎಂಚಾನೆ ನಮ್ಮ ವಿರೋಧ ಸಭಾ ನಮ್ಮ ಏತೋ ಜನ ಇನಿ ಮುಸ್ಲಿಂ ಕುಟುಂಬ ಕಂಬಲ ಅಭಿಮಾನಿಗಳು లేరు ఎరువు గిడప్పనకులు లేరు తోటగండదకులు లేరు పెద్ద సంకునకులు లేరు ముట్టలేది బెంపునకులు లేరు ఇని దైవార యక్షగానలు లేరు దైవ నమ్మునకులు లేరు ఇందే ఇనిలపురని ఆరిక ನಮ್ಮ ಮುಲ್ತ ಅಲ್ಪಂಜಿ ಕಂಬಳ ಪಾಸೋದೇರಲೊಂದು ಜಪ್ಪೆರೆತ್ತನೆ ಅರಿಮೈಲ್ದ ಕಂಬಳಾಗ ಮಮ್ಮದ ಏರೊಂಜಿ ಏಳು ಜತ್ತನೆ ವಾಕಲ್ ಜತ್ತನೆ ಇನಿ ಎಂಕುಲು ದಾಯ ಗೊತ್ತುಂಡಿ ಇರೇಗ ಮುಲ್ತ ಸಾಮರಸ್ಯವನ್ನು ಒರಿಪಿನ ಉದ್ದೇಶವನ್ನು ಪನ್ಪತ್ತಂದೆ ಮುಸ್ಲಿಂ ಆವಡೆ ಅತ್ತನ ಬುಕ್ಕೋರಿ ಆವಡೆ ಏರೇ ಧರ್ಮದ ಆವಡೆ ನಮ್ಮ ಈ ದೈವಾರಾಧನೆ ನಿಂದಿಸ ಎನ್ನಾಂಡ ಆಯನ ಎಂಕುಲು ಬುಡ್ಪುಲೆ ಕಲಜ್ಜಿ ಎಂಕುಲು ಆಗ್ಲಿ ಗೌರವಿಸುವ ಪ್ರಯತ್ನ ಮಾಡ್ತಾರೆ ನಿಜ ನಿಜ ಈ ವಿಚಾರ ಪನ್ನಾಗ ಕಂಬಳದ ವಿಚಾರ ಬತ್ತು ದೈವದ ವಿಚಾರ ಪನ್ನಾಗ ಕೊರಗಜ್ಜನ ಭಕ್ತಿಯರು ಕೊರಗಜ್ಜನ ಆರಾಧಕರು ಕಾಸಿಂ ಸಾಹೇಬರು ನಮ್ಮ ಪಡುಬಿದ್ರದ ಸೈಡ್ ಪೋಣಗ ನಮ್ಮ ಅಲಂಕಾರ ಕೈಟ್ರೆ ಮಾತ್ರ ಕೊರಗಜ್ಜ ನಂಬುನೇ ಬಡಕೆ ಮರ್ಗಿರೋ ಕ್ಷೇತ್ರ ಉಂಟು ಮುಸ್ಲಿಂ ಸಮುದಾಯ ಕಾಸಿಂ ಸಾಹೇಬರು ಈರೇಬಹುದು ಅವಡ ಅವನ ಪಾತ್ರದ ಅಜ್ಜನ ಸಾನ್ನಿಧ್ಯೋಡು ಈರೇಬಹುದು ನಿಜ ಕಾಸಿಂ ಸಾಹೇಬ್ ಪೋದು ಪಾತ್ರದ ಆ ಅಜ್ಜನ ಆರಾಧನೆ ಮಲ್ಪನಾಗ ಅವಂಜಿ ಪರಿಶುದ್ಧమైన ಮನಸ್ಸು ಒಂದು ಆಕ್ಚುಲಿ ನಮಕ್ ಬೋಡಾಪಿನ ವಿಚಾರ ಅಂಡ ಈ ಪ್ರಶ್ನೆ ಮಲ್ತೊಂದು ಅವು ಪ್ರಶ್ನೆ ಮಾಡೋದು ಸಹಜ ಎನ್ನಲ್ಲ ಈ ಕಡೆ ಅನ್ಕೊಂಡ್ಬಂದಾಗ ಅವಳು ಆ ಜವನ್ಯೆಲ್ಲ ಅಲ್ಪ ಅಜ್ಜನ ವೇಷ ಪಾಡ್ದು ಉಂಟುನಾಗ ಅಲ್ಪ ಪೋದು ಫೋಟೋದ ಇದೆ ಅವಿಂದಾಗಿ ನಮ್ಮ ಪ್ರಶ್ನೆ ಮನ್ಪಂಚಿನ ಮನಸ್ಥಿತಿ ನಮಕ್ ಬತ್ತಿಜಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಪಷ್ಟತೆ ಕೊಡ್ತಾ ಇದ್ದಾರೆ ಕರೆಕ್ಟ್ ಅಲ್ಪ ಏಪ ಉಂಟುಂಡಾ ಆಯ್ ಮಲ್ತೆ ಓ ಅಂಚ ಅದು ಪೋಡು ಫೋಟೋ ಶೂಟ್ ಮನ್ಪೋಲಿ ಉಂದಲ್ಲ ಮನ್ಪೋಲಿ ಅಂದತ್ತೆ ಅವಳು ನಮ್ಮ ಪ್ರಶ್ನೆ ಮಲ್ದಿತ್ತು ಅಪ್ಪಗ ನಮ್ಮ ಲಕ್ಕದು ವಾಡ ಇನ್ನು ಇಂಚಿನ ಘಟನೆ ಆತಂದು ಪನ್ಪಂಚಿನ ಒಂದು ಎಲ್ಲಿಯ ವಿಚಾರ ಅಂದತ್ತೆ ಕೆಲವು ಇರೇಗ ಇಂಚಲ ಮತ ಜನಕುಲು ಬಂದ್ಬೇರು ವಾ ದೈವವು ಆಹಾರ ಕೊರಡು ಅವೇ ಕೊರಡು ಅತ್ತ ಇತ್ತೆ ಅವೇನು ಅಸರನ್ನು ಬಿಡ್ದು ಬಂಡೇನು ಕೊರ್ನಂಡ ಪರ್ಪೆ ದೇವಗಿರಿ ಸ್ವಲ್ಪ ದೇವಗಿರಿ ಕನ್ನಸರ ದೀಪಿನ ಬಿಡ್ದು ಅವೇನು ಪೇರು ಕೊರ್ಪೆ ನಿಕ್ ಬಂಡ ಕೊರ್ಪೆ ಆ ಕಟ್ಲೆಗೆ ಎಲ್ಲ ತೂತಿನ ಎಲ್ಲೇನಾ ಅಸರೇ ಬರ್ಪಿನ ಬಂಡನೆ ಬರ್ಪಿನ ಎಲ್ಲ ತೂತಿನ ಎಲ್ಲೇನಾ ಜಗತ್ತಿನ ಅಜ್ಜನ ತೂತಿನ ಎಲ್ಲೇನಾ ಕರಿಗಂಧ ಪಂಪಿನ ಅತ್ಯಂತ ಪವಿತ್ರವಾದ ಗಂಧವು ಕೆಲವರು ದೂರ ಕರಿಗಂಧ ಇಲ್ಲ ಅಜ್ಜ ಗೊಂಜಿ ಕಲ್ಲು ಐನ ಮಿತ್ತೊಂಜಿ ಮುಟ್ಟಾಲೆ ದೀಪನ ಅಂತೀರ ಮುಟ್ಟಾಲೆ ಮಾತ್ರ ಮನ್ಪುಡು ಯಾನಕ್ಕೆ ಇರೇಗೆ ಒಂದು ಇರೇಗೆ ನಮ್ಮ ಒಂಜೆ ಒಂಜಿ ಆಳೆತ್ತಾರ ಕಿಂದೆ ಹೋಗಿ ಮುಲ್ಪನ್ ದಿಗಡು ಪಂಪಾಯನ ಇರೇಗೆ ಪಡ್ಡ ಮೂಡಾಯಿ ಮೋನೆಗೂ ಮಾತ ಅತನ ಉತ್ತರ ಮುಖವಾದ ಉಪ್ಪುಡು ಪಡ್ಡೋಯ್ ಮೋನೆ ತಗಲ ಇರೇ ಕಟ್ಟದ ಮಾರ್ಗ ಉಂಡತ್ತ ಜನ ಸೇರೆ ಬೋಡದ ಇಂಚಿ ಮೋನೆ ವಾರ್ದು ಕೊರಗಜ್ಜನ ಖಂಡಿತ ವಿಡಿಯೋ ಏಳು ಸಾರಿ ತೂತೆ ಸರಿ ಅದು ಇನ್ನಿಲ್ಲ ತೂತೆ ತೂತನ ಉದ್ದೇಶ ಎಂಕಲೆಗೆ ಏರಗ್ಲ ಇನ್ನು ಬಂದು ಪಡ್ತದೆ ಬೇರೆ ಎಂಕಲೆಗಳು ಉಂಟು ಬಟ್ ಯಾನಕ್ಕೆ ಒಂದೇ ಎಷ್ಟೋ ಜನಕ್ಕಲಿಗೆ ವಸ್ತುಸ್ಥಿತಿ ವಿಮರ್ಶೆ ಜಂದೆ ಹಲ ಒಂದುಂಟು ನಿಜ ಸಮಯದ ಲಾಸ್ಟ್ ರೆಡ್ ಕಾಲ್ ದೆಪ್ಪ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಇನ್ನ ಪುದರ್ ಒಲ್ಪಡ್ದೆ ಸರ್ ರಮಾನಂದ ರೈ ತೊಕ್ಕೊಟ್ಟು ನಮಸ್ತೆ ನಮಸ್ತೆ ರಮಾನಂದ ರೈ ಸರ್ ಪಾತಿರ್ಲಿ ಸರ್ ನಿತಿನ್ ಸಲಹೆ ನಮಸ್ಕಾರ 4 ಜನ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಸರ್ ನಮಸ್ತೆ ಸರ್ ಪಾತಿರ್ಲಿ ಸರ್ ಮುಟ್ಟಲೆ ಬೊಕ್ಕ ಕರಿಗಂಧ ನಿನ್ನೆ ಬಂಡಿ ಸಾತಿಗೆ ಅಜ್ಜನೆ ಎನ್ನುದು ನಂಗೆ ಹಿಂದುಲೆ ಪೋಪುಂಡೆ ಇದು ಅಜ್ಜನೆ ನಿಂದೆ ಮಲ್ತೆ ತೋಜಿನ ಒಂಜಿ ಮುಟ್ಟಲೆ ಇತ್ತ ಏರ್ಲ ದಿಬ್ಬುಜೇರು ಇನ್ನೆಕ್ಕು ದುಂಬು ಏರಲ್ಲ ಮುಸ್ಲಿಂ ಚಂದ ಮದಿಮಯ ಮುಟ್ಟಾದೀನ ಉಂಡ ಇಜ್ಜಿ ಅದ ಬೇಲೆ ಕೃಷಿತ ಬೇಲೆ ಹೊಡೆದು ಮುಟ್ಟಲೆ ಮಾತೆಲ್ಲ ದುಂಬು ಜೀವನಿತ್ತೇರಿ ಅಂದ್ರೆ ಇತ್ತೆ ಮುಟ್ಟಲೆ ಕಮ್ಮಿ ಆತನೆ ಮುಟ್ಟಲೇನಿಲ್ಲ ಈ ಡಿಬೇಟ್ ಇಡುಪುಣಿತ್ತೆ ಅತಿ ಮಂದ ಸರಿಯೋ ತಪ್ಪವನ್ನ ವಿಷಯ ತಮ್ಮಣ್ಣ ಸ್ಟ್ರಾಟಜಿ ಎನ್ನೊಂದು ಎಲ್ಲ ರಿಕ್ವೆಸ್ಟ್ ಈ ಡಿಬೇಟ್ ಇಡಿ ನಿನ್ನ ಬಗ್ಗೆ ಮಾತಾಡ್ತಿದ್ರೆ ಬಾಕಿ ನಮ್ಮ ಧಾರ್ಮಿಕತ ಪೂರ ವಿಷಯ ಮಾತ್ರ ಈ ಡಿಬೇಟ್ ಹತ್ತು ಅಲ್ಲ ಯಾನ್ ತಿಳಿನ ಮಟ್ಟಿಗೆ ನಮ್ಮ ಹಿಂದುಲು ಇಂಚೆ ಪೂರ ವೇಷ ಬಾಡ್ ಮಂಗ ತಪ್ಪು ಅವು ಈರು ಬಣ್ಣನ ತಪ್ಪು ಈ ಬಣ್ಣನ ತಪ್ಪು ತಪ್ಪೆ ಐದಾರ ಈ ಮುರಾನಿ ಮಲ್ತ ಮದಿಮೆ ಆ ವೇಷ ಬಾಡ್ ನಾವು ಸಾರಥಿಗ ನಮ್ಮ ಖಂಡನೆ ಮನ್ಪಡತ್ತಂದೆ ಅವು ಸರಿ ನಮ್ಮ ನನ್ನ ಅಭಿಪ್ರಾಯ ಓಕೆ ರಮಣಾಂದ್ರ ರೈ ಸರ್ ಓಕೆ ರಮಣಾಂದ್ರ ರೈ ಸರ್ ಸೊಲ್ಮೇಲು ಸರ್ ಧನ್ಯವಾದ ದಯಮಲ್ತೆ ಕ್ಷಮಿಸೋಡು ಸಮಯದ ಅಭಾವ ಹಂಚೋಂಡು ದಯಮಲ್ತೆ ಕ್ಷಮಿಸೋಡು ದಯಮಲ್ತೆ ರಮಣಾಂದ್ರ ರೈ ಸರ್ ಕಾಲ್ ಮಲ್ತಿನಕ್ಕೆ ಸೊಲ್ಮೇಲು ಸರ್ ಎಂಕಲ ಭಾಗ್ಯಲ್ಲ ಅಂದ್ರೆ ಥ್ಯಾಂಕ್ ಯು ಸರ್
ಅಂಚನೆ ಓಕೆ, ಇನ್ನೊಂದು ಕರೆ ಇದೆ, ಆದ್ರೆ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಯಾಕಂದ್ರೆ ನಾನು ಕೊನೆಯದಾಗಿ ಆ ವ್ಯಕ್ತಿ ಅಂದ್ರೆ ಏನು ಈ ಒಂದು ಕೊರಗಜ್ಜನ ವೇಷವನ್ನ ಹಾಕಿದ್ದಾನೆ ಅನ್ನುವಂಥ ಆರೋಪವನ್ನ ಎದುರಿಸ್ತಾ ಇರುವಂತಹ ವ್ಯಕ್ತಿ, ಆತ ಈ ಬಗ್ಗೆ ಕ್ಷಮೆಯನ್ನ ಕೇಳಿದ್ದಾನೆ. ಇದನ್ನೇ ನಾವು ಹೇಳ್ತಾ ಇರುವಂತದ್ದು, ಕೊರಗಜ್ಜನ ಶಕ್ತಿ ಕಾರಣಿಕದೆದುರು ಓಲಾತ್ ಹಾಯ್ ಸಾರಿ ಕೇನಂದೆ, ಕ್ಷಮೆ ಕೇನಂದೆ, മാപ്പ് നട്ടന്റെ ഓടെ പോപ്പെ മമ്മനച്ചന പാത്തര. സോ മാപ്പ് നട്ടതെ ദാദപന്തെ തുൽബൻ. ഒരു വലിയ വാർത്ത സോഷ്യൽ മീഡിയയിൽ നിറഞ്ഞു നിൽക്കുകയാണ്. ആ വാർത്തയുടെ ആധാരം എന്ന് പറയുന്നത് കൊറക വേഷധാരിയായ പുതിയാപ്പിള ആ ചടങ്ങിൽ പങ്കെടുത്തു എന്നുള്ളതാണ്. ഒരിക്കലും ഒരു പരിഷ്കൃത സമൂഹത്തിന് യോജിച്ച ഒരു പ്രവൃത്തിയല്ല ഈ സുഹൃത്തുക്കൾ ചെയ്തത് എന്നുള്ള ഉത്തമ ബോധ്യത്തോടു കൂടി തന്നെയാണ് ഞാൻ സംസാരിക്കുന്നത്. പക്ഷേ ഒരു തെറ്റ് പറ്റിപ്പോയി. ഒരിക്കൽ പോലും ഒരു സമുദായത്തെ അവഹേളിക്കാനോ, പ്രത്യേകിച്ച് ഹൈന്ദവ സഹോദരന്മാർക്ക് വലിയ രീതിയിലുള്ള അമർഷവും പ്രതിഷേധവും ആ വിഷയത്തിലുണ്ട് എന്ന ബോധ്യത്തിൽ തന്നെ സംസാരിക്കുകയാണ്. ആ കുടുംബത്തിനും അതേപോലെ തന്നെ പുതിയാപ്പിള അടക്കമുള്ള ആളുകൾക്കും ഇക്കാര്യത്തിൽ വലിയ വിഷമമുണ്ടായിട്ടുണ്ട്. അവരുടെ സുഹൃത്തുക്കൾ ചെയ്ത ഒരു ചെറിയ ഒരു കളി തമാശയായിരുന്നു. ആ തമാശ അത് വലിയ കാര്യമായി മാറി. നാട്ടിലൊക്കെ വലിയൊരു സമാധാന അന്തരീക്ഷത്തിന് പോലും ഭംഗം വരുത്തുന്ന രീതിയിലുള്ള പ്രവൃത്തിയായിട്ടത് മാറി. ഒരിക്കലും നീതീകരിക്കാൻ കഴിയുന്ന ഒരു പ്രവൃത്തിയല്ല അവർ ചെയ്തതെന്നുള്ള കാര്യം അവർക്ക് തന്നെ ബോധ്യപ്പെട്ട പശ്ചാത്തലത്തിലാണ് അവർ വളരെ തുറന്ന സമീപനത്തോടു കൂടി മുഴുവൻ കൊറക സമുദായ അംഗങ്ങളോടും ഹൈന്ദവ സഹോദരങ്ങളോടും മാപ്പ് അപേക്ഷിക്കുന്നത്. പ്രിയപ്പെട്ട പുതിയാപ്പിള തന്നെ നമ്മുടെ കൂടെയുണ്ട്, പറഞ്ഞോളൂ. ഇന്നലെ എന്ത് സംഭവിച്ചാന്നില്ലെങ്കിൽ, ഞങ്ങൾ ഇന്നലെ ചങ്ങായിമാരായിട്ട് എൻ്റെ വീട്ടിലേക്ക്, എൻ്റെ വൈഫ് ഹൗസിലേക്ക് അവരെല്ലാവരും വന്നു. ഞങ്ങൾ ഒരു എൻജോയ്മെൻറ്റ് വേണ്ടിയിട്ടാണ് അങ്ങനെല്ലാം ആക്കിയത്. ഒരിക്കലും വീഡിയോ വൈറലാവുന്ന അല്ല, പിന്നെ ഒരു കൊറക സമുദായത്തിന് അല്ല മുസ്ലിം സമുദായത്തിന് ആരെയും കളിയാക്കാൻ വേണ്ടിയിട്ട് ഒന്നും ചെയ്തതല്ല അത്. പിന്നെ ഞങ്ങൾ ഒരു ചങ്ങായിമാരെല്ലാം എൻജോയ് ആക്കാൻ വേണ്ടിയിട്ടാണ് അങ്ങനെ ആക്കിയത്. കൊറക സമുദായത്തിനൊന്നും പിന്നെ നിങ്ങളൊരു തമാശ രൂപേണ ചെയ്തതാണ്. പക്ഷെ അത് വലിയ രീതിയിൽ മറ്റുള്ളവർ ഏറ്റെടുക്കുകയും അത് നാട്ടിൽ ഒരു സമാധാന ഭംഗം തന്നെ ഉണ്ടാക്കുകയും വലിയ ക്രമസമാധാന പ്രശ്നം വരെ ഉണ്ടാക്കുന്ന രീതിയിലുള്ള കാര്യങ്ങളൊക്കെ മുന്നോട്ട് പോയിക്കൊണ്ടിരിക്കുകയാണ്. അപ്പോൾ തീർച്ചയായിട്ടും നിങ്ങൾക്കതിൽ നിങ്ങളും നിങ്ങളുടെ കുടുംബത്തിനും ഒക്കെ ഖേദമുണ്ട്. എല്ലാവരോടും മാപ്പ് ചോദിക്കുന്നു. ആ സമുദായ അംഗങ്ങളോട് മുഴുവൻ ആളുകളോടും നിങ്ങൾ മാപ്പ് ചോദിക്കണം. കാരണം ഇത് ഒരിക്കലും നമ്മുടെ സമൂഹത്തിൽ ചേർന്ന യോജിച്ച ഒരു പ്രവൃത്തിയല്ല. മുസ്ലിം സമുദായത്തോടും ഹൈന്ദവ സമുദായത്തിനോടും ഞങ്ങൾ മാപ്പ് ചോദിക്കുന്നു. ഈ മേലാണ് ഇത്തരത്തിലുള്ള പ്രവൃത്തി ആര് ചെയ്താലും നിങ്ങൾ അതിനെ നിരുത്സാഹപ്പെടുത്താം. അതിനൊരിക്കലും നിങ്ങൾ പ്രകീർത്തിച്ച് സംസാരിക്കാൻ വേണ്ടി പാടില്ല. ഇത്തരം ഒരു സംഭവം ഇത് മുമ്പും ഇങ്ങനെ നമ്മുടെ നാട്ടിൽ ഉണ്ടായിട്ടുണ്ട്. ഇത് അവസാനത്തെ ഒരു സംഭവമായി മാറണം. ഒരിക്കലും ഇത്തരത്തിലുള്ള പ്രവർത്തനങ്ങൾ നിങ്ങൾ അംഗീകരിക്കാനും പാടില്ല. തീർച്ചയായിട്ടും ഇനി ഞങ്ങളുടെ ഭാഗത്ത് ഇങ്ങനത്തെ ഒരു ഇതുണ്ടാവില്ല. ഞങ്ങൾ ചെയ്തതിന് ഞാൻ മാപ്പ് ചോദിക്കുന്നു എല്ലാവരോടും. പിന്നെ ഞാനും മാപ്പ് ചോദിക്കുന്നു. ഓക്കെ, ശരി. തീർച്ചയായിട്ടും എന്റെ പ്രിയപ്പെട്ട കൊറക സമുദായത്തിലെ എന്റെ പ്രിയപ്പെട്ട സഹോദരങ്ങളോട്, ഇന്ന് മാർച്ച് ചെയ്ത എന്റെ പ്രിയപ്പെട്ട സഹോദരങ്ങളുടെ മുഴുവൻ ആളുകളോടും ക്ഷമാപണം, നമ്മുടെ നാടിന് വേണ്ടി ഈ സുഹൃത്തുക്കൾക്ക് വേണ്ടി മാപ്പ് ചോദിക്കുകയാണ്, ക്ഷമ ചോദിക്കുകയാണ്. നിങ്ങൾ നല്ല മനസ്സിനുടമകളാണ്. ഒരു കാര്യം അത് പർവ്വതീകരിച്ച് കാണിച്ച് അതിനൊരു പ്രശ്നത്തിലേക്ക് നിങ്ങൾ വഴിതിരിച്ച് വിടാതെ നമ്മുടെ നാട്ടിലൊരു സമാധാന അന്തരീക്ഷം തകർക്കുന്ന രീതിയിലേക്ക് കാര്യങ്ങൾ പോകാത്ത രീതിയിൽ നിങ്ങൾ എല്ലാവരും. ಎಸ್, ಇದು ಆ ವ್ಯಕ್ತಿ ಕ್ಷಮೆಯನ್ನ ಕೋರಿದ್ದಾನೆ ಆತನ ಮೇಲಾಗಿರುವಂತಹ ಆರೋಪಗಳಿಗೆ, ಜೊತೆಗೆ ಆತನಿಗೆ ತಪ್ಪಿನ ಅರಿವಾಗಿದೆ ಅನ್ನೋ. ಸರ್ ಏನ್ ಹೇಳಿದ್ದಾನೆ ಆತ? ಟ್ರಾನ್ಸ್ಲೇಷನ್ ಮಲಯಾಳಂನಲ್ಲಿ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ಅಂತ ಹೇಳಿದ್ರೆ, ಅವನು ದಯಮಾಡಿ ಕೇಳಬೇಕು, ಯಾಕಂದ್ರೆ ಇಲ್ಲಿ ಕಮೆಂಟ್ಸ್ ಗಳು ಹಾಕ್ತಾ ಇದ್ರಿ, ನಮ್ಗಳಿಗೆ ಅರ್ಥ. ಮದುಮಗಳ ಮನೆಗೆ ಬರುವಾಗ ಸ್ನೇಹಿತರ ಜೊತೆ ಬರೋದು ವಾಡಿಕೆ, ಅದು ಒಂದು ಪದ್ಧತಿ ಇದೆ. ಅಲ್ಲಿ ಬಂದಾಗ ತಮಾಷೆಯಾಗಿ ಒಂದೊಂದೊಂದನ್ನು ಸೇರಿಸ್ಕೊಂಡು ಈ ತರ ಆಗಿದೆ. ಇದರ ಉದ್ದೇಶ ಯಾವುದೇ ಅವ್ರ ಕೊರಗ ಸಮುದಾಯ ಅಂತ ಹೇಳ್ತಾರೆ. ಕೊರಗ ಒಂದು ಸಮುದಾಯ ಅಂತ ಹೇಳುದು ಆ ಸಮುದಾಯಕ್ಕೆ ಆಗ್ತದೆ, ಇಲ್ಲಾಂದ್ರೆ ಮುಸ್ಲಿಂ ಸಮುದಾಯಕ್ಕೆ ನೋವಾಗ್ತದೆ ಅನ್ನುವ ಭಾವನೆ ನಮ್ಮಲ್ಲಿ ಇರಲಿಲ್ಲ. ತಮಾಷೆಯಾಗಿ ಆದಾಗ ಈ ವಿಷಯ ನಮಗೆ ಗೊತ್ತಾಗ ತುಂಬಾ ಪಶ್ಚಾತ್ತಾಪ ಆಯಿತು. ಆದ್ದರಿಂದ ನಾವೆಲ್ಲರೂ ಸೇರಿ ನಮ್ಮ ಕುಟುಂಬ ಸಮೇತ ನಾವು ಇದನ್ನು ಕ್ಷಮೆ ಕೇಳ್ತಾ ಇದ್ದೇನೆ. ದಯವಿಟ್ಟು ಇಂಥದ್ದು ಮುಂದಕ್ಕೆ ಈ ಥರ ಆಗದ ಕೂಡ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಎಲ್ಲರ ಹತ್ರ ಅದನ್ನು ಕ್ಷಮೆ ಕೇಳ್ತೇನೆ ಅಂತ ಕೇಳಿದ್ದಾರೆ. ತಪ್ಪು ಮಾಡೋದು ಸಹಜ, ಪಶ್ಚಾತ್ತಾಪ ಪಡೋದು ದೊಡ್ಡ ವಿಷಯ. ಇದು ಪಶ್ಚಾತ್ತಾಪವನ್ನು ಎಲ್ಲ ಇದು ನಮಗೆ ಹೇಳ್ತಂದ್ರೆ, ತಪ್ಪು ಮಾಡಿ ಪಶ್ಚಾತ್ತಾಪ ಪಡುವನೇ ದೊಡ್ಡವನಂತ ಹೇಳ್ತದೆ. ಅದನ್ನು ಅವರು ತಪ್ಪು ಮಾಡಿದ್ದಂತ ಅವರಿಗೆ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದರೆ ಕ್ಷಮೆ ಕೊಡುವುದು ಕೂಡ ಒಂದು ಧರ್ಮದೊಂದು ಭಾಗ ಆಗಿರುತ್ತೆ. ಆದ್ದರಿಂದ
ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಘಟನೆ ನಡೆದಿರಲಿ, ಯಾವ ಧಾರ್ಮಿಕ ಒಬ್ಬ ಹಿಂದೂ ಆದವನು ಮುಸ್ಲಿಮರನ್ನು ನಿಂದಿಸಿದ್ರು, ಇಲ್ಲಾಂದ್ರೆ ಕ್ರಿಶ್ಚಿಯನ್ ಆದವನು ಹಿಂದೂಗಳನ್ನು ನಿಂದಿಸಿದ್ರು, ಯಾವ ಜಾತಿಯವನು ನಿಂದಿಸಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅವನ ಎದುರು ನಿಂತರೆ ಖಂಡಿತ ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸೌಹಾರ್ದಯುತ ಜಿಲ್ಲೆಯಾಗಿ ಎಲ್ಲರೂ ಪರಸ್ಪರ ಬಾಳುವಂತ ಆಗ್ಲಿ ಅಂತ ನಮ್ಮ ಆಸೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಕೊನೆಯದಾಗಿ ಪೇಜಾವರ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾನೆ? ತಪ್ಪುಲ ನಟದೆ ಖಂಡಿತವಾದಲ್ಲ ದಯಗಿಂದ ಬಂಡ ಇನ್ನು ನಮ್ಮ ಒರಿಯನ್ ಎಲ್ಲೇ ಮಲ್ಪೋಡು ಹತ್ತೊಂದಂಡ ಒಂದೇನಾಗ್ತದೆ ದೇಪಂಡ ಎಂಕಲ್ಲ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ಎಂಕುಲು ಆ ರೀತಿ ಪಾತ್ರಡಾಪುಂಡು. ನಿಜ ನಮ್ಮ ಧಾರ್ಮಿಕ ಭಾವನೆಗೆ ಪ್ರತಿ ಒರಿಯಾಗಲ್ಲ ಇನ್ನಿತ್ತ ಅಜ್ಜಾಂದು ಪಂಡ ಕೊರಗಜ್ಜಾಂದು ಪಂಡ ಕೊರಗ ತನಿಯಾಂದು ಪಂಡ ಇಡೀ ಈತಿಯಲ್ಲ ತೆಟ್ಟು ಕೂಲಿದ ಹೊಟ್ಟೆ ಕೂಲಿದ ಪುಲ್ಕಟ್ಟ ತೆಟ್ಟು ಕೂಲಿ ಹೊಟ್ಟೆ ಕೂಲಿದ ಪುಡ್ಕನೆ ಜೋಕಲ್ಲಿ ಹಿಡಿದು ಬತ್ತಿನ ಇನಿ ಕಡೆ ಕೂಲಿ ಪುಲ್ಕಟ್ಟ ಅಗ್ಗಿ ಒಂದು ಪುರ ಚಿತ್ರ ಗೌರವಾನ್ವಿತ ಅಜ್ಜಿನ ಸಮೇತ ಅದು ಭಕ್ತಿಪೂರ್ವಕವಾದ ಅಕುಲ ಆರಾಧನೆ ಮಲ್ಪೇರು ಇಂಚಿತ್ತಿನ ಪೊರ್ತುಡು ನಂಗೆ ಒಂದು ಆ ವೇಷ ಎದುರು ಬತ್ತನಾಗ ನಂಗೆ ಭಾವನೆ ಧಕ್ಕೆ ಬಂದಾಗ ನಮ್ಮ ಈನೇ ಪಾತ್ರ ಹಾಕೊಂಡು ಆ ಸಾರ್ವತ್ರಿಕವಾದ ಅವನಿಗೆ ಕ್ಷಮಾಪಣೆ ಕೇಂದ್ರ ಹಿಡಿದವರ ಈ ರೀತಿ ದಾಪಣ ಎಂಗು ತೆರೆದು ಮಲ್ತಿದಿನತ್ತೆ ಎಂಗುಲು ಒಂಜಿ ಕುಸಾಲ್ಗೆ ಬಂದು ಮಲ್ತಿದಿನ ನಿಖಿಲ ಗೀತ ಕೊರಗ ಸಮುದಾಯ ಆ ಸಮುದಾಯ ಆರೊಂದು ಪಂಡೇರಲ್ಪ ಅವು ಖಂಡಿತವಾದಲ್ಲ ಅಂದ್ರೆ ದಾಪಂಡ ಒಂಜಿ ವಿದೊಟ್ಟು ಆನವನ್ನ ಪಾರ್ದಿನ ಅಟ್ರಾಸಿಟಿ ಕೇಸ್ ಬೇಡಲಿ ಯಾಕಂದ್ರೆ ನಮ್ಮ ಪಾತೆ ರೈತ ಬಗ್ಗೆ ಅಟ್ರಾಸಿಟಿ ಕೇಸ್ ಸಮೇತ ಈ ಮೂಲಕ ಪಾಡ್ರೆ ಸಾಧ್ಯ ಹಾಕೊಂಡು ಆಂಡ ಇನಿ ಅಂಚ ಕೇಂದಿನ ಹಿಡಿದವರ ಬೊಕ್ಕ ಒಂದು ಪ್ರತಿವರಿಯಾಗಲ ಪಾಠ ವಾಡು ಪನ್ಪೇನೆ ನೀವು ದೈವರನ ಬಗ್ಗೆ ಈತ ನಿಕೃಷ್ಟವಾದ ಅವು ಓಡೆ ಮುಟ್ಟ ಅಂದ ಕೇಂಡ ದೈವದ ಕಲೆಕ್ಟ್ಬೋದು ಮೊಬೈಲ್ ದೇತದೆ ಫೋಟೋ ದೇತದೆ ಅವೇನು ಕುಡೋರಿಯಾಗ ಸೆಂಡ್ ಮಾಡ್ತದೆ ಆ ಮಲ್ಪನಾಗೆ ಹತ್ತೊಂದಂಡ ಆ ದೈವದ ಫೋಟೋನು ಎಡಿಟ್ ಮಲ್ಪೇತ ಎಡಿಟ್ ಮಾಡ್ತದೆ ವಿಕೃತವಾದ ತೋಜವನಕ್ಲಿಗೆ ಒಂದು ಪುರ ಪಾಠ ಮಾಡಿ ಬಂದು ಮಲ್ಪೆ ನಿಜ ನಿಜ. ಎಸ್ ಸರ್, ಲಾಸ್ಟ್ ಭಾಸ್ಕರ ಬಗ್ಗೆ ಕಡಗು ಸರ್ ಕೊರಗತನಿಯನ ಕಥೆಟ್ ಕೊಪ್ಪ ಅಳಿದು ಪೋಂಡು ಕೊಪ್ಪ ಪಂಡಾಯನ ಊರು ಪುಟ್ಟು ಬಲತದ ನಂಚಿತ್ರ ಕೊಪ್ಪ ಅಳಿದು ಪೋಪು ನಂಚಿತ್ತನ ಪೊರ್ತುಡು ಅಪ್ಪೆಮ್ಮೆ ಮುತ್ತುದು ಪೋಪು ನಂಚಿತ್ರ ಪೊರ್ತುಡು ಬಾಳೆ ತನಿಯೇ ಅಪ್ಪಗೆ ಏರ್ಲಜ್ಜಿ ದಿಕ್ಕಲಜ್ಜಿ ದೇಶಾಂತರಜ್ಜಿಂದ ಪನ್ನಾಗ ದ್ವೇ ಇತ್ತೆ ತುಳುನಾಡು ಜಗತ್ತದ ನೇಮಾನಗ ಕೋಲಾನಗ ಒಂಜಿ ಸಂಸಾರದ ಕುಲು ಕೇನಿಯರ ಬಣ್ಣಗ ಎಂಕ ಅಪ್ಪೆಲಜ್ಜಿ ಅಮ್ಮೆಲಜ್ಜಿ ತನಿ ಅಪ್ಪ ಅಜ್ಜೇರು ವರ ಕಿಸಕ ತೆಲಿಪೇರು ವರ ಬುಲಿಪೇರು ವರ ನಲಿಪೇರು ಬಾಲದ ರೂಪೋಡು ಅಪ್ಪಗ ದಾಯಿಗ ಆ ಮಾನವಗ ಒಂಜಿ ಸಮಾಧಾನ ಬಂದ್ಪೇರು ಬಂಡ ಮಿಕ್ಕೆ ಅಪ್ಪೆಮ್ಮೆಜ್ಜಿಂದ ಈ ಎಂಡ ಬುಲಿಪ ಎಂಕೆ ಎನ್ನ ಅಪ್ಪೆಮ್ಮೆ ಮುತ್ತುದು ಬೋತುಂಡು ಎಂಕ ದಿಕ್ಕು ದೇಶಾಂತರಜ್ಜಿ ಅಪ್ಪಗ ಒಂಜಿ ಸೇರ ಅರಿನ್ ಯಾನು ಪೊಯ್ಯೆ ಬಂಡದ ಅರಿನ್ ಯಾನು ಸ್ವಸ್ತಿಗೆ ದೀತೆ ಅಂಚನೆ ತಾರಾಯಿ ಬಂಡದ ಕುಡಂಜಿ ಕಾಯಿನ ದೀತೆ ದಡ್ಡಲ್ದ ಅಂಚನೆ ಒಂಜಿ ರೂಪೋಡು ಕಾಯರ್ದ ಒಂಜಿ ರೂಪೋಡು ಕಾಯಿನ ದೀದು ಯಾನು ಸ್ವಾಮಿ ಗಣಪತಿಯಿಂದ ಕೈ ಮುಗಿದ ಅಂದ್ರೆ ಎಕಡ ಆರ ಅಣ್ಣೆಲ ಬಂಡೇರು ಅಪ್ಪಗ ಕಾಟ ಕಲ್ಲಡು ಬಚ್ಚಿನ ಬಜ್ಜೆ ದೀದು ಸ್ವಾಮಿ ತನಿಯಾ ಪಂಡದ ಅನಾದಿನ ನಂಬೋದು ಮೈದಿನ ನಮ್ಮ ಹಿರಿಯಾಕಲ ಸಂಪ್ರದಾಯ ಹಳೆ ಕಟ್ಟದ ಬತ್ತಿನ ಮಕ್ಕಳ ಕಟ್ಟದ ಬತ್ತಿನ ಪ್ರತಿ ಒಂಜಿ ಜಗತ್ತಡು ಮುಡಾಯ್ ಪಡ್ಡಾಯ್ ತಂಕಾಯ್ ಬೇಡಕಾಯ್ ಏತು ದಿಕ್ಕು ದೇಶ ಅಂತ ಅಲ್ಪ ಅಪಗ ಆ ತನಿಯನು ಒಂಜಿ ರೂಪೋಡು ಆ ನೀರ್ದೀನಿ ಮುಟ್ಟ ಎಂಕುಲು ನಮ್ಮ ಮಾತ ಕನ್ನಡತು ಒಂದಿಲ್ಲ ದಾಯಿಗೂ ಬೇತ ಜನಾಂಗದಕ್ಕಲು ಈ ರೀತಿ ಅನ್ಯಾಯ ಮಲ್ಪೇರಿಗೆ ಆ ಡಬ್ಬಿಗೆ ಬೊಚ್ಚ ಅನ್ನ ಪಾಡ್ನಿ ఆయన ಉಂಡಿಗೆ ಕೈ ಪಾಡ್ನಿ ఆయన ಕೆಲವು ಸೊತ್ತುలని ದೆಪ್ಪುನಿ ತಿರಸ್ಕಾರ ಮಲ್ಪುನಿ ಐದು ಬೊಕ್ಕ ಅಕ್ಕಲೆಗೆ ಬೋಡಾಪನ ಚಿತ್ತನ ಕೆಲವು ಸಾಕಾರೋಗು ಬೋಡ ಅನ್ನಂಡ ಅಜ್ಜೆ ಬೋಡು ಕುಡೋರ ಬತ್ತದ ಕೈ ಮುಗ್ಗೇರ ಐತಾಯ ಪರಿಹಾರ ಮಲ್ತು ಕೊರೋಡು ಅಪಗ ಎಂಚಿನತ್ತಲ್ಲ ಅಜ್ಜಗ್ ಎಡ್ಡೆ ಮಲ್ಪಲ್ಲ ಅಕುಲೆ ಮಲ್ತೋನಿ ಆಳು ಮಲ್ತೋಲ್ಲ ಅಕುಲೆ ಅಪಗ ನಮಲ ನೆಣ್ಣೆನೊಂದು ತಿದ್ದಿದ್ದು ಸರಿ ಸಾದಿ ಕನೋಡು ಯಾನ್ ಪನ್ಪಿನೀತ ಆ ಮಾನವರ್ದು ಅದನ್ನ ತೆರಿಯಂದಲ್ಲ ವ್ಯತ್ಯಾಸ ಆತನು ಹೆಚ್ಚು ಕಡಿಮೆ ಮಾನವರ್ದು ಏರೆಲ್ಲ ಆಂಡಲ ಎತೋ ಜನಕುಲು ಪಣಂದುಲ್ಲೇರು ಎಕಡದಿಂಚ ನಮ್ಮ ಪದೇ ಮಾಧ್ಯಮ ಕುಲ್ಲುನಿ ಸಾರಿ ಕೇನ್ಪವನಿ ಕೈ ಮುಗ್ಗಿಣಿಂದು ಅಪಗ ಅಂಚತ್ ಆರು ಇತ್ತಿನಾತ್ ಕಾಲ ಮುಟ್ಟಲ ಅಜ್ಜನ ಓಲಾಂಡಲ ಒಂಜಿ ಸನ್ನಿಧಾನ ಬತ್ತೇಳ ಮಾತ್ರ ಕ್ಷಮಾಪಣೆ ಓಲಾಂಡಲ ಅಜ್ಜನ ಒಂಜಿ ರೂಪಡು ದಾದ ವರ್ಷಂ ಪ್ರತಿದ ವಿನಿಯೋಗ ಆಪುಡು ಅವಳು ರುಯ್ಯಾತಾರ ಭಂಡಾರಗು ಬಾರದಾರ ಮಲ್ತೊಂದಿತ್ತೇಳ ಮಾತ್ರ ಅರೆ ಕ್ಷಮೆ ಇಜಿನ ಕ್ಷಮೆ ಅಜ್ಜಿ ಎನ್ನ ಅಜ್ಜೆ ಪ್ರೇರಣೆ ಕೊರಿಯೇ ಯಾನ್ ಆತೆ ಬಂದ್ಬಿಡಿ ಬಾಯಿ ಪಾತ್ರದ ಕ್ಷಮೆ ಆಪುಜಿ ಎಲ್ಲ ಬಂಗಾರ ಮುಚ್ಚಾವಡು ಅಜ್ಜನ ಬೋಡಲ್ಲ ಧರೆಗಿಳಿದು ಬಂದಂತ ಪರಮಾತ್ಮಂದೆ ಕೈ ಮುಗ್ಗ್ಯಾಡು ಅಜ್ಜರ ಪ್ರತ್ಯಕ್ಷ ಆವಡು ಬೋಡನಾಡು ಅರೆ ಕ್ಷಮಾಪಣೆ ಯಾರು ಮಲ್ತದ ನಂಚುತ್ತನ ಇಡೀ ಜಾತಿ ಜನಾಂಗದಕ್ಲೆಗೆ ಯಾರ ಅಸಾರ್ಬಲ್ಲೆಕ್ಕ ಕಡೆ ಬೇಜಾರಾಗ್ತದೆ ಒರಿಯಾರ ಅರೆಡ್ದಲ್ಲ ಅದ ವ್ಯತ್ಯಾಸ ಆಡು ಮುಟ್ಟಲದ ಏರು ನಲ್ತೇರು ತೆಲ್ತೇರು ಇಂಚ ಮಾತ ಆಪುಡು ಇಂಚ ಮಾತ ಎಂಕಲ ಒಂಜಿ ಜಾತಿ ಜನಾಂಗ ಹವೇಲನ ಆಪುಡು ಈತ ಮಾತ ಮಾಧ್ಯಮ ಬರ್ಕೊಂಡು ಅರೆಗಳ ಗೊತ್ತಿಜ್ಜಿ ತಪ್ಪು ಮಾನವ
வருது ஏறெடுத்து ஆண்டல ಆರೋಗ್ಯಾನ ಈತೆ ಬಂದ್ಬಿಡಿ ಶಾಪತ್ತು ಕುಟುಂಬತ್ತು ಆರ ತನಿಯನ ಸನ್ನಿಧಾನಗೂ ಮಾತ್ರ ತಪ್ಪೇರನ ಅಜ್ಜೆ ಮಾತ್ರ ಬಿಲ್ಕುಲ್ 2-3 ಪೂಜೆ ಏ ಪಾಂಡಲ ಬೋದು ಗುಟ್ಟುಡು ಆಂಡಲ ಬೋದು ಆರ್ನ ಕೈಟ್ ದಾದ ಕ್ಷಮಾಪಣೆ ಬನೋಡೆ ಆರು ಬತ್ತದ ಅಲ್ಪ ಸೇವೆಯನ್ನು ಮಲ್ತಂದೇ ಇರ್ಪಡು ಎನ್ನ ವಿಷಯ ಆತ ಎಸ್ 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 ಸರ್ ಥ್ಯಾಂಕ್ ಯು ಧನ್ಯವಾದ ಸೊಲ್ಮೇಲು ತಮ್ಮಳ ಶೆಟ್ರು ಲಾಸ್ಟ್ ಗಾಲ್ ಎಸ್ ದೈವಾರಾಧನೆಯ ಭಾಷೆಡಂಜುಂಡು ತಾರಿಕಂಡೋಗ ಮೂಜಿ ಬುಲೆ ಒನ್ ಪೇರು ನಮ್ಮ ಅಂಚನೆ ಚೆಂಡುನ್ಲ ಕಣ್ಣೊಂಡ್ಲ ಒಟ್ಟಿಗೆ ದಂಟಾಡ ದಂಟನು ನನ್ನ ಆಪನ ಸೇವೆ ತುಂಬು ಯಾನ್ ಎಂಚಿನ ಮನ್ಪುಡ ಏನ್ ಮನ್ಪುಡ ಅಂಚ ಇನ್ನು ವಿಚಾರ ಎಂಚಿನ ಅಂದ ಕೇಂಡ ಅಕಲ್ನ ಭಾವನೆ ಎಂಚಿನಂದು ಗೊತ್ತು ಜಾಂಡ ಅವರ ಅಕ್ಲಿಗೆ ಇಡೀ ಸಮಾಜಗ ಮಿತ್ತ ನಂಬಿಕೆ ಎತ್ತನಂಚಿನ ಈ ಕಾರ್ಮಿಕ ಶಕ್ತಿನ ಅವಯಲನ ಮಂತದಿರ ಪನ್ಪುನಂಚಿನ ವಿಚಾರ ಎಂಚಿನ ನೆಪ್ಪಾಡೆ ಹೊರ ಸನ್ನಿಧಾನಗೂ ಬತ್ತ ಅಡ್ಡ ಬುರ್ದ ನಿಖಲ್ನೇ ಬಾಚಿಡನಲ್ಲ ಆ ಸಾನ್ನಿಧ್ಯ ಬತ್ತದ ಆ ತಪ್ಪುಗು ಬತ್ತದ ಎಡ್ಡೆ ಕೊರ್ಲಿ ಎಂದು ಮಾಪು ನಟ್ಟೋಡು ಪನ್ಪುನೆವು ಬೊಕ್ಕ ನನಲ ಮಾತೆಲ್ಲ ನಮ್ಮ ಧರ್ಮೋಡು ಎಂಚಿನೊಂಡು ಒಂದು ಎದುರ್ದ ಧರ್ಮರಾಗಿ ತಿರುಪಾಗ ಎದುರ್ದ ಧರ್ಮಡ ದಾಲಜ್ಜಿಯಿಂದ ನಮ್ಮ ಪನ್ಪುನ ಬಿಚ್ಚಿ ಧರ್ಮವನ್ನು ಪ್ರೀತಿಸಾಗ ತವಲವ ಸಂಸ್ಕೃತಿ ಪ್ರಕಾರ ಎಂಚಿನ ಅಂದ್ಕೊಂಡ ದೈವಾರಾಧನೆಗಳ ಸಾಂಸ್ಕೃತಿಕತೆ ನಮ್ಮ ದೈವಾರಾಧನೆಗಳ ಸಾಮರಸ್ಯಗಳ ಮಾತ ಧರ್ಮಗಳು ಒಂಜೆ ಕೊಂಚ ಹೊಂದಾಣಿಕೆ ಎತ್ತನೆ ಇರ್ದಾದು ಉದೊಂಜಿ ಪೊರ್ಲು ಧೈರ್ಯಗಳು ತೋಜಾಯಿನಂಜಿನ ಬಂಗಾರದ ತಟ್ಟೆಂದು ಐನನ್ನ ಹೊರ್ತೊಂದು ಶಾಂತಿಡು ಸಮೃದ್ಧಿಡು ಮಾತೆರಡಲ ಭಾವನಾತ್ಮಕವಾದ ಪೋಯಿ ಸಂಘರ್ಷ ಮುಕ್ತವಾಯಿನಂಚಿನಂಜಿ ಸಮಾಜ ನಿರ್ಮಾಣ ಅದು ದೇವಾರಾಧನೆ ಪನ್ಪುಣವು ನಮ್ಮ ನಿಜವಾಯಿನಂಜಿ ಆರಾಧ್ಯ ಶಕ್ತಿಲೆಗೆ ನಮ್ಮ ಈ ರೂಪದ ಸೇವೆ ನಮ್ಮ ಕೊರೊಂದು ಬರ್ಕ ತುಳುನಾಡದ ದೈವಾರಾಧನೆ ಏರ್ಲ ಐನ ಓಲ ಅನಕಿಸವಿನ ಐನ ಗೇಲಿ ಮನ್ಪುಣ ಐನ ಬಗ್ಗೆ ತಪ್ಪು ಕಲ್ಪನೆ ಮನ್ಪುಣಂಚಿನ ಚಿಂತನೆ ಇನಿಡ್ದು ಮಿತ್ತು ಆತನ ಓಲ್ಲ ಇಂಚಿನೊಂಜಿ ಇಂಚಿನ ಕೆಲವ ಬೇತೆ ಬೇತೆ ವಿಕೃತ ಮೆರಪುನ ಬೇಲೆ ಇನಿಡ್ದು ಉಂತೋಡು ಉಂತು ನನ್ನ ಒಂಜಿ ವೇಲ ದಾನೇಪುನ ಒಂದು ತುಂಬುದು ಬೋಣಂದ ಅಕಲ್ನ ಸರ್ವನಾಶದ ದಿನ ದುಂಬಪ್ಪ ಆತಿ ನಮ್ಮ ಶಕ್ತಿಲು ಅಂಚಿನ ಶಕ್ತಿಲು ಅವು ನಿಜ 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 ರಡ್ಡೆ ಪಾತ್ರ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಪಾತಿರುತ್ತೆ ಎಸ್ ಸರ್ ಅದೇ ಕೊನೆಯದಾಗಿ ಎಲ್ಲರೂ ಈ ಘಟನೆಯನ್ನ ಒಂದು ಗಂಭೀರವಾಗಿ ಪರಿಗಣಿಸಿ ಈ ಚರ್ಚೆಗೆ ಕಾರಣ ಆಗಿ ಈ ತರ ಕ್ಷಮಾಪಣೆ ಅವರಿಗೆ ಬಂದು ಮುಟ್ಟಿದೆ, ಕ್ಷಮಾಪಣೆ ಕೋರಿದ್ದಾರೆ, ತಪ್ಪಿನ ಅರಿವಾಗಿದೆ. ಮುಂದೆ ಆ ಥರ ಆಗದಿರಲಿ. ಒಬ್ಬ ಮಾಡಿದ್ದು ತಪ್ಪು, ಇನ್ನೊಬ್ಬ ಮಾಡಿದ್ದು ಸರಿ ಅನ್ನೋ ಭಾವನೆಯಿಂದ ನಾವು ಹೊರಗೆ ಬಂದು ಯಾರು ಮಾಡಿದ್ರು ಅದು ತಪ್ಪೆ ಅಂತ ಖಂಡಿಸಿ ಅವರನ್ನು ತಿದ್ದುವಂಥ ಕೆಲಸ ಮಾಡಿದರೆ ಖಂಡಿತ ಈ ನಮ್ಮ ಏನು ದಕ್ಷಿಣ ಕನ್ನಡ ಜಿಲ್ಲೆ ಅಂತೆಲ್ಲ ಉಡುಪಿ ಆಗಲಿ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಆ ಜನ ಪ್ರಭಾವ ಇದೆ. ಆ ಎಲ್ರಿಗೂ ಮಗದೊಮ್ಮೆ ಅವರ ಕ್ಷಮಾಪಣೆಯನ್ನು ಪುನರಾವರ್ತಿಸಿ ಬೇಜಾರಾಗಿದ್ದ ಎಲ್ರಿಗೂ ಕ್ಷಮೆ ಕೋರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸರ್. ಅದೇ ರೀತಿ ಆ ಭಾಗದ ಶಾಸಕರು, ಮಂಜೇಶ್ವರ ಶಾಸಕರು ಅಶ್ರಫ್ ಅವ್ರ ಜೊತೆ ಮಾತಾಡಬೇಕಾಗಿತ್ತು ಅಂದ್ರೆ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. 1 ಗಂಟೆಗಳ ಕಾಲ ಕಾರ್ಯಕ್ರಮ, 2 ಗಂಟೆಗಳ ಕಾಲ ಕಾರ್ಯಕ್ರಮ ನಾವು ಇವತ್ತು ಮಾಡಿದ್ದೇವೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಇನ್ನೂ ಕೂಡ ಲೈನಲ್ಲಿ ಇದ್ದೀರಾ. ಅಂಡ್ ನಮ್ಮ ಟೆಕ್ನಿಕಲ್ ಟೀಮ್ ಹೇಳ್ತಾ ಇದ್ದಾರೆ ದಯಮಾಡಿ ಕರೆ ಸ್ವೀಕಾರ ಮಾಡಿ ಅನ್ನುವಂಥದ್ದು. ಅಂಡ್ ದಯಮಾಡಿ ಕ್ಷಮಿಸಬೇಕು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತಾ ಇದ್ದೆ. ದಯಮಾಡಿ ಕ್ಷಮಿಸಬೇಕು, ಯಾಕಂದ್ರೆ ಟೆಕ್ನಿಕಲ್ ಟೀಮ್ ಅವರು ಇನ್ನೂ ಕೂಡ ಆ ಕಾಲನ್ನು ಇಟ್ಟಿದ್ದಾರೆ. ಆದರೂ ದಯಮಾಡಿ ಕ್ಷಮಿಸಬೇಕು ಸರ್. ನಮ್ಮ ವಿಚಾರ ಇರುವಂಥದ್ದು ಇಷ್ಟೇ, ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಆಗಬೇಕು, ಮತ್ತೆ ಎಲ್ಲಿ ನಮ್ಮ ನಂಬಿಕೆಗಳು ಅಪಹಾಸ್ಯಕ್ಕೀಡಾಗ್ತಾ ಇದೆ ಅದು ಆಗಬಾರ್ದು ಅನ್ನುವಂಥ ಕಾಳಜಿಯಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇರುವಂಥ. ಜೊತೆಗೆ 4 ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ಇದ್ದಾರೆ ಅಂತ ಬಂದಾಗ ಅವ್ರ ಜೊತೆ ಕೂಡ ವಿಚಾರ ವಿನಿಮಯ ಮಾಡ್ಕೊಳ್ಬೇಕು, ವಿಚಾರ ಮಂಥನ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಜೊತೆಗೆ ಕರೆಗಳು ಇನ್ನೂ ಬರ್ತಾ ಇದೆ, ಕರೆ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಗೊತ್ತಿದೆ. ದಯಮಾಡಿ ಕ್ಷಮಿಸಬೇಕು, ನನ್ನ ಕಳಕಳಿಯ ವಿನಂತಿ. ಕ್ಷಮಿಸಿ ನಾನು ಕೇಳ್ತಾ ಇರುವಂಥದ್ದು. ಜೊತೆಗೆ ಕೊರಗಜ್ಜ ನಾವು ನಂಬುವಂತಹ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಾವುಗಳು ನಂಬುವಂತಹ ಒಂದು ದೈವ, ಕಾರಣಿಕದ ಶಕ್ತಿ. ಅದರ ಬಗ್ಗೆ ಅಪಹಾಸ್ಯ ಮಾಡಿದವರು ಯಾರು ಕೂಡ ಉಳಿಯಲಿಲ್ಲ, ಇನ್ನು ಮುಂದಕ್ಕೂ ಕೂಡ ಉಳಿಯಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಅದೆಷ್ಟೋ ಅಪಚಾರ ಮಾಡಿದ್ರು ಕೂಡ ಕೊರಗಜ್ಜನೇ ಆತನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿರುವಂತಹ ಅದೆಷ್ಟು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಗೊತ್ತಿದೆ, ಇನ್ನೂ ಕೂಡ ಅದೆಷ್ಟೇ ಮೀಡಿಯಾಗಳು ಬರಲಿ ಅಥವಾ ಅದೆಷ್ಟೇ ನಮ್ಮ ಏನೋ ಜನರೇಷನ್ ತುಂಬಾ ಡೆವಲಪ್ ಆಗಲಿ, ಆದ್ರೆ ಇನ್ನೂ ಕೂಡ ನೆನಪಿದೆ ನನಗೆ. ನಾನು ತೋರಿಸಿರುವಂತಹ ಪಿಕ್ಚರ್ಗಳನ್ನ ತಾವು ನೋಡಿದ್ದೀರಾ. ಆದ್ರೆ ಇನ್ನೂ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು ಕೊರಗಜ್ಜನ ಕ್ಷೇತ್ರ ಕುತ್ತಾರು. ಮಹನೀಯರು ಹೇಳಿದಂತೆ ಅಲ್ಲಿ ಈಗಲೂ ಕೂಡ ಯಾವುದೇ ರೀತಿಯ ಫೋಟೋಗಳು ಹೋಗಿಲ್ಲ, ಯಾವುದೇ ರೀತಿಯ ಕ್ಯಾಮೆರಾಗಳು ಹೋಗಿಲ್ಲ, ಯಾವುದೇ ರೀತಿಯ ಈ ಸೋಷಿಯಲ್ ಮೀಡಿಯಾಗಳು ಅಲ್ಲಿಗೆ ಹೋಗಿಲ್ಲ ಅಂತ ಬಂದಾಗ ಅದು ಆ ಅಜ್ಜನ ಶಕ್ತಿ, ಅದು ಆ ಅಜ್ಜನ ಕಾರಣಿಕ. ಜೊತೆಗೆ ಈ ಒಂದು ವ್ಯಕ್ತಿಗಳು ಇಂತಹ ಒಂದು ವಿಚಾರಗಳನ್ನ ಮಾಡ್ತಾರೆ ಅಂತ ಬಂದಾಗ ನೇರವಾಗಿ ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ. ಜೊತೆಗೆ ಆತ ಕ್ಷಮೆ ಕೇಳಿದ್ದಾನೆ ಅಂತ ಬಂದಾಗ ನೇರವಾಗಿ ಮೊಬೈಲ್ ಫೋನ್ ನಲ್ಲಿ ನಿಂತ್ಕೊಂಡು ಈ ರೀತಿ ಮಾಡಿಕೊಂಡು
ಕ್ಷಮೆ ಆಂಡ್ ಯಾನ್ ತಪ್ಪು ಮಲ್ತೆ ಅಂತ ಹೇಳಿದ್ರೆ ಅದು ಕ್ಷಮೆ ಆಗಲ್ಲ. ಅದಕ್ಕೆ ಕ್ಷಮೆ ಅಂತ ಯಾರು ಕೂಡ ಹೇಳಲ್ಲ, ನಾವು ಕೂಡ ಖಂಡಿಸ್ತೇವೆ. ನೇರವಾಗಿ ಭಾಸ್ಕರ್ ಬಂಗೇರ್ ಅವರು ಹೇಳಿದ ಹಾಗೆ ನೇರವಾಗಿ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹೋಗ್ಬೇಕು, ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪ್ಪು ಕಾಣಿಕೆಯನ್ನ ಹಾಕ್ಬೇಕು, ಅಥವಾ ಏನಾದ್ರು ಒಂದು ಸಣ್ಣ ಸೇವೆ ಮಾಡಿದ್ರೆ ಅಜ್ಜ ಅದನ್ನ ಸ್ವೀಕಾರ ಮಾಡ್ತಾನೆ. ಕ್ಷಮೆ ಕೇಳಲೇಬೇಕು. ಬಾಯಿ ಮಾತಿಗೆ ಕ್ಷಮೆ ಕೇಳಿದ್ರೆ ಅದು ಕ್ಷಮೆ ಆಗಲ್ಲ. ನಾವುಗಳಲ್ಲ, ಅಥವಾ ಪೊಲೀಸ್ ಇಲಾಖೆ ಅಲ್ಲ, ಅಥವಾ ಯಾರು ಕೂಡ ಅಲ್ಲ. ಅಜ್ಜನ ಮುಂದೆ ಯಾವುದು ಕೂಡ ಇಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ಆತ ಕ್ಷೇತ್ರಕ್ಕೆ ಹೋಗಿ ಕ್ಷಮೆ ಕೇಳಿದ್ರೆ ಅಜ್ಜ ಯಾವ ರೀತಿ ತೀರ್ಮಾನ ಮಾಡ್ತಾನೆ ನೋಡ್ತಾನೆ ಅನ್ನುವಂಥದ್ದು. ಎಸ್, ಇನ್ನು ಮುಂದಕ್ಕೆ ನೋಡ್ಬೇಕು. ಜೊತೆಗೆ ಎಲ್ಲಿ ತನಕ ಈ ಘಟನೆಗಳು ಬಂದಿದೆ ಅಂತ ಬಂದಾಗ, ನಾವುಗಳು ಯಾಕೆ ಈ ಹಿಂದೆ ನಡೆದಿರುವಂತಹ ಘಟನೆಗಳನ್ನ ಹಾಕಿದ್ದೇವೆ ಅಂತ ಬಂದಾಗ, ನಾವು ಅಂದು ಧ್ವನಿ ಎತ್ತಿಲ್ಲ, ಹಾಗಾಗಿ ನಾವು ಇಂದು ಈ ಪರಿಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ನಾವು ಅಂದು ಧ್ವನಿ ಎತ್ತುತ್ತಾ ಇದ್ರೆ ನಾವು ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ಸ್ವಲ್ಪವಾದ್ರೂ ಕೂಡ ಧರ್ಮ ಜಾಗೃತಿ ಆಗಲಿ. ನಮ್ಮ ಈ ಸೋಷಿಯಲ್ ಮೀಡಿಯಾಗಳು, ಈ ಸೆಲ್ಫಿಗಳು ದೈವದ ಮುಂದೆ ಮತ್ತೆ ಕೊರಗಜ್ಜನ ಜೊತೆ ಒಂದು ಸೆಲ್ಫಿ ನೋಡಿದ್ರಿ, ಎಂತ ಅಪಹಾಸ್ಯ, ಅದು ಅಪಹಾಸ್ಯ, ಅದು ಕೂಡ ಅಸಹ್ಯ. ಸೊ ಅದನ್ನು ನಿಲ್ಲಿಸೋಣ. ನಾವುಗಳು ಸ್ವಲ್ಪ ಕಾಳಜಿಯನ್ನು ವಹಿಸೋಣ, ನಾವುಗಳು ಜಾಗೃತಿಯನ್ನು ಮಾಡೋಣ. ತದನಂತರ ಎಲ್ಲವೂ ಕೂಡ ಜಾಗೃತಿ ಆಗುತ್ತೆ. ಅಜ್ಜನ ಮುಂದೆ ಯಾವುದೂ ಇಲ್ಲ, ಅಜ್ಜ ನೋಡ್ಕೊಳ್ತಾನೆ. ಎಲ್ರಿಗೂ ಕೂಡ ಶುಭವಾಗಲಿ. ಕಾರ್ಯಕ್ರಮ ನೋಡುವವರಿಗೆ ಎಲ್ರಿಗೂ ಕೂಡ ಅಜ್ಜ ಒಳ್ಳೆಯದನ್ನು ಮಾಡಲಿ ಪ್ರತಿಯೊಬ್ಬರಿಗೂ ಕೂಡ. ಆ್ಯಂಡ್ ಧನ್ಯವಾದಗಳು. ಆ್ಯಂಡ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಗಣ್ಯ ವ್ಯಕ್ತಿಗಳು KK ಪೇಜವರ ಸರ್, ತುಳು ಜಾನಪದ ವಿದ್ವಾಂಸರು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಭಾಸ್ಕರ್ ಬಂಗೇರ ಗಂಧಕಾಡು ಸರ್, ಕೊರಗಜ್ಜನ ಆರಾಧಕರು, ಭಟ್ರ ಕುಮಾರಿ ಕೊರಗತನೆಯ ಕ್ಷೇತ್ರ ಸರ್, ಧನ್ಯವಾದ ಸರ್. ಅದೇ ರೀತಿ ನಮ್ಮ ಜೊತೆ ಸಿದ್ದಿಕ್ ತಲಪಾಡಿ ಅವರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಸ್ಲಿಂ ಯೂತ್ ಲೀಗ್, ಥ್ಯಾಂಕ್ ಯು ಸರ್. ಅದೇ ರೀತಿ ತಮ್ಮಣ್ಣ ಶೆಟ್ಟಿ ಅವರು ಅಜ್ಜನ ಭಕ್ತರು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ವಿಕೃತಿಗೆ ಹೊಣೆ ಯಾರು ಅನ್ನೋದ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ವಿಕೃತಿಗೆ ಹೊಣೆ ನಾವೇ ಹಾಕ್ತೇವೆ. ಹಾಗಾಗಿ ನಮ್ಮ ಶಕ್ತಿಯ ಬಗ್ಗೆ, ನಮ್ಮ ಸತ್ಯೋಲು ಪನ್ಪುನಂಚಿನ ವಿಚಾರ ಉಂಟು, ಆ ಸತ್ಯೋಲನ್ನು ನಮ್ಮ ಓರಿಪಾವಡು, ನಮ್ಮ ನಂಬಿಕೆ ನಮ್ಮ ಓರಿಪಾವಡು ಬಂದಕ್ಕೆ ಅನ್ನೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಅಂಡ್ ಅಜ್ಜ ಎಲ್ಲರೂ ಕೂಡ ಒಳ್ಳೆದನ್ನ ಮಾಡಲಿ. ಧನ್ಯವಾದ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು